ಆತ್ಮೀಯರೆಲ್ಲರಿಗೂ ಶುಭ ಮುಂಜಾನೆ, ಶುಭೋದಯ. ಇವತ್ತು ನಮ್ಮ ಜನಶಿಕ್ಷಣ ಟ್ರಸ್ಟ್ನ ಸ್ಮೈಲ್ ಸ್ಕಿಲ್ ಸ್ಕೂಲಿನ ವಿದ್ಯಾರ್ಥಿನಿಯರ ಒಂದು ಉತ್ಸಾಹದಿಂದ ಆಟಿದ ಒಂದು ಕಾರ್ಯಕ್ರಮ, ಆಟಿ ಅರಿವು. ಆಟಿದ ದಿನ ಒಂದು ದಿನ ಅಲ್ಲ, ಆಟಿ ಬನ್ನಿ ಶ್ರಮ ಆಟಿಯ ದಿನದ ಆಟಿ ತಿಂಗಳ ಮಹತ್ವದ ಬಗ್ಗೆ ಒಂದು ಅರಿವು. ಅದರ ಜೊತೆಗೆ ಬಹಳ ಮುಖ್ಯ ಇರುವಂಥದ್ದು ವೈದ್ಯಕೀಯ ಅರಿವು. ಈ ದಿಸೆಯಲ್ಲಿ ಇವತ್ತು ನಾವು ಒಂದು ಹೊಸ ಕಲ್ಪನೆ, ನಮ್ಮೆಲ್ಲ ನಮಗೆ ಗೊತ್ತಿದ್ದಾಗೆ ವೈಯಕ್ತಿಕ ಒಬ್ಬರಿಗೊಬ್ಬರು ಆಪ್ತ ಸಮಾಲೋಚನೆ ನಡೀತದೆ. ಇದು ತುಂಬ ಸಮಯದಿಂದ ಇರುವಂಥದ್ದು. ಕೌನ್ಸಿಲಿಂಗ್ ಅಥವಾ ಆತ್ಮ ಸಮಾಲೋಚನೆ ಅಂದರೆ ನಾವು ವ್ಯಕ್ತಿ ಅಂತ ತಿಳ್ಕೊಳ್ತೇವೆ. ಆದರೆ ಇದಕ್ಕಿಂತಲೇ ಹೆಚ್ಚು ಪರಿಣಾಮಕಾರಿಯಾಗಿ ಸಮುದಾಯ ಸಮಾಲೋಚನೆ, ಕಮ್ಯುನಿಟಿ ಕೌನ್ಸಿಲಿಂಗ್ ಅಥವಾ ಗ್ರೂಪ್ ಕೌನ್ಸಿಲಿಂಗ್ ಇದೆ. ಸ್ವಲ್ಪ ಮಟ್ಟಿಗೆ ಪ್ರೊಫೆಷನಲ್ ಇದರಲ್ಲಿ ಗ್ರೂಪ್ ಕೌನ್ಸಿಲಿಂಗ್ ಇದೆ. ಆದರೆ ಸಮುದಾಯದಲ್ಲಿ ಯಾರು ಕೌನ್ಸಿಲಿಂಗ್ ಮಾಡೋದಿಲ್ಲ. ನಮ್ಮ ಜಿಲ್ಲೆಯಲ್ಲಿ ಕೂಡ ಈ ಒಂದು ಪ್ರಯೋಗ ಹಿಂದೆ ಮದ್ಯವ್ಯಸನಿಗಳ ಮಧ್ಯದಲ್ಲಿ ಡಿ ಅಡಿಕ್ಷನ್ ಸೆಂಟರ್ ನಲ್ಲಿ ಮಾಡೋದ್ರ ಬದಲು ನಾವು ಅದನ್ನು ಸಮುದಾಯಕ್ಕೆ ತಂದಾಗ ಬಹಳಷ್ಟು ಯಶಸ್ವಿ ಕಂಡಿದ್ದೇವೆ. ಹಾಗೆ ಈಗ ನಮ್ಮೊಂದು ಚಿಂತನೆ ಬಂದಿದೆ. ನಮ್ಮ ಸಮಾಜದಲ್ಲಿ ಬಹಳಷ್ಟು ಸಾಮಾಜಿಕ ಸಮಸ್ಯೆಗಳು, ಎಲ್ಲ ಸಮಸ್ಯೆಗಳಿದೆ. ಅದರಲ್ಲಿ ಸಾಮಾಜಿಕ ಸಮಸ್ಯೆ ಬಹಳ ದೊಡ್ಡದಾಗಿ ವ್ಯಸನ, ಸಾಮಾಜಿಕ ಸಮಸ್ಯೆಗಳಲ್ಲಿ ಬಹಳ ಮುಖ್ಯವಾಗಿ ಬೇರೆ ಬೇರೆ ವಿಚಾರಗಳಿಗೆ ವ್ಯಸನಕ್ಕೆ ಬೀರುವಂತಹ ಪ್ರಸಂಗ ಇದೆ. ಅದು ಯಾವುದೇ ರೀತಿಯ ವ್ಯಸನ ಇರ್ಬೋದು. ಈ ವ್ಯಸನ ಮುಕ್ತತೆ ಮಾಡೋದಿದ್ರೆ ನಮ್ಮ ಸಮಾಜದ ನಾವು ನಿರೀಕ್ಷಿತ ಪ್ರಗತಿ ಮಾಡಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಇತ್ತೀಚಿನ ಈ ಅಮಲು ವ್ಯಸನದ ಸಮಸ್ಯೆ ನಮಗೆಲ್ಲರಿಗೆ ಗೊತ್ತಿದೆ. ಈ ಬಗ್ಗೆ ನಮಗೆ ಬಹಳ ದೊಡ್ಡ ಸಂಪನ್ಮೂಲ ವ್ಯಕ್ತಿಯೊಬ್ಬರು ನಮ್ಮ ಜೊತೆಗಿದ್ದಾರೆ. ಇವರು ನಮ್ಮ ಜೊತೆಗೆ ಇರುವವರು ಮಾನ್ಯ ಡಾಕ್ಟರ್ ಅವಿನ್ ಆಳ್ವ ಅವರು. ಇವರು ನಿಟ್ಟೆ ವೈದ್ಯಕೀಯ ಸಂಸ್ಥೆಯ ವೈದ್ಯಾಧಿಕಾರಿ ಮತ್ತು ಭಾರತೀಯ ವೈದ್ಯ ಸಂಘ ಮಂಗಳೂರು ವಿಭಾಗದ ಕಾರ್ಯದರ್ಶಿಯವರು. ಇವರೊಬ್ಬರು ಬಹಳ ಇಂತಹ ವೈದ್ಯರು ಬಹಳ ಕಡಿಮೆ ಇದ್ದಾರೆ. ಈಗ ವೈದ್ಯಕೀಯ ಕೂಡ ಸೇವೆ ಇಲ್ಲ ಈಗ. ಅದು ಅವರು ಮತ್ತೆ ಅವರ ಮಾತಲ್ಲಿ ಕೇಳ್ತೇವೆ. ವೈದ್ಯಕೀಯ ವೃತ್ತಿ ಈಗ ಹಿಂದೆ ಸೇವೆಗಾಗಿತ್ತು, ಈಗ ಅದು ಸೇವೆ ಹೋಗಿದೆ. ಆದರೆ ಕೆಲವು ಅಪರೂಪದ ಇಂಥ ವೈದ್ಯರು ನಮ್ಮ ಮಧ್ಯೆ ಇದ್ದಾರೆ ಸಮಾಜದಲ್ಲಿ. ಅವಿನಾಳ್ವರಿಗೆ ಒಂದು ಅದ್ಭುತವಾದ ಕಲ್ಪನೆ ಇದೆ. ಅವರು ನಮ್ಮಲ್ಲಿರುವಂತಹ ಪರ್ಯಾಯ ಔಷಧ ವ್ಯವಸ್ಥೆಗಳನ್ನು ಬಲ ಮಾಡಿಕೊಳ್ಳುವುದು, ಬಹಳಷ್ಟು ಔಷಧ ಕಡಿಮೆ ಇಲ್ಲದೆ ಮಾಡೋದರ ಬಗ್ಗೆ ಬಹಳಷ್ಟು ಚಿಂತನೆ ಇರುವಂತಹ ಒಬ್ಬರು ಡಾಕ್ಟರ್, ಜನಸ್ನೇಹಿ ಡಾಕ್ಟರ್ ಇದ್ದಾರೆ. ಇವರು ನಮಗೆ ಇತ್ತೀಚೆಗೆ ಪರಿಚಯ ಇತ್ತು, ಆದರೆ ಅವರ ನಿಜವಾದ ಜ್ಞಾನ ನಮಗೆ ಇತ್ತೀಚೆಗೆ ಗೊತ್ತಾಯಿತು. ನಮ್ಮ ಈಗಾಗಲೇ ಇಲ್ಲಿ ಬಂದಿದ್ರು. ಇನ್ನು ನಾವು ಇದೀಗ ಪ್ರಾರಂಭ ಇದೆ. ಅವರದೊಂದು ಕಲ್ಪನೆ ಇರುವುದು ಸಮುದಾಯ ಸಮಾಲೋಚನೆ ಮೂಲಕ ಈ ವ್ಯಸನ ಮುಕ್ತತೆ ಮಾಡಲಿಕ್ಕೆ ಬರೀ ವ್ಯಸನಿಗಳನ್ನು ಇಟ್ಕೊಂಡ್ರೆ ಆಗುದಿಲ್ಲ. ವ್ಯಸನಕ್ಕೆ ಬಳಿ ಬಿದ್ದ ಅವರ ಪೇರೆಂಟ್ಸ್ಗಳು, ಅವರ ಇಡೀ ಸಮುದಾಯದೊಳಗೆ ಸೇರಿಕೊಂಡು ಇಂಥ ಮಾತುಕತೆಗಳಾಗಬೇಕು, ಮುಕ್ತವಾಗಿ ಮಾತುಕತೆ ಆಗಬೇಕು ದೃಷ್ಟಿಯಿಂದ ನಾವು ಇದನ್ನು ಇವತ್ತಿಗೆ ಪ್ರಾರಂಭ ಮಾಡ್ತಾ ಇದ್ದೇವೆ. ಇನ್ನೀಗ ಸ್ವಲ್ಪ ಹೊತ್ತು ನಮ್ಮದು ಸಾಕು. ನಮ್ಮ ಸ್ಟೂಡೆಂಟ್ಸ್ ಎಲ್ಲ ಈಚೆಗೆ ಗಮನ ಕೊಡಬೇಕು. ನಮಗೆ ಆಮೇಲೆ ಮಾಡ್ಲಿಕ್ಕೆ ಆಗ್ತದೆ, ಅದೂ ಮುಖ್ಯ. ಅದಕ್ಕಿಂತ ಬಹಳ ಮುಖ್ಯ ಇದಕ್ಕೆ ನಾನು ಹೇಳುವಂಥದ್ದು, ಆಟಿಯ ಮಹತ್ವ ಏನಂದ್ರೆ, ಹಿಂದೆ ಆಹಾರ ಔಷಧಿ ಆಗಿತ್ತು. ನಮ್ಮ ಎಲ್ಲ ಜನರಿಗೆ ಔಷಧಿ ಇರಲಿಲ್ಲ, ಆಹಾರದಲ್ಲಿ ಔಷಧಿ ಇತ್ತು. ಈಗ ಔಷಧಿ ಆಹಾರ ಆಗಿದೆ. ಇದು ಸಮಸ್ಯೆ ಇರುವಂಥದ್ದು. ನಮ್ಮೆಲ್ಲ ರೋಗಕ್ಕೆ ಕಾರಣ ಇವತ್ತು ನಾವು ಆಹಾರ ತರ ಔಷಧಿ ತಿಂತಾ ಇದ್ದೇವೆ. ಅದಕ್ಕಾಗಿ ನಮ್ಮಲ್ಲಿದ್ದಂಥ ಇಂದಿನ ಆಹಾರವನ್ನು ಹೇಗೆ ಔಷಧ ಮಾಡಬಹುದು ದೃಷ್ಟಿಯಿಂದ ಈ ಆಟಿ ಅರಿವು. ಆಟಿ ಅಂದ್ರೆ ಬರೀ ಒಂದು ದಿನಕ್ಕೆ ಸೀಮಿತ ಆಗಿರಬಾರ್ದು, ಇದು ಎಲ್ಲ ಕಡೆಗೆ ಆಗ್ತದೆ. ಆದರೆ ಇದು ಯಾವುದೇ ಕಾರ್ಯಕ್ರಮ ಇದಕ್ಕಾಗಿ ಅಲ್ಲ. ಆ ಆಟಿ ದಿನದಲ್ಲಿ ಇದ್ದಂಥ ಔಷಧಿ ಪದ್ಧತಿ ನಮ್ಮಲ್ಲಿ ಏನಿತ್ತು ಅದಕ್ಕೆ ಪುನಶ್ಚೇತನ ಮಾಡ್ಲಿಕ್ಕಾಗಿ ನಾವು ಇವತ್ತಿನ ಒಂದು ಕಾರ್ಯಕ್ರಮ ಇಲ್ಲಿ ನಾವು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಹೇಳಿದಂತೆ ನಮ್ಮ ಇವತ್ತಿನ ಮುಖ್ಯ ಸಂಪನ್ಮೂಲ ವ್ಯಕ್ತಿಯವರು ಡಾಕ್ಟರ್ ಅವಿನ್ ಆಳ್ವ ಅವರು. ಸರ್, ನಿಮಗೆ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ಇವತ್ತಿನ ಈ ಕಾರ್ಯಕ್ರಮ ನಡೆಸಲಿಕ್ಕೆ ನಮ್ಮ ಮಾಜಿ ಒಂಬುಡ್ಸ್ಮನ್ ಅವರು, ಜನಶಿಕ್ಷಣ ಟ್ರಸ್ಟ್ನ ನಿರ್ದೇಶಕರು ಶ್ರೀನಾಥ್ ಶೆಟ್ಟಿ ಇದ್ದಾರೆ. ಸರ್, ನಿಮಗೂ ಸ್ವಾಗತ ಬಯಸ್ತಾ ಇದ್ದೇನೆ. ಇನ್ನೊಬ್ರು ನಮ್ಮ ಜೊತೆ ಕಾರ್ಯಕ್ರಮವರು, ಬಹಳ ಮುಖ್ಯವಾಗಿ ನಮ್ಮ ಇವತ್ತಿನ ಹಿರಿಯ ಸಲಹೆಗಾರರಂತ ರಮೇಶ್ ಅವರು ಇವರೊಂದು ಕಾರ್ಯಕ್ರಮದಲ್ಲಿದ್ದಾರೆ. ಹಾಗಾಗಿ ಅವರು ಈಗ ಆಗ್ತಾ ಇಲ್ಲ. ಇಲ್ಲದೆ ಯಾವತ್ತು ಕಾರ್ಯಕ್ರಮದಲ್ಲಿ ಅವರಿಲ್ಲದೆ ಕಾರ್ಯಕ್ರಮ ಇಲ್ಲಿ ಇರುವುದಿಲ್ಲ. ಆದರೆ ಇವತ್ತು ಅವರಿಗೆ ಅನಿವಾರ್ಯತೆ ಬರ್ಲಿಕ್ಕೆ ಆಗ್ತಾ ಇಲ್ಲ. ಅವರ ಅನುಪಸ್ಥಿತಿಯಲ್ಲಿ ನಮ್ಮ ಇನ್ನೊಬ್ರು ರಾಧಾಕೃಷ್ಣ ರೈ ಅವರು ಕೂಡ ಬಂದು ಸೇರ್ಕೊಳ್ತಾರೆ. ಮಾನ್ಯ ಇಬ್ರಾಹಿಂ ನಡುಪದವರು, ಪ್ರೌಢಶಾಲಾ ಅಭಿವೃದ್ಧಿ ಸಮಿತಿ ಅಧ್ಯಕ್ಷರು, ಇವರು ಕೂಡ ನಮ್ಮ ಜೊತೆಗಿದ್ದಾರೆ. ಒಬ್ಬರು ಉದ್ಯಮಿ ಸಮಾಜ ಕಾರ್ಯಕರ್ತರು. ಸರ್, ನಿಮಗೂ ಪ್ರೀತಿ ಸ್ವಾಗತ ಬಯಸ್ತಾ ಇದ್ದೇನೆ. ಗ್ರಾಮ ಸರ್ಕಾರದ ಪ್ರತಿನಿಧಿಯಾಗಿ ಶಮೀಮಾ ಅವರಿದ್ದಾರೆ. ಶಮೀಮಾ ಮೇಡಮ್, ನಿಮಗೂ ಸ್ವಾಗತ ಬಯಸ್ತಾ ಇದ್ದೇನೆ. ಇನ್ನೊಬ್ಬರು ಸಂಪನ್ಮೂಲ ವ್ಯಕ್ತಿ ನಮಗೆ. ಹಾಗೆ ಇಲ್ಲಿ ನಮ್ಮ ಇಲ್ಲಿಯವರಿಗೆಲ್ಲ ಪರಿಚಯ ಇದೆ. ನಮ್ಮ ಈಗಿನ ಕಾಲದಲ್ಲಿ ಒಂದು ಬಹಳ ಭಯಾನಕ ರೋಗ ಕ್ಯಾನ್ಸರ್ನಿಂದ ಮುಕ್ತ ಆಗಿ ಜನರಿಗೆ ಶಕ್ತಿ ತುಂಬುತ್ತಾ ಇರುವ ಒಬ್ಬರು ಮಹಿಳೆ ತುಂಬಾ ಜನ ಇದ್ದಾರೆ ನಮ್ಮಲ್ಲಿ. ಇನ್ನೊಬ್ಬರು ಶಿವಪ್ರಸಾದ್ ಆಳ್ವರಿದ್ದಾರೆ.
ನಮ್ಮ ಗುರುವಪ್ಪ ಬಾಳೆಪುಣಿಯವರು ಕೂಡ ಈ ಲೈನ್ನಲ್ಲಿ ನಮ್ಮ ಜೊತೆಗೆ ಇರ್ತಾರೆ. ಸೊ ಈಗ ಇಂಥವ್ರು ನಮಗೆ ಹೆಚ್ಚು ಪ್ರೇರಣೆ. ಈಗ ಶ್ಯಾಮ ಅವರು ಕೂಡ ನಮ್ಮ ಜೊತೆಗಿದ್ದಾರೆ. ಅವರು ಯೋಗ ಪಟುಗಳು ಕೂಡ ಹೌದು. ಆರೋಗ್ಯ ಹೇಗೆ ಔಷಧಿ ಇಲ್ಲದೆ ಕಾಯಿಲೆ ಗುಣಪಡಿಸುವುದಕ್ಕೆ ಅವರು ನಿದರ್ಶನ ಇದ್ದಾರೆ. ನಿಮಗೂ ಸ್ವಾಗತ ಬಯಸ್ತಾ ಇದ್ದೇನೆ. ಹಾಗೆ ನಮ್ಮ ಹೂವಾಕೊಕಲ್ಲು ಶಾಲೆಯ ಶಿಕ್ಷಕರಾಗಿರುವಂತಹ ನೀಲಯ ಅವರು ಬಂದಿದ್ದಾರೆ. ಸರ್, ನಿಮಗೂ ಸ್ವಾಗತ ಬಯಸ್ತಾ ಇದ್ದೇನೆ. ಎಲ್ರಿಗೂ ಇವತ್ತಿನ ಕಾರ್ಯ ಮಾಹಿತಿ ಇದೆ, ಬರ್ತಾ ಇರ್ತಾರೆ. ಗಂಗಾಧರ್ ಅವರು ನಮ್ಮ ತಂಡದವರೇ. ಹೊಸಕುರಲ್ ಕಾರ್ಯಕ್ರಮ ನಮ್ಮಲ್ಲಿದ್ದಾಗ ಯಾವಾಗಲೂ ಈ ಮಾಧ್ಯಮದಲ್ಲಿ ನಮಗೆ ಜನಶಿಕ್ಷಣ ಟ್ರಸ್ಟ್ ತುಂಬಾ ಪತ್ರಕರ್ತರು ನಮ್ಮ ಪಾಲ್ದಾರರಾಗಿರುವಂಥದ್ದು. ಗಂಗಾಧರ್ ಅವರು ಹೊಸಕುರಲ್ನ ಪತ್ರಕರ್ತರಾದಂಥ ಗಂಗಾಧರ್ ಅವರಿಗೂ ಸ್ವಾಗತ ಬಯಸ್ತಾ ಇದ್ದೇನೆ. ಹಾಗೆ ಇಸ್ಮಾಯಿಲ್ ಕಣಂತೂರು, ಅಬ್ಬೂಕರ್ ಜಲ್ಲಿ ಅವರು, ಅಬ್ದುಲ್ ಖಾದರ್ ಅವರು ಮೂಳೂರು, ಇವರು ಕೂಡ ನಮ್ಮ ತಂಡದವರೇ. ನಿಮಗೂ ಸ್ವಾಗತ ಬಯಸ್ತಾ ಇದ್ದೇನೆ. ನಮ್ಮ ಸ್ಕಿಲ್ ಸ್ಕೂಲಿನ ಶಿಕ್ಷಕಿಯರು ಜನನಿ, ಕಾವೇರಿ ಮತ್ತೆ ಪ್ರಜ್ಞಾ, ಎಲ್ಲ ಸ್ಕಿಲ್ ಸ್ಕೂಲ್ನ ವಿದ್ಯಾರ್ಥಿಗಳು, ಎಲ್ಲರಿಗೂ ಮತ್ತೊಮ್ಮೆ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ಮುಂದಕ್ಕೆ ನೇರವಾಗಿ ಕಾರ್ಯಕ್ರಮವನ್ನು ಶ್ರೀನಾ ಶೆಟ್ಟಿನ ಮಾತಿನ ಮೂಲಕ ಪ್ರಾರಂಭಿಸುವಂತೆ ಕೇಳ್ತೇನೆ. ಮಾದಕ ವ್ಯಸನ ಮನೆ ಮನೆ ಮಸಣ, ಮಾದಕ ವ್ಯಸನ ಮನೆ ಮನೆ ಮಸಣ, ಕುಡಿತದ ಕೆಡುಕು ಕುಟುಂಬದ ಒಡಕು, ಕುಡಿತದ ಬಾಳು ನರಕದ ಗೋಳು, ಶರಾಬಿಗೆ ವಿದಾಯ ಬಡವರಿಗೆ ಆದಾಯ, ಕಲ್ಲಿಗಂಗಸರ ಬುಡುಪಾಗ ತೆಲಿಗಂಜಿ ಪರ್ಪಾಗ, ಕಲ್ಲಿಗಂಗಸರ ಬೇರೋಡು ಗಂಜಿತ ಕರಾಟೋಡು. ಇವತ್ತು ನಾವು ಮಾದಕ ವ್ಯಸನ, ಹೆಂಡಾಸರಾಯಿಗಿಂತಲೂ ಹೆಂಡಾಸರಾಯಿ ಸಹವಾಸ, ಹೆಂಡತಿ ಮಕ್ಕಳ ಉಪವಾಸ, ಆ ಎಲ್ಲ ಚಟಗಳಿಂದ ಕೂಡ ಮಾದಕ ವ್ಯಸನ, ಅದಕ್ಕಿಂತ ತಕ್ಷಣ ಅಮಲು ಕೊಡುವಂತಹ ಕೆಲವೆಲ್ಲ ಡ್ರಗ್ಸ್ಗಳು ಬಂದಿದೆ. ವ್ಯಕ್ತಿಯನ್ನು, ಸಂಸಾರವನ್ನು, ಊರನ್ನು ನಾಶ ಮಾಡುವುದು. ಆತ್ಮಹತ್ಯೆಗಳು ಹೆಚ್ಚಾಗಲಿಕ್ಕೆ, ಕೊಲೆ ಹೆಚ್ಚಾಗಲಿಕ್ಕೆ ಮುಖ್ಯ ಕಾರಣ ಮಾದಕ ವ್ಯಸನ. ಮಾದಕ ವ್ಯಸನಿಗಳು ಮಾತ್ರ ಮಾಡದನ್ನು ಮಾಡುತ್ತಾರೆ. ಒಂದು ಸಲ ಮಾದಕ ವ್ಯಸನಕ್ಕೆ ಬಿದ್ದರೆ ಹೊರಗೆ ಬರಲಿಕ್ಕೆ ಸಾಧ್ಯನೇ ಇಲ್ಲ. ಸಾಧ್ಯ, ಅದಕ್ಕೆ ಚಿಕಿತ್ಸೆ ಬೇಕು. ಕ್ಯಾನ್ಸರ್ ಚಿಕಿತ್ಸೆ, ಮಲೇರಿಯಾ ಚಿಕಿತ್ಸೆ, ರೋಗಕ್ಕೆ ಚಿಕಿತ್ಸೆ ಕೊಟ್ಟ ಹಾಗೆ ಚಿಕಿತ್ಸೆ ಕೊಟ್ಟ ನಂತರ ಮಾತ್ರ ಮತ್ತೆ ಹೊರಗೆ ತರಲಿಕ್ಕೆ ಸಾಧ್ಯ ಉಂಟು. ಇವತ್ತು ನಾವು ಸೇರಿದ್ದು ಆ ಮಾದಕ ವ್ಯಸನ ಬಲಿ ಬೀಳುವ ಮೊದಲೇ ತಡೆಯುವುದು ಹೇಗೆ. ನಾವು ಕೊರೋನಾ ತಡೆ ಅಭಿಯಾನ ಮಾಡಿದ್ದೇವೆ. ನಮ್ದು ಅಭಿಯಾನ ಮಾದಕ ವ್ಯಸನ ತಡೆ ಅಭಿಯಾನ. ಬಲಿ ಬಿದ್ದ ಮೇಲೆ ಚಿಕಿತ್ಸೆ ಕೊಡ್ಲಿಕ್ಕೆ ತುಂಬಾ ಕಾರ್ಯಕ್ರಮಗಳು, ತುಂಬಾ ಸಂಸ್ಥೆಗಳು ಕೆಲಸ ಮಾಡ್ತಾ ಉಂಟು. ಬಲಿ ಬಿದ್ದ ಮೇಲೆ ತುಂಬಾ ಖರ್ಚು ಆಗ್ತಾ ಉಂಟು. ಏನು ಖರ್ಚಿಲ್ಲ, ತಡೆ ಮಾಡುದು ಹೇಗೆ, ಅದರ ಬಗ್ಗೆ ಒಂದು ಕಾರ್ಯಕ್ರಮ ಇವತ್ತು ಚಾಲನೆ ಕೊಡು ಡಾಕ್ಟರ್ ಅವಿನಾಳು ಅವರು. ಯಾಕೆಂದ್ರೆ ಈಗ ಡಾಕ್ಟರ್ BM ಹೆಗ್ಡೆ ಅವರು ಈಗ ಒಂದು ಜನಸ್ನೇಹಿಯಾದ ಔಷಧಿ ಪದ್ಧತಿಯನ್ನು ಹೇಳ್ತಾ ಇದ್ದಾರೆ. ಈಗ ಅವರು KMC ಪ್ರಿನ್ಸಿಪಲ್ ಆಗಿದ್ದವರು. ಪ್ರಿನ್ಸಿಪಲ್ ಆಗಿದ್ದಾಗಲೇ ಅವರು ಆ ತರ ಮಾಹಿತಿ ಕೊಡ್ತಾ ಇದ್ರೆ ಇನ್ನೂ ಒಳ್ಳೇದಾಗ್ತಾ ಇತ್ತು. ಆದ್ರೆ ಈಗ ಅವರು ಕೊಡುವ ಮಾಹಿತಿಗಳು ಅದ್ಭುತ ಉಂಟು. ಆ ಮಾಹಿತಿಯಿಂದ ನಾವು ಕಾಯಿಲೆಯನ್ನು, ತುಂಬಾ ಕಾಯಿಲೆ ತಡೆಗಟ್ಟಬಹುದು. ಲಕ್ಷಗಟ್ಟಲೆ ದುಡ್ಡು ಕೊಟ್ಟು ಮಾಡುವ ಔಷಧಿಗಿಂತ 5-10 ಪೈಸೆಯಲ್ಲಿ ಕೆಲವರು ಮದ್ದು ಉಂಟು ಹೇಳ್ತಾರೆ. ಅದೇನೇ ಇರಲಿ, ಇವತ್ತು ನಾವು ವ್ಯಸನ ಮುಕ್ತ ಮನೆ ಆಗಬೇಕು, ವ್ಯಸನ ಮುಕ್ತ ವ್ಯಕ್ತಿ ಆಗಬೇಕು, ವ್ಯಸನ ಮುಕ್ತ ಸಂಸಾರ ಆಗಬೇಕು, ವ್ಯಸನ ಮುಕ್ತ ಸಮಾಜ ಆಗಬೇಕು. ಇದು ಸಣ್ಣದಾಗಿ ಕಾರ್ಯಕ್ರಮ ಶುರುವಾಗಿದೆ. ಇದು ಆದ ಕೂಡಲೇ ನಾವು ಈ ಊರಿನ ಶಾಲೆಗಳಿಗೆ ಹೋಗುತ್ತೇವೆ, ಕಾಲೇಜಿಗೆ ಹೋಗುತ್ತೇವೆ, ಸಮುದಾಯಕ್ಕೆ ಹೋಗುತ್ತೇವೆ. ಬರುವ ತಿಂಗಳು ಈ ಕಾರ್ಯಕ್ರಮ ಆಗುವಾಗ 100 ಮಂದಿ ವ್ಯಸನ ಮುಕ್ತಿಗಳು ಇಲ್ಲಿ ಬರಬೇಕು. ವ್ಯಸನ ಮುಕ್ತಿಗಳು ಬರಬೇಕು. ಒಂದು ವೇಳೆ ಈ ಗ್ರಾಮದಲ್ಲಿ 100 ಮಂದಿ ವ್ಯಸನ ಮುಕ್ತಿಗಳು ಬಂದರೆ 1000 ಮಂದಿ ವ್ಯಸನಕ್ಕೆ ಬಲಿ ಬೀಳುವುದಿಲ್ಲ. ನಾವು ವ್ಯಸನ ಮುಕ್ತ ಆದವರ ಒಂದು ಸಂಘ ಕಟ್ಟಬೇಕು ಅಂತಿದ್ದೇವೆ. ಈ ಸಂಘ ವ್ಯಸನ ಮುಕ್ತವಾದವರ ಸಂಘ. ಈ ಸಂಘ ಅದರ ಯಾರು ಸದಸ್ಯರಂದ್ರೆ ಅಡ್ಮಿಟ್ ಆಗಿ ಮದ್ದು ಮುಂದೆ ಬಂದವರಲ್ಲ, ಅಡ್ಮಿಟ್ ಆಗದೆಯೇ ಒಂದು ಅರಿವಿನ ಔಷಧಿ ತೆಗೆದುಕೊಂಡವರು. ಡಾಕ್ಟರ್ ಅವಿನಾಳು ಅವರು, BM ಹೆಗ್ಡೆ ಈಗೇನು ಮಾತನಾಡ್ತಾರೆ, ಈ ಡಾಕ್ಟರ್ ಅವಿನಾಳು ಅವರು ಈಗಲೇ ಸರ್ವಿಸ್ ಅಲ್ಲಿ ಇರುವವರು, ಯುವ ವೈದ್ಯರು, ಸುಮಾರು 1600 ವೈದ್ಯರು ಅವರ ಸಂಘದಲ್ಲಿದ್ದಾರೆ. 1600 ವೈದ್ಯರಿಗೆ ಇದೇ ಚಿಂತನೆ ಬಂದ್ಬಿಟ್ರೆ ಇಡೀ ನಮ್ಮ ಮುಡಿಪನ್ನು, ಉಳ್ಳಾಲವನ್ನು ಭಾರತ ನೋಡುತ್ತೆ, ಜಗತ್ತು ನೋಡುತ್ತೆ. ನಿನ್ನೆ ಆಟದ ಕೂಟವನ್ನು ಕೂಡ ಅದ್ಭುತವಾಗಿ ಮಾಡಿದ್ದಾರೆ ಅಂತವರು. ಅದು ಕೂಡ ನೋಡೋಣ. 200 ಮಂದಿಯನ್ನು ಸೇರಿಸಿದ್ದಾರೆ. ಯಾಕಂದ್ರೆ ಇವತ್ತು ನಮಗೆ ಜನ ವೈದ್ಯರು ಬೇಕು, ಜನಸ್ನೇಹಿ ವೈದ್ಯರು ಬೇಕು, ಜನಸ್ನೇಹಿ ವೈದ್ಯರಾಗಿ ಕೆಲಸ ಮಾಡುವವರು. ಯಾಕಂದ್ರೆ ಎಲ್ಲ ಕಡೆ ಧನ ಸ್ನೇಹಿ ವೈದ್ಯರು, ಧನ ಸ್ನೇಹಿ ಆಸ್ಪತ್ರೆ ಇರುವಾಗ ಜನ ಸ್ನೇಹಿ ವೈದ್ಯರು ನಮ್ಮ ಮುಂದೆ ಒಬ್ಬರಿದ್ದಾರೆ. ಇಲ್ಲಿದ್ದವರಿಗೆ ಎಲ್ಲರೂ ಹೇಳುವುದು, ಮುಡಿಪಿಗೆ ಇವರು ಇರ್ತಾರೆ, ಇರುವ ದಿವಸ ಹೋಗಿ
ಉಚಿತವಾದ ಸೇವೆ ಕೊಡ್ತಾರೆ, ಕರೆಕ್ಟ್ ಆಗಿ ಗೈಡ್ ಮಾಡ್ತಾರೆ. ಕರೆಕ್ಟ್ ಆಗಿ ಗೈಡ್ ಮಾಡಿದ್ರೆ ಮದ್ದಿಲ್ಲದೆ ಎಷ್ಟೋ ಕಾಯಿಲೆಯನ್ನು ತಡೆಗಟ್ಟಲಿಕ್ಕೆ ಆಗ್ತದೆ. ತಡೆಗಟ್ಟಕೊಂಡವರಲ್ಲಿ ಒಬ್ಬರು ಇಲ್ಲಿ ಕ್ಷಮಾ ಪ್ರಕಾಶ್ ಅವರು. ಇವತ್ತು ಡಾಕ್ಟರ್ ಅವಿನಾಲ್ ಸರ್, ಈಗ ಅವರ ಕೈಗೆ ಮೈ ಕೊಡ್ತೇನೆ. ಅವರು ಹೆಚ್ಚು ಮಾತನಾಡುವುದಿಲ್ಲ, ಅವರು ನೀವು ಮಾತನಾಡಿಸ್ಬೇಕು, ಪ್ರಶ್ನೆ ಕೇಳಬೇಕು. ಈ ಮಾತು ಬರೀ ಚರ್ಚೆಗೆ ಆಗಿಲ್ಲ, ಸಮಸ್ಯೆಯ ಪರಿಹಾರಕ್ಕಾಗಿ, ಸಮಸ್ಯೆ ಬಾರದೆಗೆ ಮಾಡುವುದಕ್ಕಾಗಿ. ಸ್ತ್ರೀ ಶಕ್ತಿ ನಮ್ಮ ಶಕ್ತಿ, ಸ್ತ್ರೀ ಶಕ್ತಿ ಸಂಸಾರದ ಶಕ್ತಿ. ಹೆಣ್ಣೊಂದು ಕಲಿತರೆ ಶಾಲೆಯನ್ನು ತೆರೆದಂತೆ, ಜಾಗೃತ ನಾರಿ ಪ್ರಗತಿಗೆ ದಾರಿ. ಸ್ತ್ರೀ ಜಾಗೃತಿ ಆದರೆ ನಮ್ಮ ಮನೆಯ ಮಕ್ಕಳನ್ನು ಬಲಿಗೆ ಬೀಳದಾಗೆ ಮಾಡಬಹುದು, ಗಂಡನನ್ನು ಆ ವ್ಯಸನದ ಮುಕ್ತ ಮಾಡಬಹುದು. ಸ್ತ್ರೀ ಮನಸ್ಸು ಮಾಡಿದ್ದಾರೆ. ಡಾಕ್ಟರ್ ಅವಿನಾಳು ಸರ್, ಈಗ ಮೈಕ್ ನಿಮಗೆ. ಕಳೆದ್ರೆ ಒಂದು 5 ನಿಮಿಷದಲ್ಲಿ ಎಲ್ಲರೂ ನಿದ್ರೆ ಮಾಡ್ತಾರೆ. ಅಂದ್ರೆ ಇದು ನನಗೆ ಗೊತ್ತಿರೋದು, ಅದಕ್ಕೆ ನಾನು ಓಪನ್ ಡಿಸ್ಕಷನ್ ಮಾಡಬೇಕು. ಇದು ಬ್ರೀಫ್ ಆಗಿ ಹೇಗೆ ನೀವು ಎಡಿಕ್ಷನ್ಗೆ ನೀವು ಒಳಗಾಗ್ತೀರಿ ಅಂತ. ಯಾಕಂದ್ರೆ ಹೆಚ್ಚು ಕಡಿಮೆ ಮಾತಾದಷ್ಟು ನಿಮಗೆ ಕಾನ್ಸಂಟ್ರೇಷನ್ ಜಾಸ್ತಿ, ಅದು ನನಗೆ ಗೊತ್ತಲ್ಲ ಸರ್. ಈಗ ಒಂದೊಂದು ನಾನು 3 ಎಡಿಕ್ಷನ್ ಬಗ್ಗೆ ಮಾತಾಡ್ತೀನಿ. ಒಂದು ಸ್ಮೋಕಿಂಗ್ ಎಡಿಕ್ಷನ್, ಒಂದು ಆಲ್ಕೋಹಾಲ್, ಇದು ಏನು ಈ ಸಾರಾಯಿಗೆ ಎಡಿಕ್ಷನ್ ಆಗ್ತಾರೆ, ಮತ್ತೊಂದು ಡ್ರಗ್ ಎಡಿಕ್ಷನ್. ಮಧ್ಯ ಮೂರು ಬಗ್ಗೆ ನಾನು ಬ್ರೀಫ್ ಆಗಿ ಹೇಗೆ ನೀವು ಅದರಲ್ಲಿ ಬೀಳ್ತೀರಿ ಅದರೊಳಗೆ ಅಂತ ನಾನು ಜಸ್ಟ್ ಬ್ರೀಫ್ ಆಗಿ ಹೇಳ್ತೇನೆ. ನೆಕ್ಸ್ಟ್ ಸೆಷನ್ ಅದರ ಎಫೆಕ್ಟ್ಸ್ ಹೇಳ್ತೀನಿ ನಾನು. ಇದು ಫಾರ್ ಎಕ್ಸಾಂಪಲ್, ಈಗ ಫಸ್ಟ್ ನಾನು ಹೇಳಿದ ಸ್ಮೋಕಿಂಗ್ ಹೇಗಂದ್ರೆ, ಮುಂಚೆ ಎಲ್ಲ ಕಾಲೇಜ್ನಲ್ಲಿ ಮಾಡ್ತಾ ಇದ್ರು, ಪ್ರೊಫೆಷನಲ್ ಸ್ಟೇಜ್, ಇಂಜಿನಿಯರಿಂಗ್ ಅಥವಾ ಮೆಡಿಕಲ್ ಸೇರುವಾಗ ಅಥವಾ ಲಾ ಅಥವಾ ಡಿಗ್ರಿ ಕಾಲೇಜ್ ಸೇರುವಾಗ ಸ್ಮೋಕಿಂಗ್ ಮಾಡ್ತಾರೆ. ಈಗಿನ ಇದರಲ್ಲಿ 10ನೇ ಕ್ಲಾಸಲ್ಲೇ ಸ್ಟಾರ್ಟ್ ಮಾಡ್ತಾರೆ. ಮತ್ತೆ ಯಾಕೆ ಸ್ಟಾರ್ಟ್ ಮಾಡ್ತಾರೆ? ಫಸ್ಟ್ ಸುಮಾರು ವಿಧಗಳಿದ್ದಾವೆ ಅದರಲ್ಲಿ ಹೇಳ್ತಾರೆ. ಒಂದು, ನೋಡುವ ಅಂತ ಸ್ಟಾರ್ಟ್ ಮಾಡ್ತಾರೆ, ಹೇಗೆ ಅದು ಎಕ್ಸ್ಪೀರಿಯನ್ಸ್ ನೋಡುವ ಅಂತ. ಅದು ನೋಡುವ ಅಂತ ಹೇಳಿದ್ರೆ ಲೈಫ್ ಲಾಂಗ್ ಅದು ನೀವೇ ಅದ್ರಲ್ಲಿ ಬಿದ್ದು ನೀವೇ ಸಫರರ್ಸ್ ಆಗ್ತೀರಿ. ಇನ್ನೊಂದು, ನಂಬರ್ 2, ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ಒಂದು 3-4 ಜನ ಸ್ಮೋಕ್ ಮಾಡಿದ್ರೆ ಅವ್ರು ಫೋರ್ಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಯಾಕೆ ನೀನು ಹೀಗೆ ಸ್ಮೋಕ್ ಮಾಡು, ಒಂದೇ ಲೈಫ್ ಇರೋದೇ ಒಂದೇ, ಇವೆಲ್ಲ ನಾವು ನೋಡಬೇಕು, ಇದೆಲ್ಲ ಅನುಭವಿಸ್ಬೇಕು ಅಂತ ಹೇಳ್ತಾರೆ. ಆವಾಗ ನಿಮಗೆ ಆ ಒಂದು ಎಂಗೇಜಲ್ಲಿ, ಟೀನೇಜಲ್ಲಿ ನಿಮಗೆ ಟೆಂಪ್ಟ್ ಆಗ್ತದೆ. ಹೌದು, ಕರೆಕ್ಟ್, ಇವ್ರು ಹೇಳಿದ್ರು ಒಂದೇ ಲೈಫ್ ಅಲ್ವಾ, ಸ್ಮೋಕ್ ಮಾಡಿ ನೋಡಬೇಕು ಅಂತ. ಅದು ಲಾಸ್ಟ್ಗೆ ನಿಮ್ದು ಅಂತ್ಯ ದುರಂತ ಆಗ್ತದೆ. 2ನೇದು. ಇನ್ನೊಂದು 3ನೇದು, ನೀವು ಕಾಲೇಜ್ ಲೈಫಲ್ಲಿ ಹೋದಾಗ ಸ್ಮೋಕ್ ಮಾಡೋರು ಭಾರಿ ದೊಡ್ಡ ಜನ, ಗ್ರೇಟ್. ಸ್ಮೋಕ್ ಮಾಡಿದವರು ಸ್ಮೋಕ್ ಭಾರಿ ಸುಪೀರಿಯರ್, ಅವರು ಲೆವೆಲ್ಲೇ ಹೈ. ಸ್ಮೋಕ್ ಮಾಡಿದವರೆಲ್ಲ ಸಾಧುಗಳು, ಅವ್ರು ಏನೂ ಅಲ್ಲ. ಕೆಲವು ಕಾಲೇಜಲ್ಲಿ ಗಾಂಧಿಗಳಂತ ಕರೀತಾರೆ ಅವರು. ಇವ್ರು ಏನು ಮಾಡೋದಿಲ್ಲ, ಡ್ರಿಂಕ್ಸ್ ಮಾಡೋದಿಲ್ಲ, ಸ್ಮೋಕ್ ಮಾಡಿ, ಇವ್ನು ಅಷ್ಟು. ಅದಕ್ಕೆಲ್ಲ ನೀವು ಕೇರ್ ಮಾಡಬಾರ್ದು, ಅದು ಕೇರೇ ಮಾಡಬೇಡಿ. ನಿಮ್ಮದು ಡಿಸಿಷನ್ ನೀವು ತಗೊಳ್ಬೇಕು. ಅವ್ರು ಸ್ಮೋಕ್ ಮಾಡ್ತಾರೆ, ಸ್ಮೋಕ್ ಮಾಡಿದ್ರೆ ಅದು ಆ ಏಜಲ್ಲಿ 13ರಿಂದ 18 ಬಡೋದ್ರಿಂದ ನಮಗೆ ಇಂಪಾರ್ಟೆನ್ಸ್ ಬೇಕು, ಅದೆಲ್ಲ ಇರ್ತದೆ ತಲೆಯಲ್ಲಿ. ಅದೆಲ್ಲ ಬೇಡ. ಯಾಕಂದ್ರೆ ಅದು 5 ವರ್ಷ ಇಂಪಾರ್ಟೆನ್ಸ್ ನಿಮ್ಮ ಲೈಫ್ ಲಾಂಗ್ ನೀವು ಸಫರರ್ಸ್ ಆಗ್ತೀರಿ. ಅದು ಇವನ್ ಇಂಜಿನಿಯರಿಂಗ್ ಕಾಲೇಜ್ ಆಗಲಿ, ಮೆಡಿಕಲ್ ಕಾಲೇಜ್ ಅಲ್ಲಿ. ಈಗ ನನ್ನ ಮೆಡಿಕಲ್ ಎಜುಕೇಷನ್ ತಗೊಳ್ತೇನೆ, 45 ಜನ ಹುಡುಗರಿದ್ರು ನನ್ನ ಕ್ಲಾಸಲ್ಲಿ. ಅದರಲ್ಲಿ ಇಬ್ಬರು ಸ್ಮೋಕ್ ಮಾಡ್ತಿದ್ರು. ನಾವು ಸ್ಮೋಕ್ ಏನೋ ದೊಡ್ಡ ಪಾಪ ಅಂತ ನಾವು ಹೋಗಿ ಒಂದು ರೂಮ್ ಹತ್ರ ಹೋಗಿ ನೋಡಿ, 5 ವರ್ಷ ಮುಗಿಯುವಾಗ, ಮೆಡಿಕಲ್ ಮುಗಿಯುವಾಗ 90% ಜನ ಸ್ಮೋಕ್ ಮಾಡ್ತಾರೆ. ಅದು ರೀಸನ್ ಅಂದರೆ ಅದು ಕೆಲವ್ರದ್ದೇನೋ ಒಂದು ಅಪನಂಬಿಕೆ ಇದೆ. ಸ್ಮೋಕ್ ಮಾಡಿದರೆ ಕಾನ್ಸಂಟ್ರೇಷನ್ ಸಿಗ್ತದೆ, ಸ್ಮೋಕ್ ಮಾಡಿದರೆ ನಿದ್ರೆ ಬರೋದಿಲ್ಲ, ರಾತ್ರಿ ಓದ್ಬೋದು, ಸ್ಮೋಕ್ ಮಾಡಿದರೆ ಇದು ಏನೋ ನಮ್ಮ ಟೆನ್ಷನ್ ಎಲ್ಲ ಕಡಿಮೆ ಆಗ್ತದೆ. ಎಲ್ಲ ಸುಳ್ಳು, ಜಸ್ಟ್ ಎಡಿಕ್ಷನ್ ಅಷ್ಟೇ. ನಿಮ್ಮ ಟೆನ್ಷನ್ ರಿಲೀವ್ ಮಾಡಿ ಬೇಕಾದಷ್ಟು ನೀವು ಹೋಗಿ ಆಟ ಆಡ್ಬೋದು, ಕ್ರಿಕೆಟ್ ಆಡ್ಬೋದು, ಅಥವಾ ಜಾಗಿಂಗ್ ಮಾಡ್ಬೋದು, ಜಿಮ್ಮಿಗೆ ಹೋಗ್ಬೋದು, ಮ್ಯೂಸಿಕ್ ಕೇಳ್ಬೋದು. ಅದು ಕೆಲವರು ಈಗ ನಂದು ಏನಂತ ಹೇಳಿದ್ರೆ, ನಂದು ಟೈಮ್ ಪಾಸ್ ಏನಂತ ಫ್ರೀ ಟೈಮಲ್ಲಿ ನಾನು ಜಾಸ್ತಿ ಇಂಟರ್ವ್ಯೂಸ್ ನೋಡ್ತೀನಿ. ಎಲ್ಲ ವಿಭಾಗದ ಸ್ಪೋರ್ಟ್ಸ್ ಇಂಟರ್ವ್ಯೂ, ರಾಜಕೀಯದ ಇಂಟರ್ವ್ಯೂ, ಅಥವಾ ಸಮಾಜಶಾಸ್ತ್ರದ ಇಂಟರ್ವ್ಯೂ, ಅದೆಲ್ಲ ಜಸ್ಟ್ ಟೈಮ್ ಪಾಸ್ ಮಾಡ್ತಾ ಇರ್ತಾರೆ ಹೆಚ್ಚಾಗಿ. ಅಥವಾ ಯಾರ್ದಾದ್ರೂ ಏನಾದ್ರು ಒಳ್ಳೆ ವಿಷಯದ ಬಗ್ಗೆ ಏನೋ ಮಾತಾಡ್ತಾರೆ, ಅದು ಜಾಸ್ತಿ. ಮತ್ತೆ ಇನ್ನೂ ನಿಮಗೆ ಆಯಿತು, ನಿಮಗೆ ಇದೆಲ್ಲ ಕೇಳಲಿಕ್ಕೆ ಇಂಟ್ರೆಸ್ಟ್ ಇದ್ರೆ ಯಾವುದಾದ್ರೂ ಒಂದು ಕಾಮಿಡಿ ಸೀನ್ ನೋಡೋದಾ ಸಿನಿಮಾದ್ದು, ಅಥವಾ ಈಗೆಲ್ಲ ಬರ್ತದಲ್ಲ ಈ ಕಪಿಲ್ ಶರ್ಮಾ ಅಂಥದ್ದೆಲ್ಲ ನೋಡಿ ನಿಮ್ಮ ಮೈಂಡ್ನ ಡೈವರ್ಟ್ ಮಾಡ್ಕೊಳ್ಬೋದು ಅಷ್ಟೇ. ಈ ಬ್ಲ್ಯಾಂಕ್ ಇದ್ರೆ ನೀವು ಅದೇ ಬರ್ತದೆ, ಎಲ್ಲಿ ಸ್ಮೋಕ್ ಮಾಡೋ, ಎಲ್ಲಿ ಸೇರೋ, ಎಲ್ಲಿ ಡ್ರಿಂಕ್ಸ್ ಮಾಡೋ ಅಂತ, ಅದೆಲ್ಲ ನೀವು ಒಳಗಾಗಬೇಡಿ. ಒಂದು ಮೇನ್ ಥಿಂಗ್. ಮತ್ತು ಇನ್ನೊಂದು, ಸ್ಮೋಕಲ್ಲಿ ಆಕ್ಟಿವ್ ಸ್ಮೋಕರ್ಸ್, ಪ್ಯಾಸಿವ್ ಸ್ಮೋಕರ್ಸ್ ಅಂತ ಇದೆ. ಈಗ ನನ್ನ ಜೊತೆ ಒಂದು 10 ಜನ ಇರ್ತಾರೆ, ನಾನು ಹೇಳ್ತೇನೆ ಸ್ಮೋಕೇ ಮಾಡೋದಿಲ್ಲ, ನೀವು ಸ್ಮೋಕ್ ಮಾಡಿ ಅಂತಾರೆ. ಅವ್ರು ಹೊಗೆ ಬಿಡೋದಿಲ್ಲ, ನಾನು ನುಗ್ತೇನೆ. ಅದು ಕೂಡ ಒಂದು ಎಫೆಕ್ಟ್ ಆಗ್ತದೆ. ಸೊ ಆದಷ್ಟು ದೂರ ಇರಿ ಅಷ್ಟೇ. ನೀವು ನಿಷ್ಠೂರ ಆಗಬೇಡಿ, ಆದಷ್ಟು ಅವಾಯ್ಡ್ ಮಾಡಲಿಕ್ಕೆ ಫ್ರೆಂಡ್ಶಿಪ್ನ ಹಾಳು ಮಾಡ್ಕೊಳ್ಳಿ ಅಂತ ನಾನು ಹೇಳೋದಿಲ್ಲ, ಆದಷ್ಟು ಅವಾಯ್ಡ್ ಮಾಡಿ. ಅಥವಾ ನೀವೇ ಅವ್ರಿಗೆ ಗೈಡ್ ಮಾಡಿ, ನೀವು ಸ್ಮೋಕ್ ಮಾಡಬಾರ್ದು, ಹಾಗೆ ನೀವು ಗೈಡ್ ಮಾಡಬೇಕಷ್ಟೇ ಒಳ್ಳೆ ರೀತಿಯಲ್ಲಿ. ಈಗ 2 ರೀತಿ ಉಂಟು ಗೈಡ್ ಮಾಡ್ಕೊಂಡು, ಒಳ್ಳೆ ರೀತಿಯಲ್ಲೂ ಒಂದು ಒಳ್ಳೆ ರೀತಿಯಲ್ಲಿ ಗೈಡ್ ಮಾಡಿ ಅವ್ರನ್ನ. ಅವರಿಗೆ ಮನಸ್ಸಿಗೆ ನೋವು ಆಗದೇ ಇರೋ ರೀತಿಯಲ್ಲಿ ನೀವು ಗೈಡ್ ಮಾಡ್ಬೋದು. ಇದು ಸ್ಮೋಕಿಂಗ್. ಇದು ಬ್ರೀಫ್ ಆಗಿರ್ತೇನೆ, ಮತ್ತು ನೀವು ಕ್ವಶನ್ಸ್ ಕೇಳ್ಬೋದು. ಡ್ರಿಂಕ್ಸ್ ಬಂದರೆ, ಈಗೆಲ್ಲ ಡ್ರಿಂಕ್ಸ್ ಅಂದರೆ ಈಗ ಅದೊಂದು ಸೋಷಿಯಲ್ ವೆಲ್ಬೀಯಿಂಗ್ ಆಗಿದೆ. ಒಂದು 30 ಡ್ರಿಂಕ್ಸ್ ತಗೊಂಡು ಕುಡಿದ್ರೆ ಓಕೆ, ಅದು ಪ್ರೆಸ್ಟೀಜು. ಈಗ ನಾನು ನೋಡಿದ ಮಟ್ಟಿಗೆ
ತುಂಬ ಹುಡುಗಿಯರು ಸಮೇತ ಡ್ರಿಂಕ್ಸ್ ಮಾಡೋದೆಲ್ಲ ನೋಡಿದ್ದೇನೆ. ಅದು ಪ್ರೆಸ್ಟೀಜ್ ಅಂತ ತಿಳ್ಕೊಳ್ತಾರೆ. ಅದು ಖಂಡಿತ ಪ್ರೆಸ್ಟೀಜ್ ಅಲ್ಲ. ಮತ್ತು ಅದರಲ್ಲಿ ಏನು ಸಂತೋಷ ಸಿಗೋದಿಲ್ಲ. ನಾನು ಕೆಲವ್ರು ಕೇಳಿದೆ, ನಿಮಗೆ ಏನು ಸಂತೋಷ ಸಿಗ್ತದೆ ಡ್ರಿಂಕ್ಸ್ ಮಾಡಿ ಅಂತ ಹೇಳಿ. ಇಲ್ಲ ಸುಮ್ಮನೆ ಕುಡಿತೀವಿ ಅಂತ ಹೇಳಿ. ಮತ್ತು ಹೇಗೆ, ಮತ್ತು ಯಾಕೆ ಸುಮ್ಮನೆ ಕುಡಿಯೋದು ಅಂತ ಹೇಳ್ತಾರೆ. ಅದ್ರ ಬದಲು ಬೇಕಾದಷ್ಟು ಇದೆ ನಿಮಗೆ ಕುಡಿಯುವಂಥದ್ದು. ಈಗ ಫಾರ್ ಎಕ್ಸಾಂಪಲ್ ಜ್ಯೂಸ್ ಇದೆ, ಅಥವಾ ಮಿಲ್ಕ್ ಶೇಕ್ಸ್ ಇದೆ, ಅಥವಾ ಈಗ ಇದಂತ ಇದು ಈಗೆಲ್ಲ ಎಂತ ಹೇಳ್ತೇವೆ, ಮಿಕ್ಸ್ ಮಾಡಿ 2-3 ಫ್ಲೇವರ್ಸ್ ಮಿಕ್ಸ್ ಮಾಡಿ ಜ್ಯೂಸ್ ಮಾಡೋದು, ಅಂಥದ್ದೆಲ್ಲ ನೀವು ಡೈವರ್ಟ್ ಮಾಡ್ಕೊಳ್ಬೋದು. ಡ್ರಿಂಕ್ಸಲ್ಲಿ ಏನೂ ಇಲ್ಲ ಆ್ಯಕ್ಚುಲಿ ನೋಡೋದು. ಅದಕ್ಕೆ ಬೀಳ್ಬೇಡಿ ಅಂತ ಅಷ್ಟೇ. ಈಗ ಪ್ರೆಸ್ಟೀಜ್, ಹೆಚ್ಚಾಗಿ ಪ್ರೆಸ್ಟೀಜ್ ಅಂತ ಆಗಿದೆ. ಈಗ ಡ್ರಿಂಕ್ಸ್ ಮಾಡಿದ ಅವನು ಸಾಧು ಅವನೇನಿಲ್ಲ, ಪ್ರೆಸ್ಟೀಜ್ ಇದೊಂಥರ ಸ್ಟ್ಯಾಂಡರ್ಡ್ ಅಂತದಾಗಿದೆ. ಅದೆಲ್ಲ ನಮ್ಮ ಮೈಂಡ್ನಿಂದ ಹೊರಗೆ ಹೋಗಬೇಕು ಅಷ್ಟೇ. ಈವನ್ ಎಲ್ಲ ಕಾನ್ಫರೆನ್ಸಸ್ಸಲ್ಲಿ ಆಗಲಿ, ಎಲ್ಲ ಮದುವೆ ಡಿನ್ನರ್ ಪಾರ್ಟಿಯಲ್ಲಿ ಡ್ರಿಂಕ್ಸ್ ಇದ್ದೇ ಇರ್ತದೆ. ಆದಷ್ಟೇ ಅವಾಯ್ಡ್ ಮಾಡಿ. ಅದರಲ್ಲಿ ಬೇರೆ ಅಲ್ಲಿ ಜ್ಯೂಸ್ ಸೆಂಟರ್ ಕೂಡ ಇರ್ತದೆ, ಅದು ತಗೊಳ್ಳಿ ಅಷ್ಟೇ. ನಾನು ಅದಕ್ಕೆ ಬೀಳ್ಬೇಡಿ. ಒಂದು ವೇಳೆ ನಿಮಗೆ ಡ್ರಿಂಕ್ಸ್ ಓಕೆ ಇದರ ಅದರಲ್ಲಿ ಕೆಲವರಿಗೆ ಒಂದು ಎಕ್ಸಾಂಪಲ್ ಅಂದರೆ, ಈಗ ಒಂದು ಮೆಡಿಕಲ್ ಸ್ಟಡೀಸ್ ಪ್ರಕಾರ ಒಂದು ಸ್ಕಾಚಸ್ ಹೈ ಕ್ವಾಲಿಟಿ ಡ್ರಿಂಕ್ಸು ಅದು ಒಳ್ಳೆಯದು ಅಂತ 30 ಮಾತ್ರ. ಅದು ಕೆಲವೊಂದು ಅಮೇರಿಕನ್ ಸ್ಟಡೀಸಲ್ಲಿ ಇದೆ. ಅಂದರೆ ನಮ್ಮದು ವ್ಯಾಸೋಡೈಲೇಷನ್ ಅಂದರೆ ನಮ್ಮ ರಕ್ತನಾಳಗಳು ಸ್ವಲ್ಪ ಇದಾಗ್ತದೆ, ಫ್ಲೋ ಆಗ್ತದೆ. 30 ಮಾತ್ರ. ಅದಕ್ಕೆ ಅಡಿಕ್ಟ್ ಆಗಬೇಡಿ. ಯಾವುದು ವಿಪರೀತ ಆದರೆ ತುಂಬ ಒಂದು ಮಿತಿ ಇರಬೇಕು. ವಿಪರೀತ ಆದರೆ ನೀವೇ ಗುಂಡಿಗೆ ಬೀಳ್ತೀರಿ ಅಷ್ಟೇ. ಮತ್ತು ಡ್ರಗ್ಸ್ ಬರೋದಿದ್ರೆ, ಡ್ರಗ್ಸಲ್ಲಿ ಏನಂದರೆ, ಇತ್ತೀಚೆಗೆ ನಾನು ಕೇಳ್ಪಟ್ಟಿದ್ದು ಹಾಗೆ, ಇದು ಕನ್ಫರ್ಮ್ ವಿಷಯ, ಎಲ್ಲ ಈ ಡ್ರಗ್ಸ್ ಮಾರೋರೆಲ್ಲ ಬಂದು ಕಾಲೇಜ್ ಗೇಟ್ ಹತ್ರ ನಿಂತ್ಕೊಳ್ತಾರೆ. ಇದೀಗಲ್ಲ, ಇದು 10 ವರ್ಷದಿಂದ ಉಂಟು. 10-15 ಇತ್ತೀಚೆಗೆ ಅಂತ. ಯಾಕಂದ್ರೆ ಈಗಿನ ಕಾಲದಲ್ಲಿ ಎಲ್ಲರಿಗೂ ಬೇಗ ದುಡ್ಡು ಮಾಡಬೇಕು, ಪೇಷನ್ಸ್ ಇಲ್ಲ. ಈಗ 6 ತಿಂಗಳಲ್ಲಿ ಕೋಟ್ಯಾಧಿಪತಿಗಳಾಗಬೇಕು, 1 ವರ್ಷದಲ್ಲೇ ಲಕ್ಷಾಧಿಪತಿಗಳಾಗಬೇಕು. ಅವರಿಗೆ ಲೈಫ್ ಲಾಂಗ್ ಯಾರಪ್ಪ ತಿಂಗಳು ದುಡ್ದು 5 ಸಾವಿರ ಒಂದೇ ಸತಿ ಅವ್ರಿಗೆ ದುಡ್ಡು ಬೇಕು. ಅದು ಅಡ್ಡದಾರಿಯಲ್ಲಿ ದುಡ್ಡು ಮಾಡುವಂಥದ್ದು, ನಿಮ್ಮ ಲೈಫ್ ಹಾಳು ಮಾಡಿ ದುಡ್ಡು ಮಾಡುವಂಥ ಪದ್ಧತಿ ಅದು ಈ ಎಕ್ಸ್ಪೆಷಲಿ ಅವ್ರು ಟಾರ್ಗೆಟ್ ಟೀನೇಜರ್ಸ್ 13ರಿಂದ 18 ವಯಸ್ಸಿಗೆ ಅಲ್ಲಿ ಗೇಟ್ ಹತ್ರ ಬಂದರು. ಫಸ್ಟ್ ನಿಮಗೆ ಫ್ರೀ ಕೊಡ್ತಾರೆ, ತಗೊಳ್ಳಿ ನೋಡಿ ಅಂತ ಹೇಳ್ತಾರೆ. ಅದು ಫ್ರೀ ಕೊಟ್ಟು ನಿಮಗೆ ಏನಾಗ್ತದೆ, ಲಾಸ್ಟಿಗೆ ಅದು ಎಡಿಕ್ಷನ್ ಆಗಿಬಿಡ್ತದೆ. ಎಡಿಕ್ಷನ್ ಆಗಿಬಿಟ್ಟು ಲಾಸ್ಟಿಗೆ ನೀವು ಹಣ ಎಲ್ಲ ಅದಕ್ಕೆ ನೀವು ವ್ಯಯ ಮಾಡ್ತೀರಿ. ಮತ್ತು ನಾನು ಕೇಳಿ, ಅದು ಒಂದು ಟೈಪ್ ಆಫ್ ಡ್ರಗ್ಸಲ್ಲಿ ವಿಧ ಡ್ರಗ್ಸ್ ಇದೆ. ಒಂದು ಈಗ MDM ಡ್ರಗ್ಸ್ ಭಾರಿ, ಅದು MDM ಡ್ರಗ್ಸ್ ಯಾವ ಟೈಪ್ ಅಂದರೆ ಕೆಲವರಿಗೆ ಗೊತ್ತೇ ಆಗೋದಿಲ್ಲ ಅವ್ರು ತಗೊಂಡಿದ್ದಾರೆ ಅಂತ, ಆ ಟೈಪ್ ಉಂಟು. ಮತ್ತು ಇಂಜೆಕ್ಟಬಲ್ ಡ್ರಗ್ಸ್ ಇದೆ. ಅದು ಕೆಲವು ಎಡಿಕ್ಷನ್ ಹೇಗಿದೆ ಅಂದರೆ, ಅಪ್ಪ ಅಮ್ಮ ದುಡ್ಡು ಕೊಡೋದಿದ್ದರೆ ಆ ಡ್ರಗ್ಸಿಗೆ, ನಿಮ್ಮ ಅರಿವಿಲ್ಲದ ನೀವು ಅಪ್ಪವನ್ನು ಸಾಯಿಸ್ಲಿಕ್ಕೂ ರೆಡಿ ದುಡ್ಡು ಕೊಡೋದು, ಆ ಟೈಪ್ ಎಲ್ಲ ಬರ್ತದೆ. ಅದೆಲ್ಲ ತಾತ್ಕಾಲಿಕ ಅಷ್ಟೇ. ನಿಮ್ಮ ಕಂಟ್ರೋಲ್ ಮೈಂಡ್ 13 to 20 ಒಳಗೆ ಆ ಮೈಂಡ್ ತುಂಬ ಕಂಟ್ರೋಲ್ ಇಟ್ಕೊಳ್ಬೇಕು. ಮತ್ತು ಅದನ್ನ ಹೇಳಿದ್ರೆ ಫಸ್ಟ್ ಎಡಿಕ್ಷನ್ ಫ್ರೀ ಆಗಿ ಕೊಡ್ತಾರೆ. ಮತ್ತು ಯಾರೋ ಫ್ರೆಂಡ್ಸ್ನ, ಈಗ ಒಂದು ಗ್ರೂಪ್ ಫ್ರೆಂಡ್ಸ್ ಅವನೊಬ್ಬ ಲೀಡರ್ ತರ್ತಾನೆ, ಅವನಿಗೆ ಕೊಡ್ತಾರೆ. ಅವನು ಈ ಗ್ರೂಪಲ್ಲಿ ಚೆನ್ನಾಗಿ ಒಳ್ಳೇದು ಇದು ತಗೊಂಡ್ರೆ ಒಳ್ಳೆ ಅನುಭವ ಬರ್ತದೆ ಅಂತೆಲ್ಲ ಹೇಳಿ ಅವರಿಗೆಲ್ಲ ಅಟೆಂಪ್ಟ್ ಮಾಡುವಂಥದ್ದು ಅದೆಲ್ಲ ಇದ್ದೇ ಇದೆ. ಈಗ ಹಾಸ್ಟೆಲ್ನಲ್ಲಿ ಆಗಲಿ, ಕಾಲೇಜ್ ಲೆವೆಲ್, ಅದೆಲ್ಲ ನಿಮ್ಮ ಮೈಂಡ್ ಕಂಟ್ರೋಲ್ ಇರಬೇಕು. ಆದಷ್ಟು ನೀವು ಮೈಂಡಲ್ಲಿ ಕಂಟ್ರೋಲ್ ಅಂತ ಇದ್ದರೆ ನೀವು ಖಂಡಿತ ಇದರಿಂದ ಹೊರಗೆ ಬರ್ಲಿಕ್ಕೆ ಸಾಧ್ಯ, ಅಥವಾ ಇದನ್ನ ತಡೆಗಟ್ಟಲಿಕ್ಕೆ ಸಾಧ್ಯ. ಅಂದರೆ ನೀವು ಯಾರು ಮಾಡ್ತಾ ಇದ್ದಾರೆ ಅವ್ರನ್ನ ಆದಷ್ಟು ನೀವು ಅದನ್ನ ತಪ್ಪಿಸ್ಲಿಕ್ಕೆ ನೋಡಿ, ಅದು ಹೇಳೋದು ನಾನು. ಮತ್ತು ಇದು ಕಾಲೇಜ್ ಲೆವೆಲಲ್ಲಾದರೆ ಇದೇ ರೀತಿ. ಕಾಲೇಜ್ ಸ್ವಲ್ಪ ಇನ್ನೂ ಮೆಚ್ಯೂರಿಟಿ ಇರ್ತದೆ. ಅಂದರೆ ಒಬ್ಬ ಮಾಡ್ತಾರೆ, ನಾವು ನೋಡೋ ಅಂತ ಆ ರೀತಿ ಕೂಡ ಒಂದು ಮನೋಭಾವನೆ ಬರ್ತದೆ. ಮತ್ತು ಅದು ಅಡಿಕ್ಟ್ ಆಗಿ ಹೋಗ್ತದೆ. ಮತ್ತು ಹೊರಗೆ ಬರೋದು ಭಾರಿ ಕಷ್ಟ. ಈ ಅಡಿಕ್ಷನ್ ಇದ್ದರೆ ನೀವು ಮಾತ್ರ ಸಫರ್ ಆಗೋದಲ್ಲ, ಇಡೀ ಫ್ಯಾಮಿಲಿ ಸಫರ್ ಆಗ್ತಾರೆ. ನೀವು ಮಾತ್ರ ಅಲ್ಲ, ತುಂಬ ಜನ ಸಫರ್ ಆಗ್ತಾರೆ. ಸೊ ಅದನ್ನ ನಾವು ತಡೆಗಟ್ಟಬೇಕು. ನೀವು ಯಾಕೆ ನಿಮ್ಮ ಸಂತೋಷಕ್ಕೆ ನಿಮ್ಮ ಫ್ಯಾಮಿಲಿ ನೀವು ಬಲಿ ಕೊಡಬಾರ್ದು, ನಿಮ್ಮ ತಂದೆ ತಾಯಿನ ಬಲಿ ಕೊಡಬಾರ್ದು. ಯಾವುದೇ ಕಾರಣಕ್ಕೂ ನಾನು ಹೇಳೋದಾದರೆ, ನಿಮ್ಮ ತಂದೆ ತಾಯಿ ನಿಮ್ಮ ಒಳ್ಳೆ ರೀತಿಯಲ್ಲಿ ಬಿಡಿಸಿ ಅವರ ಮನಸ್ಸಿಗೆ ನೋಯಿಸ್ಬೇಡಿ. ಅವರ ಮನಸ್ಸಿಗೆ ನೋಯಿಸ್ಬೇಡಿ. ಈಗಿನ ಕಾಲದಲ್ಲಿ ಅಟ್ಯಾಚ್ಮೆಂಟ್ ತುಂಬ ಕಡಿಮೆ. ಈಗ ನಮಗಿದ್ದಷ್ಟು ಅಟ್ಯಾಚ್ಮೆಂಟ್ ಈಗಿನ ಜನ್ರೇಷನ್ಗೆ ನಾವು ಓಪನ್ ಆಗಿ ಹೇಳ್ತೇವೆ. ತಂದೆ ತಾಯಿಗೆ ಮಟ್ಟಿಗೆ ಯಾರಿಗಿಲ್ಲ. ನಾವು ಅಟ್ಲೀಸ್ಟ್ ತಂದೆ ತಾಯಿ ನಮ್ಮ ಮನಸ್ಸಲ್ಲಿತ್ತು ಒಂದು ಸಣ್ಣ ವಿಷಯ, ತಂದೆ ತಾಯಿ ಬೇಜಾರಾಗ್ತದಲ್ಲ ಬೇಡ ಅಂತ ನಾವು ಒಂದೇ ದಾರಿ. ಈಗ ಅದೆಲ್ಲ ಇಲ್ಲ. ತಂದೆ ತಾಯಿನ ಕ್ಯಾರೆ ಮಾಡೋದಿಲ್ಲ, ಅದು ನಾನು ನೋಡಿದ್ದೇನೆ. ಈಗ ಆದಷ್ಟು ತಂದೆ ತಾಯಿ ಗೌರವ ಕೊಡಿ, ಅವರ ಮನಸ್ಸನ್ನು ನೋಯಿಸ್ಬಿಡಿ. ಅಟ್ಯಾಚ್ಮೆಂಟ್ ತುಂಬ ಕಡಿಮೆ ಆಗಿದೆ ಈ ಜನ್ರೇಷನ್. ತಂದೆ ತಾಯಿ ಅಟ್ಯಾಚ್ಮೆಂಟ್ ತುಂಬ ಕಡಿಮೆ. ಅದು ನೀವು ಅಟ್ಯಾಚ್ಡ್ ಆಗಿರಬೇಕು ಅಷ್ಟೇ. ಯಾಕಂದ್ರೆ ನೀವು ಫಸ್ಟ್ ದೇವರಿಗಿಂತ ಹೆಚ್ಚು ನೀವು ಅವ್ರನ್ನ ಪೂಜಿಸಬೇಕಾದ್ರೆ ಅವ್ರು ನಿಮ್ಮ ಪಾಲನೆ ಮಾಡಿದ್ದಾರೆ. ಹಾಗೆ ಮತ್ತೆ ವಾಪಸ್ ಈಗ ನಾನು ಕೆಲವು ಮನೇಲಿ ನೋಡಿದ್ದೇನೆ, ತಂದೆ ಬೇಡ ಅಂತ ಹೇಳಿದಾಗ ನೀವು ಬ್ಯಾಕ್ ಆನ್ಸರ್ ಕೊಡ್ತೀರಿ. ಅದು ತುಂಬ ನೋವಾಗ್ತದೆ ತಂದೆ ತಾಯಂದಿರಿಗಿಲ್ಲ. ನೀವು ಬ್ಯಾಕ್ ಆನ್ಸರ್ ಮಾಡಬಾರ್ದು. ಅಥವಾ ಅವ್ರು ನಿಮ್ದು ಒಳ್ಳೆದೇ ಬಯಸ್ತಾರೆ ಹೊರತು ಅವ್ರು ಕೆಟ್ಟದ್ದು ಯಾರು ಬಯಸೋದಿಲ್ಲ. ಸೊ ಅವರದ್ದು ಏನು ಸೂಚನೆ ಕೊಡ್ತಾರೆ ಅಥವಾ ಅವ್ರು ನಿಮ್ಗೆ ಏನೋ ಬುದ್ಧಿವಾದ ಅದನ್ನು ನೀವು ತಗೊಳ್ಬೇಕು ಅಷ್ಟೇ. ಒಂದು ಮಾತಿದೆ ಹಿಂದೆ, ಇವನು ಹೊರಗೆ ಕೂಡ ಈಗ ಲೆಕ್ಚರರ್ಸ್ ಕೂಡ ಕ್ಯಾರ್ ಮಾಡೋದಿಲ್ಲ. ಈಗ ತಂದೆ ತಾಯಿ ಬಿಡಿ, ಲೆಕ್ಚರರ್ಸ್ ಈಗ ಸ್ಟೂಡೆಂಟ್ಸಿಗೆ ಹೆದರುವಂಥ ಪರಿಸ್ಥಿತಿ ಬಂದಿದೆ. ಎಲ್ಲಿ ಏನು ಅವರು ಸ್ಟೂಡೆಂಟ್ಸ್ ವಾಪಸ್ ಕೇಸ್ ಆಗ್ತಾರೋ ಆ ರೀತಿಯೆಲ್ಲ ಒಂದು ಅಂದರೆ ಏನಾದರೂ ಯಾವ ರೀತಿಯಲ್ಲಿ ನಮಗೆ ಅಂತ
ಹರಾಸ್ಮೆಂಟ್ ಅಂತ ಬರ್ತದೆ, ಆ ರೀತಿ ಎಲ್ಲ ಈಗ ಲೆಕ್ಚರ್ಸ್ ಬುದ್ಧಿವಾದ ಹೇಳಲಿಕ್ಕೆ ಹೆದರ್ತಾರೆ. ಅದೆಲ್ಲ ಕೊಡ್ಬೇಕು. ನೀವು ವಾಪಸ್ ಹಿಂದಿನ ಕಾಲದಲ್ಲಿ ಹೇಗೆ ಗುರು ಹಿರಿಯರಿಗೆ ಹೇಗೆ ನೀವು ಒಂದು ಗೌರವ ಕೊಡ್ತೀವಿ, ಅದೇ ರೀತಿ ನೀವು ಗೌರವ ಕೊಡ್ಬೇಕು. ಇವತ್ತು ಕೂಡ ನಮ್ಮ ಪ್ರೈಮರಿ ಸ್ಕೂಲ್ ಆಗಿದೆ. ಇವತ್ತು ನಾನು ಹೇಳ್ತೇನೆ, ನಾನು 5ನೇ ಕ್ಲಾಸಿಗೆ ಯಾರು PT ಮಾಸ್ಟರ್ ಆಗಿದ್ರು, ಇವತ್ತು ನಾನು ಅವ್ರ ಹತ್ರ ಕಾಂಟ್ಯಾಕ್ಟಲ್ಲಿ ಇದ್ದೇನೆ. ಯಾಕಂದ್ರೆ ನಮ್ದು ರಿಲೇಷನ್ಶಿಪ್ ಆಗಿತ್ತು. ಈಗ ಅದಿಲ್ಲ, ಈಗ ಅದೆಲ್ಲ ಹೋಗಿದೆ. ಅದು ಯಾಕೆ ಅದು ಕೆಲವು ಕಾರಣ ಇದು ಡಿಜಿಟಲೈಸೇಷನ್ ಇರ್ಬೋದು, ನಮ್ಮ ಅದೇ ಇದು ಎಂತ ಕ್ಷಿಪ್ರ ಅದು ಈ ಡಿಜಿಟಲ್ ಫೀಲ್ಡಲ್ಲಿ ಜಾಸ್ತಿ ಇನ್ವಾಲ್ವ್ಮೆಂಟ್ ಆಗಿ ಅದು ಕೂಡ ಕಾರಣ ಇರ್ಬೋದು. ಆದರೂ ಈ ಇಂಥದ್ದೆಲ್ಲ ನಾವು ಮರಿಬಾರ್ದು ಅಷ್ಟೇ. ಮತ್ತು ಒಂದು ಹೇಳಿಕೆ ಇದೆ, ಲೈಕ್ ಈಗ ನಾನು ಇತ್ತೀಚೆಗೆ ಒಂದು ಯಾವುದೋ ಒಂದು ಇಂಜಿನಿಯರಿಂಗ್ ಕಾಲೇಜಲ್ಲಿ ಲೆಕ್ಚರ್ ಹೇಳ್ತಾ ಇದ್ರು, ಒಂದು ಕ್ಲಾಸಲ್ಲಿ ಒಬ್ಬ ಇನ್ಸಲ್ಟ್ ಮಾಡ್ತಾನೆ ನಾನು ಮಾತಾಡಿದಾಗ ಅಂತ. ಕ್ಲಾಸಲ್ಲಿ ಇನ್ಸಲ್ಟ್ ಮಾಡಿದಾಗ ಲೆಕ್ಚರ್ಗೆ ನೆಕ್ಸ್ಟ್ ಟೈಮ್ ಇನ್ನೊಬ್ಬನಿಗೆ ಹೇಳಲಿಕ್ಕೆ ಮುಜುಗರ ಆಗ್ತದೆ, ಹೇಳೋದೇ ಇಲ್ಲ ಅವರು ಅವ್ರು ಏನು ಬೇಕಾದ್ರೆ ಸಾಲಿ ನನಗೇನು, ನಮ್ಮ ಕೆಲವು ಪಾಠ ಮಾಡ್ಕೊಂಡು ಹೋಗ್ತಾರೆ. ಆ ರೀತಿ ಬಂದಿದೆ ಕೆಲವರಿಗೆ. ಅವ್ರು ಏನು ಬೇಕು ಹಾಳೆ ನಮಗೇನು ಅಂತ ಹೇಳ್ತಾರೆ. ಅದು ಮುಂಚೆ ಆಗಿರಲಿಲ್ಲ. ನಮ್ಮ ಸ್ಟೂಡೆಂಟ್ ಚೆನ್ನಾಗಿರಬೇಕು ನೋಡಿ. ಈಗ ನನ್ನ ಪ್ರೈಮರಿ ಸ್ಕೂಲಲ್ಲಿ ನಮಗೇನು ಮಾರ್ಕ್ಸ್ ಕಡಿಮೆ ಅಂದರೆ ಟೀಚರ್ ಕಣ್ಣೀರಾಗ್ತಾಯಿದ್ರು, ಅಳ್ತಾ ಇದ್ರು, ಅದನ್ನ ನೋಡಿದ್ದೇನೆ. ಆದರೆ ಈಗ ಅದೆಲ್ಲ ಇಲ್ಲ. ಯಾಕಂದರೆ ಸ್ಟೂಡೆಂಟ್ಸ್ ಅದೇ ರೀತಿ ಇದ್ದಾರೆ. ಅದಕ್ಕೆ ಆ ಒಂದು ಕಾಲಗಳು ಡಿಜಿಟಲೈಸೇಷನ್ ಹೋಗಲಿ, ಇಂಪ್ರೂವ್ಮೆಂಟ್ ಹೋಗಲಿ, ಆದರೆ ನಮ್ಮ ಒಂದು ಏನು ಸಂಸ್ಕಾರ ಸಂಸ್ಕೃತಿ ಇದೆ ಅದನ್ನ ನಾವು ಕಾಪಾಡ್ಕೊಂಡು ಹೋಗ್ಬೇಕು. ಅದು ಮುಖ್ಯ. ಡಿಜಿಟಲೈಸೇಷನ್ ಇನ್ನೂ 10 ವರ್ಷ ಬಿಟ್ಟು ಡಿಜಿಟಲ್ ಫೀಲ್ಡ್ ಇನ್ನೂ ನಾವು ಏನು ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಇನ್ನೂ ಮುಂದೆ ಹೋಗ್ಬೋದು, ಅದು ಹೋಗ್ತಾ ಇರಲಿ. ಬಟ್ ನಮ್ಮ ಸಂಸ್ಕಾರ ಸಂಸ್ಕೃತಿನ ನಾವು ಯಾವತ್ತೂ ಮರಿಬಾರ್ದು. ಅದು ಯಾವತ್ತೂ ಇದ್ದರೆ ನಮಗೂ ಒಳ್ಳೇದು, ಕುಟುಂಬ ಒಳ್ಳೇದು, ಇಡೀ ಗ್ರಾಮಕ್ಕೆ ಒಳ್ಳೇದು. ಹಾಗೆ ಒಂದು ಮಾತಿದೆ, ಇದು ನಾಯಿ ಮನೆಯನ್ನು ಕಾಯ್ತದಂತೆ, ಮಾತು ಹೇಳಿ ಮನೆತನವನ್ನು ಕಾಪಾಡ್ತದೆ. ಆಯ್ತಾ? ಯಾವತ್ತು ನಮ್ಮ ಮಾತು ಹೇಗಿರ್ತದೆ ಅದು ನಿಮ್ಮ ಮನೆತನವನ್ನು ತೋರಿಸ್ತದೆ. ಮತ್ತು ಯಾವತ್ತು ಮಾತಲ್ಲಿ ಹಿಡಿತಾ ಇರಬೇಕು. ಯಾಕಂದರೆ ಅದು ಹೇಳ್ತಾ ಒಂದು ಈಗ ನಾನು ಓಪನ್ ಡಿಸ್ಕಷನಿಗೆ ನಾನು ಇಡ್ತೇನೆ, ನೀವೇನು ಕ್ವಶನ್ ಕೇಳ್ಬೋದು. ನೆಕ್ಸ್ಟ್ ಸೆಷನ್ ನಾನು ಇದರ ಎಫೆಕ್ಟ್ಸ್ ಏನು ಹೇಗೆ ಈಗ ಸ್ಮೋಕಿಂಗ್ ಇದೆ, ಹೇಗೆ ಡಿಪ್ರೆಷನ್ಗೆ ಒಳಗೋಗ್ತಾರೆ, ಅದೆಲ್ಲ ನಾನು ನೆಕ್ಸ್ಟ್ ಸೆಷನ್ಗೆ ಹೇಳ್ತೇನೆ. ಈಗ ಈ ಹೇಗೆ ನೀವು ಈ ಅಡಿಕ್ಷನಿಗೆ ಬಲಿಯಾಗಬೇಡಿ ಅಂತ ಹೇಳಿದ್ದೇನೆ ಬ್ರೀಫಾಗಿ. ನೀವು ಅದ್ರ ಬಗ್ಗೆ ಏನೋ ಕ್ವಶನ್ಸ್ ಕೇಳ್ಬೋದು. ಸದ್ಯಕ್ಕೆ ನಮ್ಮ ಜನ ಶಿಕ್ಷಣ ಟ್ರಸ್ಟಿಗೆ ನಮ್ಮ ಬಳಗಕ್ಕೆ ಒಂದು ಡಾಕ್ಟರ್ ಬೇಕಿತ್ತು, ಒಂದು ಒಳ್ಳೆಯ ಉತ್ತಮ ಆದರ್ಶ ಡಾಕ್ಟರ್ ಬೇಕಿತ್ತು. ಈಗ ಸಿಕ್ಕಿದ್ರಿ. ಈಗ ಒಂದು ಉತ್ತಮ ಮನೆತನದ ವ್ಯಕ್ತಿ, ಅವರ ಕುಟುಂಬದವರು ಸ್ವಾತಂತ್ರ್ಯ ಹೋರಾಟ ಮಾಡಿದವರು. ನೋಡಿ, ಮಾತು ಮತ್ತು ಮನೆತನ, ನಾಯಿ ಮತ್ತು ಮನೆ. ಇಲ್ಲಿಯೂ ನಾಯಿ ಉಂಟು, ನಾಯಿ ನಿಯತ್ತು, ತಾಯಿ ಪ್ರೀತಿ, ಎಲ್ಲ ಸಂಗತಿ. ಈ ಮಾತುಗಳು, ಈ ಹಿನ್ನೆಲೆ, ಈ ಆಧಾರ ನಮ್ಮನ್ನು ಕರೆಕ್ಟಾಗಿ ದಿಕ್ಕಿಗೆ ಕೊಂಡೋಗ್ತದೆ. ಕಟ್ಟುಪಾಡುಗಳು ಬೇಕು. ಕಟ್ಟುಪಾಡುಗಳನ್ನು ಸ್ವಲ್ಪ ಪಾಲಿಸದಿದ್ದರೆ ನಮ್ಮ ಪಾಡು ಕೆಟ್ಟ ಪಾಡು ಆಗ್ತದೆ. ತುಂಬ ಚೆನ್ನಾಗಿ ಹೇಳಿದ್ರಿ ಮೊನ್ನೆ ಡಾಕ್ಟರ್ ಅವಿನ್ ಸರ್. ಇದು ಬಹಳ ವಿಶೇಷವಾದ ಒಂದು ಕೂಟ ಇವತ್ತು. ಸತ್ಯವಂತರ ಸಂಘ ಇರಲು ತೀರ್ಥ ಏತಕ್ಕೆ, ನಿತ್ಯ ಜ್ಞಾನಿಯಾದ ಮೇಲೆ ಅಂತ ಭಯವು ಏತಕ್ಕೆ ಏನೋ ಇರಬೇಕು. ಸತ್ಯವಂತರ ಸಂಘ ತೀರ್ಥ ಏತಕ್ಕೆ, ನಿತ್ಯ ಜ್ಞಾನಿಯಾದ ಚಿಂತೆ ಏತಕ್ಕೆ, ಭಯಮುಕ್ತರನ್ನಾಗಿ ಮಾಡುವುದು. ಉತ್ತಮವಾದ ಮಾಹಿತಿ ಕೊಟ್ಟಿದ್ದೀರಿ. ಇವತ್ತು ಇಲ್ಲಿ ಸೀನಿಯರ್ ಕಾಲೇಜಿನ ಪ್ರಾನ್ಸಿಪಾಲ್ ಸರ್ ಬಂದಿದ್ದಾರೆ ಇಲ್ಲಿಗೆ. ನಾವು ಮುಂದೆ ನಮ್ಮ ಮನಸ್ಸಲ್ಲಿ ಇದ್ದದೇ ನೆಕ್ಸ್ಟ್ ಕಾಲೇಜಿಗೆ ಭೇಟಿ ನಮ್ಮದು ಅಂತ. ಬಹಳ ಆದರ್ಶವಾದ ಪ್ರಾಂಶುಪಾಲರವರು. ಅವರು ಬಹಳ ಕಷ್ಟಪಟ್ಟು ಸಾಧನೆ ಮಾಡಿ ಈ ಮಟ್ಟಕ್ಕೆ ಬಂದವರು, ಜ್ಞಾನಿ ಆದವರು. ಹೈಸ್ಕೂಲಿದ್ದು ಪ್ರಾಥಮಿಕ ಶಾಲೆ ಹೂವಕ್ಕಲಿಂದ ಅಲ್ಲಿಯ HM ಪರವಾಗಿ ಇದ್ದಾರೆ. ಆಮೇಲೆ ಹೈದರ್ ಸರ್ ಅವರು ಎಕ್ಸ್ ತಾಲೂಕು ಪಂಚಾಯತ್ ಸದಸ್ಯರು, ಕ್ರೀಡಾಪಟು, ಕ್ರೀಡಾ ಸಂಘಟಕ, ಅವರು ಸೇರಿಕೊಂಡಿದ್ದಾರೆ. ಅವರ ಉಪಸ್ಥಿತಿ ಇದನ್ನು ಮುಂದೆ ಕೊಂಡೋಗ್ಲಿಕ್ಕುಂಟು. ಯಾಕೆಂದ್ರೆ ಕೊರೋನಾಗಿಂತಲೂ ಬೇರೆ ಕಾಯಿಲೆಗಿಂತಲೂ ಈ ವ್ಯಸನದು ಬಹಳ ದೊಡ್ಡ ಸಮಸ್ಯೆ. ಅವರು ಹೇಳಿದ್ರು. ದಯವಿಟ್ಟು ನಾವು ಇಲ್ಲಿದ್ದವರು ಇನ್ನು ಬೇರೆ ಪ್ರಶ್ನೆ ಮಾತ್ರ ಕೇಳಲಿಕ್ಕುಂಟು. ಈ ಪ್ರಶ್ನೆ ಕೇಳಿಕೊಂಡು ಅವರೇನು ಉತ್ತರ ಕೊಡ್ತಾರೆ, ಅವರ ಉತ್ತರ ಕರೆಕ್ಟ್ ಉಂಟೋ ಇಲ್ಲ ಅಂತ ನಾಳೆಯಿಂದ ಅದನ್ನು ಕಾರ್ಯಕ್ಷೇತ್ರಕ್ಕೆ ಹೋಗ್ಲಿಕ್ಕುಂಟು, ನಾವು ಮನೆ ಹೋಗ್ಲಿಕ್ಕುಂಟು. ಅವರು ಹೇಳಿದ ಮಾತ್ರ ನಾವು ಕಳೆದ 3-4 ದಶಕಗಳಿಂದ ಈ ವ್ಯಸನಿಗಳನ್ನು ಸತ್ಯವಂತರ ಸಜ್ಜನರ ಕೂಟಕ್ಕೆ ಸೇರಿಸಿ 100 ಮಂದಿ ಕುಡಿತ ಬಿಟ್ಟಿದ್ದಾರೆ. ಶಂಕರ ಪೂಜಾರಿ ಹೇಳುವವರು 40 ವರ್ಷ ಕುಡಿತ ಇದ್ದವರು ಇಂಥ ಕೂಟದಲ್ಲಿ ಮಹಿಳೆಯರ ಕಣ್ಣೀರಿನ ಮಾತುಗಳನ್ನು ಕೇಳಿ ಕಣ್ಣೀರು ನೋಡಿ ಮದ್ಯಮುಕ್ತರಾದ ಶಂಕರ ಪೂಜಾರಿ 68 ವಯಸ್ಸಲ್ಲಿ ಕುಡಿತ ಬಿಟ್ಟವರು 98 ವರ್ಷ ಬದುಕಿದ್ರು. ಇನ್ನು ಅರ್ಧ ಗಂಟೆ ಉಂಟು ಡಾಕ್ಟರ್ಗೆ. ಅತ್ಯುತ್ತಮವಾದ ಕಾರ್ಯಕ್ರಮ ಇದು. ನಿರಂತರವಾಗಿ ಮುಂದುವರಿಯುತ್ತದೆ. ಯಾಕೆಂದ್ರೆ ಈ ಸಮಸ್ಯೆಯನ್ನು ಕಾನೂನಾಗಲಿ, ಸರಕಾರ ಆಗಲಿ, ಪೊಲೀಸ್ ಆಗಲಿ ಯಾರಿಗೂ ನಿಲ್ಲಿಸಲಿಕ್ಕೆ ಆಗುವುದಿಲ್ಲ. ಇದು ಮುಂದುವರಿತಾನೇ ಹೋಗ್ತಾ ಉಂಟು. ಯಾಕಂದ್ರೆ ಹೇಗೆ ಪ್ರಕೃತಿ ನಮಗೆ ವಿರುದ್ಧ ನಿಂತಿದೆಯಾ, ಅದೇ ತರ ನಮ್ಮ ಮಕ್ಕಳು ನಮಗೆ ವಿರುದ್ಧ ನಿಲ್ಲುತ್ತಾರೆ. ನಿಲ್ಲಬಾರ್ದು ಅಂದ್ರೆ ಇದರ ಗಂಭೀರವಾಗಿ ತೆಗೆದುಕೊಳ್ಳಬೇಕು ಸರ್. ಇಲ್ಲಿದ್ದವರು ಪ್ರತಿಯೊಬ್ಬರು ನಮ್ಮ ಮಟ್ಟದಲ್ಲಿ ಕೆಲಸ ಮಾಡ್ಲಿಕ್ಕೆ ಆಗ್ತದೆ. ಈಗ ನಿಮಗೆ ಅವಕಾಶ, ಪ್ರಶ್ನೆ ಕೇಳಿ. ನಿಮ್ಮ ಮನಸ್ಸಲ್ಲಿ ಸಂಶಯ ಇರ್ಬೋದು, ಹೇಗೆ ಏನು ಅಂತ.
ಧನ್ಯವಾದಗಳು. ಈಗ ಫಾರ್ ಎಕ್ಸಾಂಪಲ್ ಸ್ಮೋಕಿಂಗ್ ಅಲ್ಲಿ ಕೆಲವರು ಒಂದು ಪ್ಯಾಕೆಟ್ ಸಿಗರೇಟ್ ಸೇರೋರು ಇರ್ತಾರೆ, ಒಂದೇ ಸತಿ ಬಿಡ್ಲಿಕ್ಕೆ ಸಾಧ್ಯ ಇಲ್ಲ. 8 ಈಗ 10 ಸಿಗರೇಟ್ ಸೇರಿದ್ರೆ ಅವರು 8ಕ್ಕೆ ರೆಡ್ಯೂಸ್ ಮಾಡೋದು, ಮತ್ತೆ 6ಕ್ಕೆ ಅದು ಒಂದು ಅಟ್ಲೀಸ್ಟ್ 1-1.5 ತಿಂಗಳು ತಾಗ್ತದೆ. ಸ್ಲೋ ಆಗಿ ಬಿಟ್ಕೊಂಡು ಹೋಗ್ಬೇಕು. ಮತ್ತೆ ಅವರ ಮೈಂಡ್ ಕೆಲವರು ಊಟ ಮಾಡಿದ ಮೇಲೆ ಸ್ಮೋಕ್ ಮಾಡಬೇಕು, ಮತ್ತೆ ಕೆಲಸಕ್ಕೆ ಹೋಗುವಾಗ ಸ್ಮೋಕ್ ಮಾಡಬೇಕು, ಕೆಲಸದ ಮಧ್ಯೆ ಬಂದು ಸ್ಮೋಕ್ ಮಾಡೋದೆಲ್ಲ ಇದೆ. ಹಾಗೆ ಅದು ಆದಷ್ಟು ಸ್ಮೋಕಿಂಗ್ ಸಿಗರೇಟ್ಸ್ ನಂಬರ್ನ ಕಡಿಮೆ ಮಾಡ್ತಾ ಹೋಗೋದು ಅಷ್ಟೇ. ಕೆಲವರು ಹಾಗೆ ಕಡಿಮೆ ಮಾಡಿ ಒಂದಕ್ಕೆ ಇಳಿಸಿದ್ದಾರೆ, ಅದು ತುಂಬಾ ಜನ ಇದ್ದಾರೆ. ಮತ್ತೆ ಇನ್ನೊಂದು ಇಮೋಷನಲ್ ಆಗಿ ನಾನು ಹೇಳ್ತೇನೆ, ಈ ಒಂದು ಎಕ್ಸಾಂಪಲ್ ನಾನು ನೋಡಿದ್ದು, ಒಬ್ರು ತಂದೆ ಬಾರಿ 1-2 ಸಿಗರೇಟ್ ಸ್ಮೋಕ್ ಮಾಡ್ತಾ ಇದ್ರಂತೆ. ಇದು ಬೇರೆ ನಮ್ಮ ರಿಲೇಷನ್ ಆಗಿತ್ತು. ಲಾಸ್ಟಿಗೆ ಮಗಳು ಹೋಗಿ ಹೇಳಿದ್ಲಂತೆ ತಂದೆಗೆ, ನೀವು ಸ್ಮೋಕಿಂಗ್ ಮಾಡಿ ನಿಲ್ಲಿಸ್ತಿದ್ರೆ ನಾಳೆಯಿಂದ ನಾನು ಸ್ಮೋಕ್ ಮಾಡ್ತೇನೆ. ತಂದೆ ಅವತ್ತೇ ಬಿಟ್ಟೆ. ಸರ್, ಅಲ್ಲಿ ಪ್ರಶ್ನೆ ಕೇಳಿದವರು ಇಂಜಿನಿಯರ್ ಆಗಿ ಜಿಲ್ಲಾ ಪಂಚಾಯತ್ ಮೆಂಬರ್ ಆಗಲಿಕ್ಕೆ ಸಂಕಲ್ಪ ಮಾಡಿದವರು. ಇಂಜಿನಿಯರ್ ಆಗಿ ಜಿಲ್ಲಾ ಪಂಚಾಯತ್ ಮೆಂಬರ್ ಆಗಲಿಕ್ಕೆ ಸಂಕಲ್ಪ ಮಾಡಿದವರು ಪ್ರಶ್ನೆ ಕೇಳಿದ್ದಾರೆ. ಅದ್ಭುತ ಉಂಟು. ಇದು ತಂದೆಗೆ ಕಟ್ ಮಾಡ್ಲಿಕ್ಕೆ ಇದು ಅವ್ರು ಹೆದರಿ ನೆಕ್ಸ್ಟ್ ಡೇ ಸ್ಮೋಕ್ ಸ್ಟಾಪ್. ಅವರು ಮತ್ತೆ ಲಾಸ್ಟಿಗೆ ಅವ್ರು ತಂದೆ ಹೇಳಿದ, ಅಯ್ಯೋ ಹಾಗೆ ಹೇಳಿದಾಗ ನಾನು ಮತ್ತೆ ನಿಲ್ಲಿಸಲೇಬೇಕಂತ. ಮಗಳು ನೀವು ಇದೊಂದು ರಿಯಲ್ ಎಕ್ಸಾಂಪಲ್. ಇದು ಹೆಣ್ಮಗಳು ಚಿಕ್ಕ ಹುಡುಗಿ ತಂದೆಯ ಕುಟುಂಬವನ್ನು ಬಿಡಿಸಿದ ಹೇಗೆ, ಇದು ರಿಯಲ್ ಎಕ್ಸಾಂಪಲ್. ಇದು ನನಗೆ ಇದು ನಮ್ಮ ರಿಲೇಷನ್ ಅಲ್ಲಿ ಆಗಿರೋದು. ಅವರು ಹೇಳಿದ್ರು, ಇವರು ಹೇಳಿದ್ರು, ಮತ್ತೆ ನಾನೇನು ಮಾಡೋದು, ಹೀಗೆ ಆಗೋದು ಅಂತ ಅಷ್ಟೇ. ಹೌದು, ಕುಡಿತ ಚಟ ಇರುವವರಿಗೆ ಈಗ ಡ್ರಿಂಕ್ಸ್ ಅಲ್ಲೂ ವಿಧ ವಿಧವಾದ ಡ್ರಿಂಕ್ಸ್ ಇದೆ. ತುಂಬಾ ಚೀಪ್ ಡ್ರಿಂಕ್ಸ್ ಇದೆ, ಅದು ತುಂಬಾ ಟೆಂಪ್ಟ್ ಆಗೋದು. ಸ್ಕಾಚ್ ಇದೆ, ಅದು ಅಷ್ಟು ಎಂತ ಎಫೆಕ್ಟ್ ಆಗೋದಿಲ್ಲ. ಅಂದ್ರೆ ಸ್ವಲ್ಪ ಸ್ಟ್ಯಾಂಡರ್ಡ್ ಬೇರೆ ಬೇರೆ ಕ್ವಾಲಿಟಿಗಳಿದ್ದಾವೆ. ಕೆಲವರು ಕುಡಿತ ಬಿಟ್ಟ ತಕ್ಷಣ ಅವರಿಗೆ ಕೈ ನಡಲಿಕ್ಕೆ ಸ್ಟಾರ್ಟ್ ಆಗ್ತದೆ, ಮತ್ತೆ ಬೆವರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ, ಟೆನ್ಷನ್ ಆಗ್ತದೆ, ನಿದ್ರೆ ಬರೋದಿಲ್ಲ. ಆವಾಗ ಕೌನ್ಸಿಲಿಂಗ್ ಅಗತ್ಯ. ಈಗ ಫಾರ್ ಎಕ್ಸಾಂಪಲ್ ಗಂಡನಿಗೆ ಆ ಚಟ ಇದ್ರೆ ಹೆಂಡತಿ ಕೌನ್ಸಿಲಿಂಗ್ ಮಾಡೋದು ಅಗತ್ಯ. ಯಾಕಂದ್ರೆ ಎಲ್ಲ ನೀವು ಕೌನ್ಸಿಲರ್ ಮೇಲೆ ಡಾಕ್ಟರ್ ಮೇಲೆ ಡಿಪೆಂಡ್ ಆಗ್ಬೇಕಂತ ಮನೆಯಲ್ಲೇ ಕೌನ್ಸಿಲಿಂಗ್ ಮಾಡ್ಬೋದು. ಒಂದು ಯಾವುದೇ ಚಟ ಇದ್ರೂ ಫೋರ್ಸಿಬಲಿ ನೀವು ಅದನ್ನ ಮಾಡಿ, ಪ್ರೀತಿಯಿಂದ ನೀವು ಅದನ್ನ ಬಿಡಿಸಿ. ಫೋರ್ಸಿಬಲ್ ಇನ್ನು ಡಬಲ್ ಮಾಡ್ತಾರೆ. ಪ್ರೀತಿಯಿಂದ ಬಿಡಿಸಿ, ಇಮೋಷ್ನಲಿ ಹೇಳಿ ಬಿಡಿಸಿ, ಇಮೋಷ್ನಲ್ ಆಗಿ ಮಾತಾಡಿ. ಇಂಥದ್ದೆಲ್ಲ ಆಗಿದೆ ಸಕ್ಸಸ್. ಯಾವತ್ತು ಜೋರಲ್ಲಿ ಸಕ್ಸಸ್ ಆಗೋದಿಲ್ಲ, ಇಮೋಷ್ನಲಿ. ಈಗ ಮಕ್ಕಳು ಕೂಡ ಎಕ್ಸ್ಪೆಷಲಿ ಮಗನಿಗೇನಾದರೂ ಎಡಿಕ್ಷನ್ ಇದ್ರೆ ತಾಯಿ ಸ್ವಲ್ಪ ಇಮೋಷ್ನಲ್ ಆಗಿ ಮಾತಾಡಿದ್ರೆ ಅವರು ಬರ್ತಾರೆ ದಾರಿ. ತಂದೆಕ್ಕಿಂತ ತಾಯಿ ಮಾತಾಡಿದ್ರೆ ಅದು ನಾನು ನೋಡಿದ್ದೇನೆ, ಅಲ್ಲಿಗೆ ಬಿಡ್ತಾರೆ ಅವರು ಸ್ವಲ್ಪ ಇಮೋಷ್ನಲ್ ಆಗಿ ಮಾತಾಡಿ. ಹಾಗೆ ಒಂದು ಪ್ರೀತಿಯಿಂದ ಅವ್ರನ್ನ ಬಿಡಿಸ್ಬೋದು. ಹಾಗೆ ಅದು ಆಗ್ತದೆ. ಅದು ನೀವು ಸ್ವಲ್ಪ ಅವರಿಗೆ ಗೈಡ್ ಮಾಡಿ ಇದು ಮಾಡೋದು. ತುಂಬ ಅದರಲ್ಲಿ ಎಡಿಕ್ಷನ್ ಅಲ್ಲಿ ಒಂದು ಸಿವಿಯರ್, ಮಾಡರೇಟ್, ಸಿವಿಯರ್ ಎಡಿಕ್ಷನ್ ಇದ್ರೆ ಸ್ವಲ್ಪ ಒಂದು ಕೇಂದ್ರಕ್ಕೆ ಒಂದು ತಿಂಗಳ 15 ಡೇಸ್ ಒಂದು ಎಡಿಕ್ಷನ್ ಸೆಂಟರ್ಗೆ ಅದು ಕೂಡ ಒಂದು ಒಳ್ಳೆ ಉಪಯೋಗ ಆಗ್ತದೆ. ಕೆಲವು ಅಡಿಕ್ಷನ್ ಸೆಂಟರ್. ಈ ಮಾಡರೇಟ್ ಮತ್ತೆ ಲೈಟ್ ಎಡಿಕ್ಷನ್ ಇದ್ರೆ ನಾವು ಮನೆಯಲ್ಲೇ ಅಥವಾ ಅವರಿಗೆ ಕೌನ್ಸಿಲಿಂಗ್ ಮುಖಾಂತರ ಹೇಳ್ಬೋದು. ಈಗ ಕೌನ್ಸಿಲರ್ ಮೇಲೆ, ಈಗ ಕೌನ್ಸಿಲರ್ ಆದ್ರೆ ಇದ್ರೆ ಕೌನ್ಸಿಲರ್ ಓಕೆ, ಅದ್ರ ಮನೆಯಲ್ಲೇ ಕೌನ್ಸಿಲಿಂಗ್ ಮಾಡ್ಬೋದು. ಕೌನ್ಸಿಲರ್ ಅಂದ್ರೆ ಬುದ್ಧಿವಾದ ಹೇಳೋದು. ಕೌನ್ಸಿಲರ್ ಏನು ಅಂದ್ಬಿಟ್ಟು ಬುದ್ಧಿವಾದ ಹೇಳೋದು, ಅದ್ರ ಬಗ್ಗೆ ಬ್ಯಾಡ್ ಇಫೆಕ್ಟ್ಸ್ ಅದು ಹೇಳೋದು ಅಷ್ಟೇ, ಮತ್ತೇನಿಲ್ಲ. ಮತ್ತೆ ಕೆಲವರಿಗೆ ತಂದೆ ತಾಯಿಗೆ ಹೇಳ್ಕೊಳ್ಲಿಕ್ಕೆ ಆಗೋದಿಲ್ಲ, ಅದು ಬೇಕಾದ್ರೆ ನೀವು ಕೌನ್ಸಿಲರ್. ನನ್ನ ತಂದೆ ತಾಯಿ ಹತ್ರ ಹೇಳಲಿಕ್ಕೆ ಆಗುತ್ತೆ, ನಂಗೆ ಯಾರು ಬೇಕಂದ್ರೆ ಹೋಗಿ ಅವು ನಿಮಗೆ ಗೊತ್ತಾಗ್ತದೆ. ಅದು ನಮ್ಮ ಹತ್ರ ಹೇಳಲಿಕ್ಕೆ ಆಗೋದಿಲ್ಲ ಕೆಲವರು, ಅದು ನೀವು ಕೌನ್ಸಿಲರ್ ಹತ್ರ ಹೋಗಿ ಕರ್ಕೊಂಡು ಹೋಗ್ಬೋದು. ಇವರು ಕೂಡ ಸಿಗರೇಟ್ ಅಲ್ಲಿ ಎಡಿಕ್ಷನ್ ಬಿಟ್ಟಿದ್ದಾರಂತೆ ನೋಡಿ. ಯಾರಿಗೆ ಬೇಕಾದ್ರೂ ಬಿಡ್ಬೋದು ಅಲ್ಲ. ಒಂದು ಎಷ್ಟೋ ವರ್ಷದಿಂದ ಸಿಗರೇಟ್ ಸ್ಮೋಕ್ ಇವರು ಬಿಟ್ಟಿದ್ದಾರೆ ಅಂದ್ರೆ ಇದಕ್ಕಿಂತ ದೊಡ್ಡ ಉದಾಹರಣೆ ಇಲ್ಲ. ಸರ್, ಸಣ್ಣದಲ್ಲಿ ಅಭ್ಯಾಸ ಸಿಗರೇಟ್ ಹೇಳಿದ್ದು. ದಿವಸಕ್ಕೆ 3-4 ಪ್ಯಾಕೆಟ್ ಸಿಗರೇಟ್ ಹೋಗ್ತಾ ಇತ್ತು ನನಗೆ. ಆದರೆ ಇದನ್ನು ಮನಸ್ಸಿಗೆ ಏನು ಬೇಕು, ಎಲ್ಲಿಯಾದ್ರೂ ಈಗ ಡಾಕ್ಟರ್ ಹೇಳಿದಾಗೆ ಟೆನ್ಷನ್ ಆಗ್ತದೆ, ಇಲ್ಲಾಂದ್ರೆ ಬರೆಯುವಾಗ ಓದುವಾಗ ತಲೆಗೆ ಹೋಗ್ತದೆ, ಸಿಗರೇಟ್ ಎಲ್ಲಿದ್ದು ಟಾಯ್ಲೆಟ್ ಅದೇ ಬಿಟ್ಟು ಈಗ 12 ವರ್ಷ ಆಯ್ತು. ಅದು ಎಷ್ಟು ಒಂದು ಡೇಂಜರ್ ಅಭ್ಯಾಸ ಅಂದ್ರೆ, ಈಗ ಯಾವ್ದು ಎಲಿಯುವಾಗ ನೋಡುವಾಗ ಒಂದು ಎಲ್ರು ಆಗ್ಬೋದು ಅಂತ ಮನಸ್ಸಿಗೆ ಬರ್ತದೆ. ಆದ್ರೆ ಇದುವರೆಗೂ ಒಂದು ಮುಟ್ಲಿಲ್ಲ. ಇದು ಸಿಗರೇಟ್ ನನ್ನ ಆದ್ರಿಂದ ನಾನು ಈಗ 70ರಲ್ಲಿ ಹೀಗೆ ಇದ್ದೇನೆ. ಆದ್ರೆ ಲೆಕ್ಚರ್ ಕೊಡೋದು ಸುಲಭ, 5 ನಿಮಿಷ ಮತ್ತೆ ಅವನ ಮೈಂಡ್ ಎಲ್ಲ ಹೋಗಿರ್ತದೆ, ನಂಗೆ ಗೊತ್ತು. ಇದು ಯಾರಿಗೆ ನಿದ್ರೆ ಬರೋದಿಲ್ಲ ಕಾಣಿಸ್ತದೆ ಅಲ್ಲ. ಹೀಗೆ ಇದಕ್ಕೆ ನಾನು ಹೇಳುದು ಓಪನ್ ಟಾಕ್ ಇನ್ ಡಿಸ್ಕಷನ್ ಅಂತ. ಇದು ಹೇಗೆ ಡಿಸ್ಕಷನ್, ಇದು ಸಭೆ ಅಂತಲ್ಲ, ಇದು ಮನೇಲಿ ಡಿಸ್ಕಸ್ ಮಾಡಿದಾಗೆ ಸ್ವಲ್ಪ ಇಂಟ್ರೆಸ್ಟ್ ಇಂದ ಕೇಳ್ತಾರೆ. ಮಾತು ಕೇಳ್ತಾ ಹೋದ್ರೆ ಅಲ್ಲಿ ಇರುವುದು 5% ಮಾತ್ರ ತಲೆಯಲ್ಲಿ. ಇದೆಲ್ಲ ಈಗ ತಲೆಯಲ್ಲಿ ಉಳಿತದೆ ಅಷ್ಟೇ. ಹಾ, ಆಡಂಬರದ ಕಾರ್ಯಕ್ರಮಗಳು, ಅದು ಆಡಂಬರ ಜಾಸ್ತಿ ನಾನು ನೋಡಿದ್ದು ಸೌತ್ ಕೇಂದ್ರದಲ್ಲಿ. ಈಗ ಸೌತ್ ಕೇಂದ್ರ ಮತ್ತೆ ಬೆಂಗಳೂರಿನ ಎರಡೇ ಇದ್ರಲ್ಲಿ. ಯಾಕಂದ್ರೆ
ಹೆಚ್ಚು ನನ್ನ ಅನಿಸಿಕೆ ಅಂದರೆ ಏನು ಒಂದು ಹೆಚ್ಚು ಫೈನಾನ್ಷಿಯಲ್ ಕಂಡೀಷನ್ ಇದ್ದರೆ ಕೆಲವ್ರಿಗೆ ಹೇಗೆ ಖರ್ಚು ಮಾಡೋದು ಅಂತ ಅದು ಬರ್ತದೆ. ನಾನು ಹೇಳೋದು ಅದೇ ದುಡ್ಡನ್ನು ನಾನು ಸ್ವಲ್ಪ ಯಾರಿಗೆ ನಿರ್ಗತಿಕರಿಗ ಬಡವರಿಗೆ ಏನಾದರೂ ಮಾಡಿದರೆ ಅದಕ್ಕಿಂತ ಹೆಚ್ಚು ಪುಣ್ಯ ಅಂತ ನನ್ನ ಅನಿಸಿಕೆ. ಅದು ಅವರವರಿಗೆ ಬಿಟ್ಟಿದ್ದು ಅಷ್ಟೇ. ಮತ್ತು ಆಡಂಬರ ಹೌದು ಮಾಡಬೇಕು, ಒಂದು ಮಿತಿ ಇರಬೇಕು. ಅದು ಇವತ್ತೆಲ್ಲ ಪ್ರೆಸ್ಟೀಜ್ ಆಗಿದೆ, ಅದು ಪ್ರೆಸ್ಟೀಜ್ ಆಗಿದೆ. ಮತ್ತು ಹಿಂದೆ ಒಬ್ಬರು ಹೇಳ್ತಾ ಇದ್ರು, ಇವತ್ತು ಎಷ್ಟೋ ಬಗೆಯ ಐಟಮ್ಸ್ ಊಟ ಮಾಡಿ ಹಿಂದಿನ ಕಾಲದಲ್ಲಿ. ಆದರೆ ಸಂತೋಷ ಅನ್ನೋದಿಲ್ಲ, ಊಟ ಇಟ್ಟಿದ್ದಾರೆ ಊಟ ಮಾಡೋದಷ್ಟೇ. ಮುಂಚೆ ಒಂದು ಊಟ ಮಾಡೋದೇ ಒಂದು ಸಂತೋಷ ಇತ್ತು. ಒಬ್ರು ಹೇಳ್ತಾ ಇದ್ರು, ಮುಂಚೆ ಒಂದು ಜಾಯಿಂಟ್ ಫ್ಯಾಮಿಲಿ ಇತ್ತು, ಒಂದು ಅಪರೂಪದಲ್ಲಿ ಚಿಕನ್ ಮೀನು ಮಾಡ್ತಾ ಇದ್ರು. ಅಲ್ಲಿ ಬಳಸ್ಕೊಂಡು ಬರುವಾಗ ನನಗೆ ಪೀಸ್ ಬೀಳ್ತದಿಲ್ವ ಅಂತ ಅವ್ರು ಯೋಚನೆ ಮಾಡ್ತಾ ಇರ್ತಾರೆ ಅಲ್ವಾ, ಅಷ್ಟು ಖುಷಿ ಇತ್ತು. ಗೊತ್ತಾಯ್ತಲ್ಲ, ಇವತ್ತು ಎಂತ ಇದ್ರು ಸಂತೋಷ ಇಲ್ಲ. ಈಗ ನಮ್ದು ಡಿಜಿಟಲೈಸೇಷನ್ ಮೇಲೋದಾಗೆ ನಮ್ದು ಸಂತೋಷ ಕಡಿಮೆ ಬರ್ತದೆ, ಫೆಸಿಲಿಟಿ ಜಾಸ್ತಿ ಆಗ್ತದೆ. ಈಗ ನೀವು ನೋಡಿದ್ರೆ ಮುಂಚೆ ಬಸ್ ಕಾಯೋದು, ಬಸ್ ಬಂದಾಗಲೂ ಅದೊಂದು ಸಂತೋಷ ಇತ್ತು, ಬಸ್ ಬಂತು ಅಂತ. ಇವತ್ತು ಸಂತೋಷಗಳೆಲ್ಲ ಹೋಗಿದೆ ಅಷ್ಟೇ, ಎಲ್ಲ ಫೆಸಿಲಿಟೀಸ್ ಜಾಸ್ತಿ ಆಗಿದೆ, ಕೈ ಕಾಲಿಗೆಲ್ಲ ಸಿಗ್ತದೆ. ಅದ್ರಲ್ಲಿ ಸಂತೋಷ ಏನಿಲ್ಲ. ಹೌದು, ಇದು ನಾನು ಅದೇ ಹೇಳಿದ್ದು, ಈ ಡೆವಲಪ್ ಆಗ್ತಾ ಇಲ್ಲ, ಅದು ಒಂದು ಸೈಡ್. ಬಟ್ ಸಂಸ್ಕೃತಿ ಸಂಸ್ಕಾರ ನಾವು ಮೇಂಟೈನ್ ಮಾಡ್ಕೊಂಡು ಡೆವಲಪ್ ಇನ್ನೂ ಆಗ್ತಾ ಇರ್ತದೆ. ಇನ್ನು 10 ವರ್ಷ ಬಿಟ್ಟು ಈ ಡಿಜಿಟಲ್ ಫೀಲ್ಡ್ ಏನಾಗ್ತದೆ ನಮಗೆ ಊಹಿಸ್ಲಿಕ್ಕೂ ಸಾಧ್ಯ ಇಲ್ಲ. ನನ್ನ ಪ್ರಕಾರ ಫ್ಯೂಚರಲ್ಲಿ ಮಕ್ಕಳು ಕ್ಲಾಸಿಗೆ ಬರೋದು ಬೇಡ, ಮನೆಯಲ್ಲೇ ಕೂತ್ಕೊಂಡು ಪಾಠ ಕೇಳಿ ಅಂತ ಬರ್ಬೋದು, ಅದು ಬರ್ಬೋದು. ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಬಂದಿದೆ. ಆರ್ಟಿಫಿಷಿಯಲ್ ಕೇಳಿದ್ ಗೊತ್ತಿದೆಲ್ಲ. ಆರ್ಟಿಫಿಷಿಯಲ್ ನನ್ನ ಪ್ರಕಾರ 25 ವರ್ಷ ಬಿಟ್ಟು ನನ್ನ ಪ್ರಕಾರ ಕೋರ್ಟ್ ಜಡ್ಜ್ಮೆಂಟ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕೊಡ್ತದೆ. ಯಾಕಂದ್ರೆ ಇವತ್ತು ಭ್ರಷ್ಟಾಚಾರ ಜಾಸ್ತಿ ಆಗಿ ಜನರೇ ದೊಡ್ಡ ಅಭಿಯಾನ ಕ್ರಿಯೇಟ್ ಮಾಡೋದು ಯಾರು ಮನುಷ್ಯರಿಗೆ. ಯಾಕಂದ್ರೆ ಅವ್ರಿಗೆ ಆಸೆ ಇದ್ದೇ ಇರ್ತದೆ ಮನುಷ್ಯರು ಅಂತ ಹೇಳಿದ್ರೆ, ಅದು ಜನರೇ ಅವರು ಒಂದು ಅಭಿಯಾನ ಕ್ರಿಯೇಟ್ ಮಾಡ್ಬೋದು ನನ್ನ ಅನಿಸಿಕೆ. ಒಂದು 25-30 ವರ್ಷ ಇಟ್ಟು ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸೇ ಜಡ್ಜ್ಮೆಂಟ್ ಕೊಡ್ಬೋದು ಕೋರ್ಟಲ್ಲಿ, ಅದು ಇರ್ಬೋದು. ನಂಗೆ ಗೊತ್ತಿಲ್ಲ ಅದು ಹೇಗೆ ಬೆಳೀತದೆ ನಂಗೆ ಗೊತ್ತಿಲ್ಲ. ಯಾಕಂದ್ರೆ ಒಂದು ಲೆಕ್ಕದಲ್ಲಿ ಡಿಜಿಟಲೈಸೇಷನ್ ಹಾಳು, ಒಂದು ಲೆಕ್ಕದಲ್ಲಿ ಒಳ್ಳೇದು. ಎರಡು ಪ್ಲಸ್ ಆ್ಯಂಡ್ ಮೈನಸ್ ಇದೆ, ಉಪಯೋಗ ಮಾಡಿದಾಗಿರ್ತದೆ. ಅದೇನು ಹೇಳ್ತಲ್ಲ, ಈಗ ಮುಂಚೆ ಕೆಲವರು DCL ಒಂದು ಇತ್ತೀಚೆಗೆ ಡಾಕ್ಟರ್ ರಾಜೇಂದ್ರ ಅಂತಿದ್ರು, ಅವರು ಡಾಕ್ಟರ್ ಆಗಿದ್ದರು. ಅವರು ಒಳ್ಳೆ ಸ್ನೇಹಿತರು ನನಗೆ. ಅವರು ನಮ್ಮ ಈಗ ಮಾತಾಡೋದು ಹೇಳಿದ್ರು ಅಂದರೆ, ಮುಂಚೆ ಎಲ್ಲ ಈಗ ಮೀಟಿಂಗ್ ಅಂದರೆ ಅಲ್ಲಿ ಹೋಗಿ ಮೀಟ್ ಆಗ್ತಿದ್ರು ಬೆಂಗಳೂರು ಅಂತೇಳಿ. ಈಗೆಲ್ಲ ಸ್ಕ್ರೀನಲ್ಲಿ 1-to-1 ಕಾಂಟ್ಯಾಕ್ಟೇ ಇಲ್ಲ. ಮತ್ತು ಅಷ್ಟು ಕೆಲಸ 3 ಪಟ್ಟು ಜಾಸ್ತಿ ಆಗಿದೆ. ಹಾಗೆ ಈ ಯಾವ ಮಟ್ಟಿಗೆ ಮುಂಚೆ ಎಲ್ಲ ಒಂದು 5 ಗಂಟೆಗೆ ಮನೇಲಿ ಇರ್ತಿದ್ರು ಎಲ್ಲ ಕೆಲಸ ಆಗಿ. ಇವತ್ತು 5 ಗಂಟೆಗೆ ಯಾರು ಮನೇಲಿ ಇರ್ತಾರೆ? ಅದೆಲ್ಲ ಹೇಗಾದರೆ ಅದನ್ನ ಬ್ಯಾಲೆನ್ಸ್ ಮಾಡಬೇಕು. ಅದಕ್ಕೆಲ್ಲ ನಮಗೆ ಬಿಟ್ಟಿದ್ದು. ಯಾಕಂದ್ರೆ ಇನ್ನು 10 years ಬಿಟ್ಟು ಏನಾಗ್ತದೆ ಡಿಜಿಟಲೈಸೇಷನ್ ಅಂತ ಹೇಳಿ ಅದನ್ನ ಹೇಳಿದ್ರೆ, ಮಕ್ಕಳು ಮನೆಯಲ್ಲೇ ಕೂತ್ಕೊಂಡು ಸ್ಕ್ರೀನ್ ನೋಡ್ಕೊಂಡು ಪಾಠ ಮಾಡ್ಕೊಂಡು ನೋಟ್ಸ್ ಬರಿಬೋದು, ಅದು ಬರ್ಬೋದು, ಗೊತ್ತಿಲ್ಲ. ಅದು ವಾರಕ್ಕೆ 3 ದಿನ ಬರಲಿ, ಅದು ಬರ್ಬೋದು. ಯಾಕಂದ್ರೆ ಟ್ರಾಫಿಕ್ ಅವಾಯ್ಡ್ ಮಾಡಲಿಕ್ಕೆ ಬ್ಯಾಂಗ್ಳೂರಲ್ಲೆಲ್ಲ ಹೇಳಲಿಕ್ಕೆ ಆಗೋದಿಲ್ಲ ಅಂಥದ್ದೆಲ್ಲ. ಎರಡು ಒಟ್ಟಿಗೆ ಬ್ಯಾಲೆನ್ಸ್ ಮಾಡಬೇಕು. ನಮ್ಮದು ಸಂಸ್ಕಾರ ಹಾಗೂ ಡಿಜಿಟಲ್ ಎರಡು ಒಟ್ಟಿಗೆ. ಇದು ಡಿಜಿಟಲೈಸೇಷನ್ ಇಂದ ತುಂಬ ಮೆಂಟಲ್ ಹೆಲ್ತ್ ಬಂದಿದೆ. ಈಗ ಆಟಿಸಮ್ ಪೇಷಂಟ್ಸ್ ಮಕ್ಕಳಲ್ಲಿ ಎಂತ ಹೇಳ್ತೀವಿ, ಸ್ಪೆಷಲ್ ಚೈಲ್ಡ್ ಅಂತ ಏನು ಹೇಳ್ತೇವೆ. ಈಗ ಪ್ರೆಗ್ನೆಂಟ್ ಆಗ್ಬೇಕಾದ್ರೆ ಇವರು ಮೊಬೈಲ್ ಯೂಸ್ ಮಾಡೋದು, ಅದೇ ಅಲ್ಲ, ಈಗ ಟೈಮ್ ಪಾಸ್ ಅಂದ್ರೆ ಮೊಬೈಲು ಟ್ಯಾಬ್. ಅದು ಆಟಿಸಮ್ ಚೈಲ್ಡ್ ಜಾಸ್ತಿ. ಮೊನ್ನೆ ಒಬ್ಬರು ಪೀಡಿಯಾಟ್ರಿಷಿಯನ್ ಹೇಳ್ತಾ ಇದ್ರು, ಮಕ್ಕಳ ತಜ್ಞರು, ಆಟಿಸಮ್ ಪೇಷಂಟ್ಸ್ ಜಾಸ್ತಿ ಆಗಿದ್ದಾರೆ. ಇದೆಲ್ಲ ಅವರವರಿಗೆ ಅರಿವು ಬರಬೇಕು. ಯಾಕಂದರೆ ಹೇಳ್ಬೋದು, 1-2 ದಿವಸ ಫಾಲೋ ಮಾಡ್ತಾರೆ, ಮತ್ತು 3ನೇ ದಿನ ವಾಪಸ್ ಅದಕ್ಕೆ ರೂಟಿಗೆ ಬರ್ತಾರೆ. ಅದೆಲ್ಲ ಅವರವರೇ ಫಾಲೋ ಮಾಡಬೇಕಷ್ಟೇ. ಮತ್ತು ಡಿಜಿಟಲೈಸೇಷನಿಂದ ಮೆಂಟಲ್ ಹೆಲ್ತ್ ಕೂಡ ಇದು ಫ್ಯೂಚರ್ ನನ್ನ ಪ್ರಕಾರ ಮೆಂಟಲ್ ಹೆಲ್ತ್ ದೊಡ್ಡ ಚಾಲೆಂಜ್ ಇರ್ಬೋದು. ಯಾಕಂದರೆ ಇದು ಈಗ ನೋಡಿ, ಮನೆಗೆ ಹೋದರೆ ಮುಂಚೆ ಒಬ್ರು ಗೆಸ್ಟ್ ಬಂದರೆ ನಾವೆಲ್ಲ ಒಂದು ಎಷ್ಟು ಬಾರಿ ಸಂತೋಷದಿಂದ ಸ್ವೀಕಾರ ಮಾಡ್ತಿದ್ವಿ, ಅವ್ರನ್ನ ಹೋಗ್ಲಿಕ್ಕೆ ಬಿಡ್ತಿರ್ಲಿಲ್ಲ. ನೆನಪಿರ್ಬೇಕು ನಿಮಗೆ. ನಾವೆಲ್ಲ ಸಣ್ಣ ಇರ್ಬೇಕಾದ್ರೆ ನಾವು ಶಾಲೆಗೆ ಹೋಗೋ ಯಾರು ಗೆಸ್ಟ್ ಬಂದರೆ ನಾನು ಪ್ರಾಮಿಸ್ ತಗೊಂಡು ಹೋಗ್ತಿದ್ದೆ, ನೀವು ಹೋಗೋದಿಲ್ಲ ಅಂತ ಹೇಳಿ ಅಂತ. ಇದು ನಾನು ಒಬ್ಬರನ್ನ 26 ದಿನ ಮನೇಲಿ ಕೂರಿಸಿದ್ದೇನೆ. ಅದನ್ನ ನೀವು ಹೋಗೋದಿಲ್ಲ ಪ್ರಾಮಿಸ್ ಮಾಡಿ ಹೋಗಿ ಅಂತ. ಹೋಗೋದಿಲ್ಲ ಪ್ರಾಮಿಸ್ ತಗೊಂಡು ಅವರು ಪ್ರಾಮಿಸ್ ಉಳಿಸ್ಕೊಳ್ತಿದ್ರು. 26 ದಿನ ಮನೇಲಿ ಕೂರಿಸಿದ್ದೆ ನಾನು. ಬಟ್ ಈಗೆಲ್ಲ ಏನು ಗೊತ್ತುಂಟ, ಮನೆಗೆ ಹೋದ್ರೆ ನೀವು ನೋಡಿರೋದು ಮಕ್ಕಳು ಒಂದು ಮೊಬೈಲ್ ಇಟ್ಕೊಂಡು ಒಂದು ಮೂಲೆಯಲ್ಲಿ ಇರ್ತಾರೆ. ಮತ್ತೆ ಹಿರಿಯರ ಹತ್ರ ಹೇಗೆ ಮಾತಾಡ್ಬೇಕು ಅಂತ ಇಲ್ಲಿ ಗೊತ್ತಿಲ್ಲ. ಹೇಳಿದ್ರೆ ಪೇರೆಂಟ್ಸ್ ಏನಾದ್ರು ಬುದ್ಧಿ ಹೋದ ಹೇಳಿದ್ರೆ ಮಕ್ಕಳು ಏನೋ ಮಾಡ್ಕೊಳ್ಳುತ್ತಾರೆ ಅಂತ ಹೆದರಿಕೆ. ಇದೆಲ್ಲ ಪೇರೆಂಟ್ಸ್ ಭಯದಲ್ಲಿದ್ದಾರೆ, ಲೆಕ್ಚರ್ಸ್ ಭಯದಲ್ಲಿದ್ದಾರೆ, ಬುದ್ಧಿವಾದ ಹೇಳಲಿಕ್ಕೆ ಭಯ. ಎಲ್ಲ ಆಟ ಆಡಿದ್ರೆ ತಂದೆ ಬಂದು ಬಾರಿ ಪ್ರೌಢ, ಅವನಿಗೆಲ್ಲ ಮೊಬೈಲಲ್ಲಿ ಆಟ ಆಡ್ತಾನೆ, ಅವನು ಗೊತ್ತಾಯ್ತಲ್ಲ, ಅದು ಅವ್ರಿಗೆ ಎಫೆಕ್ಟ್ ಅವ್ರಿಗೆ ಗೊತ್ತಿಲ್ಲ. ಅವನೆಲ್ಲ ಗೊತ್ತು ಅವನಿಗೆ ಮೊಬೈಲ್ ಮಾತಾಡ್ಲಿಕ್ಕೆ ಅಂತ. ನಾಳೆ ಇದು ಎಂತ ಇವ್ರದ್ದು ಅಂದ್ರೆ ಈಗಲೆಲ್ಲ ಮೊಬೈಲ್, ಅದು ಸಾಧನೆ ಅಲ್ಲ. ಮೊಬೈಲ್ ಆಪರೇಟ್ ಮಾಡ್ತಾರೆ. ಈಗ ಕೂಲಿ ಕಾರ್ಮಿಕರು ಮೊಬೈಲ್ ಆಪರೇಟ್ ಮಾಡ್ದ ಮಕ್ಕಳು ತಂದೆ ತಾಯಿ ಆ ಲೆವೆಲ್ಗೆ ಹೋಗಿದ್ದಾರೆ ಅಂದ್ರೆ ಅಲ್ವಾ. ಕಾಫಿ ಟೀ ಅನ್ನೋದಿಲ್ವಾ. ಈಗ ಫಾರ್ ಎಕ್ಸಾಂಪಲ್ ನನ್ನ ಪ್ರೊಫೆಸರ್ ನಾನೇನು ಕಲ್ತಿದ್ದಂದ್ರೆ,
ಇತ್ತೀಚೆಗೆ ಹಾಲೇನು ಮಿಕ್ಸ್ ಮಾಡ್ತಾರೆ, ಹಾಲೆಲ್ಲ ಕಲಬೆರಕೆ ಎಲ್ಲ. ಇಷ್ಟು ಪಾಪ್ಯುಲೇಷನಿಗೆ ಹಸುವಿನ ಹಾಲು ಕೊಡಲಿಕ್ಕೆ ನನ್ನ ಪ್ರಕಾರ ಸಾಧ್ಯವೇ ಇಲ್ಲ. ಅದೇನೇ ಅದು ಅವಾಯ್ಡ್ ಮಾಡಿ ಬ್ಲ್ಯಾಕ್ ಟೀ ಮುಖಾಂತರ ಹೋಗಿದೆ. ಬ್ಲ್ಯಾಕ್ ಟೀ ಏನಂದ್ರೆ ಒಂದು ಕೆಫೆನ್ ಅಂಶ ನಿಮ್ಮ ಮೈಂಡ್ ಆಕ್ಟಿವ್ ಇರ್ತದೆ, ಅಡಿಕ್ಷನ್ ಅಲ್ಲ ಅದು. ಕಾಫಿಯಲ್ಲಿ ಕೊಡಿ. ಇತ್ತೀಚೆಗೆ ಕಾಫಿದು ಒಂದು ಲೇಖನ ನಾನು ನೋಡಿದ್ದೆ, ಕಾಫಿಯಲ್ಲಿ ಕೆಫೆನ್ ಅಂಶ ಉಂಟು, ಅದರಿಂದ ನಿಮ್ಮ ಕೆಲವು ಹಾರ್ಟ್ ಪ್ರಾಬ್ಲಮ್ಸ್ ಕಡಿಮೆ ಆಗ್ಬೋದು ಅಂತ ಲೇಖನ ನೋಡಿದೆ. ಕೆಲವು ಸ್ಟಡೀಸ್ ಬರ್ತದೆ. ಬಟ್ ನಾನು ಆದಷ್ಟು ಹಾಲನ್ನು ಅವಾಯ್ಡ್ ಮಾಡಿ, ಮನೆ ಹಾಲಿದ್ರೆ ಓಕೆ, ಅದು ಸ್ಟ್ರಾಂಗ್ ಕಾಫಿ ಆಗ್ಬೋದು, ಲೈಟ್ ಕಾಫಿ, ಲೈಟ್ ಟೀ, ಗ್ರೀನ್ ಟೀ ಅಂತ. ಹಾಲಿಲ್ಲದೆ ಒಳ್ಳೇದು. ಕೆಫೆನ್ ಅಂಶ ಮೈಂಡ್ ಆಕ್ಟಿವ್, ಅದು ಅಡಿಕ್ಷನ್ ಅಂತೂ ಅಲ್ವೇ ಅಲ್ಲ. ಮತ್ತೆ ಇತ್ತೀಚೆಗೆ ನಾನೊಂದು ಲೇಖನ ನೋಡಿದ್ದು, ಟೀ ಪೌಡರ್ ಟೀ ಏನೋ ಮಿಕ್ಸ್ ಮಾಡ್ತಾರೆ, ಮರದ ಪುಡಿ ಏನೋ ಮಿಕ್ಸ್ ಮಾಡ್ತಾರೆ ಅಂತ ನೋಡಿದ್ದೀನಿ. ಅದೆಲ್ಲ ಹೇಗೆ ಕಂಡಿಡು? ಅದೆಲ್ಲ ನಾವು ಯೋಚನೆ ಮಾಡಿ ಯಾವ ಕಂಪನಿ ಒಳ್ಳೇದು ಪ್ಲಸ್ ಆರ್ ಮೈನಸ್ ಅದನ್ನ ಜಸ್ಟ್ ವಿಚಾರ ಮಾಡಿ ತಗೊಳ್ಬೇಕಾಗ್ತದೆ ಅಷ್ಟೇ. ಚಹಾ ಕುಡಿದ ತಕ್ಷಣ ಅದರಿಂದ ಕಾಯಿಲೆ ಬರ್ತದೆ ಅಂತ ನಾನು ಹೇಳೋದಿಲ್ಲ. ಗೊತ್ತದ ಕೆಲವರಿಗೆ ತಲೆನೋವು ಹೋಗ್ತದೆ, ಅದು ಡಿಪೆಂಡ್ಸ್, ಅವರವರ ದೇಹ ಪ್ರಕೃತಿಗೆ ಅದು ಡಿಪೆಂಡ್ ಆಗಿರ್ತದೆ. ಮತ್ತು ಚಹಾ ಕುಡಿದು ಅವನಿಗೆ ಆ ಕಾಯಿಲೆ ಬರ್ತದೆ ಈಗ ನಾನು ನಂಬೋದಿಲ್ಲ. ಅದೊಂದು ಏನು ಹೇಳ್ತೇವೆ, ಏನಾದರೂ ಬೇಕು. ಲೈಕ್ ಫಾರ್ ಎಕ್ಸಾಂಪಲ್ ಒಂದು ಮೈಂಡ್ ಆಕ್ಟಿವ್ ಇಡ್ಲಿಕ್ಕೆ, ಈ ಕೆಲವರು ನಿದ್ರೆ, ಈ ಕೆಲವು ಓದುವಾಗ ನಂಗೆ ಚಹಾ ಮಾಡಿ ಕೊಡಿ ಅಂತಾರೆ. ಕೆಲವರಿಗೆ ಚಹಾ ಕೊಟ್ಟು ನಿದ್ರೆ ಬರ್ತದೆ. ಫಾರ್ ಎಕ್ಸಾಂಪಲ್ ನಂದು ಎಕ್ಸಾಮ್ ಟೈಮಲ್ಲಿ ನಾನು ಹೆಚ್ಚಾಗಿ ಮನೆ ಚಹಾ ಮಾಡಿ ಅಂತಿದ್ದೆ. ನನ್ನ ಸೇಮ್ ಟೈಮ್ ಚಹಾ ಕುಡಿದು ನಂಗೆ ನಿದ್ರೆ ಬರ್ತಿತ್ತು. ಅದಕ್ಕೆ ಬೆಳಿಗ್ಗೆ ಎದ್ದು ನನಗೆ ಅಮ್ಮ ಹೇಳ್ತೀನಿ, ನೀನು ಚಹಾ ಕುಡಿದು ನಿದ್ರೆ ಮಾಡ್ಲಿಕ್ಕೆ ಓದ್ಲಿಕ್ಕೆ ಅಂತ. ಅದು ಕೆಲವರಿಗೆ ನಿದ್ರೆ ಬರೋದು ಡಿಪೆಂಡ್ಸ್ ಆನ್ ಅವರ ದೇಹ ಪ್ರಕೃತಿ ಇತ್ತು. ಮತ್ತು ಚಾಕ್ಲೇಟ್ ತಿಂದರೆ ನಿದ್ರೆ ಬರೋದಿಲ್ಲ ನೈಟ್. ಚಾಕ್ಲೇಟ್ ತಿಂದರೆ ಅದೊಂದುಂಟು. ಹೆಚ್ಚಾಗಿ ಟ್ಯಾಕ್ಸಿ ಡ್ರೈವರ್ಸ್ ಚಾಕ್ಲೇಟ್ ತಿಂತಾರೆ, ಇಲ್ಲ ಬೀಡ ತಿಂತಾರೆ. ಮತ್ತು ಅಗಿತಾ ಇರಬೇಕು. ನೀವು ಡ್ರೈವಿಂಗ್ ಮಾಡ್ಬೇಕಾದ್ರೆ ನಿಮ್ಮ ಜಾಬ್ ಒಂದೇ ಚಿವಿಂಗಮ್ ಮೂಮೆಂಟ್ ಇರಬೇಕು, ಅವಾಗ ನಿದ್ರೆ ಬರೋದಿಲ್ಲ ನಿಮಗೆ. ಈ ಬಸ್ ಡ್ರೈವರ್ಸ್ ಎಲ್ಲ ಬೀಡ ತಿಂತಾರೆ, ಕೆಲವು ನಾರ್ತ್ ಚಾಕ್ಲೇಟ್ ಅಗಿತಾ ಇರಬೇಕು ಕೆಲವರು, ಯಾಕಂದ್ರೆ ನಿಮ್ಮ ನಿದ್ರೆ ಬರೋದು ತಡೀತದೆ. ಅದು ಮಾಡ್ಬೋದು. ಆದರೆ ಚಾ ಮತ್ತು ಚಾ ಟೀ ಬಂದ ಅದಕ್ಕೆ ಮಧ್ಯದಲ್ಲಿ ಚಾ ಕೂಡ ಕುರಿತಾರೆ, ಅವ್ರ ಮೈಂಡ್ ಆಕ್ಟಿವ್ ಆಗಿರ್ತದೆ. ಮತ್ತು ಅದರಿಂದ ಕಾಯಿಲೆ ಬರ್ತದೆ ನಾನು ಹೇಳೋದಿಲ್ಲ. ಮೈಂಡ್ ಆಕ್ಟಿವ್ ಇಡ್ಲಿಕ್ಕೆ ಅಷ್ಟೇ. ಅದು ಅಡಿಕ್ಷನ್ ಅಲ್ಲ, ಚಾ ಅಡಿಕ್ಷನ್. ಸ್ಟಿಮ್ಯುಲೇಟ್ ಮಾಡ್ತಾರೆ, ಕೆಫೆನ್ ಅಂತ ಇರ್ತದೆ. ಹಾಗಾದ್ರೆ ನೋಡಿದರೆ ಚಾ ಈಗಿಂದಲ್ಲ, ಎಷ್ಟೋ ವರ್ಷದ ಪದ್ಧತಿ, 100-115 ಪದ್ಧತಿ ಈಗಿಂದಂತ. ಹಾರ್ಮ್ ಅಂತದಿಲ್ಲ ನನಗೆ ಗೊತ್ತಿರೋ. ಬಟ್ ಈಗ ಕಲಬೆರಕೆ ಹಾರ್ಮ್ ಇದೆ, ಪ್ಯೂರ್ ಅದು ಹಾರ್ಮ್ ಇಲ್ಲ ಅಂತ. ಈಗ ನೋಡಿ, ಮೊನ್ನೆ ಇತ್ತೀಚೆಗೆ ಒಂದು ತುಪ್ಪದ ಬಗ್ಗೆ ಒಂದು ಬಂತು. ಅವರ ಮನೆಯಲ್ಲಿ ಒಂದು ದನ ಕೂಡ ಇಲ್ಲ, ಇಡೀ ಮಂಗಳೂರಿಗೆ ತುಪ್ಪ ಸಪ್ಲೈ ಮಾಡ್ತಾ ಇದ್ದಾರೆ. ಅಂದರೆ ಡಾಲ್ಡಕ್ಕೆ ಎಸೆನ್ಸ್ ಆಗ್ತದೆ ನೋಡಿ. ಇದು ಕೂಡ ಹೇಗೆ ಕಂಡುಹಿಡಿಯಲಿಕ್ಕೆ ಸಾಧ್ಯ ಇದೆಲ್ಲ ಹೇಗೆ? ಮತ್ತು ಈ ಪಾಪ್ಯುಲೇಷನ್ ಉಂಟಲ್ಲ, ಅದನ್ನ ಪೂರೈಸ್ಲಿಕ್ಕೆ ಸಾಧ್ಯ ಇಲ್ಲ. ಈ ಪ್ಯೂರ್ ತುಪ್ಪ ಎಷ್ಟಂತ ಮಾಡ್ಬೋದು, ಸಾಧ್ಯ ಇಲ್ಲ ಇದೆಲ್ಲ. ಬಟ್ ನಾವು ಜಾಗೃತರಾಗಿರ್ಬೇಕಷ್ಟೇ. ಹಿಂಗೆ ಇವತ್ತು ಇಲ್ಲಿ ಸ್ಟಾಪ್ ಮಾಡ್ತೀವಿ, ಇನ್ನೊಬ್ಬ ಸ್ಟಾರ್ಟ್ ಮಾಡ್ತೀವಿ ಅಲ್ವಾ? ಹಾಗೆ ಒಂದು ಏನು ನೆಗೆಟಿವ್ ಅಂಶ ಇದೆ, ಅದನ್ನ ನಾವು ಜಾಗೃತವಾಗಿ ನಿಭಾಯಿಸ್ಕೊಂಡು ಹೋಗ್ಬೇಕಷ್ಟೇ, ಮತ್ತೇನಿಲ್ಲ. ಇದು ರೋಗ ನಿರೋಧಕ, ರೋಗ ತಡೆಯುತ್ತೆ. ಈ ಟೀ, ಗ್ರೀನ್ ಟೀ, ಇದು ಸ್ವರ್ಗದ ಸಸ್ಯ ಟೀ. ಇದನ್ನು ಕೂಡ ವ್ಯಾಪಾರ ತರ ಆದ್ರೆ ಇದು ಹೋಗ್ತದೆ. ನಮ್ಮ ಮನೆಯಲ್ಲಿ ಇದು ಈ ಡಾಕ್ಟರ್ ಸಿಮೋರಬ್ಬದ ಗಿಡ ನೆಡಬೇಕು. ಡಾಕ್ಟರ್ ಸಿಮೋರಬ್ಬದ ಹೆಸರು ಕೊಟ್ಟಿದ್ದೇವೆ. ಸಿಮೋರಬ್ಬ, ಲಕ್ಷ್ಮೀ ತರು, ಸ್ವರ್ಗದ ಸಸ್ಯ ಅಂತ ಗೂಗಲ್ಗೆ ಸಿಗುತ್ತೆ. ನಮ್ಮ ಮನೇಲಿ ಒಂದು ಗಿಡ ಇದ್ದರೆ ಆ ಗಿಡದ ಎಲೆ ಹಾಕೋದು, ಕಷಾಯ ಮಾಡೋದು, ಸ್ವಲ್ಪ ಕರಿಮೆಣಸ್ಬೇಕು, ಶುಂಠಿ ಏನ್ ಬೇಕು ಹಾಕೊಳ್ಬಹುದು. ಈ ಟೀ ಕುಡ್ಲಿಕ್ಕೆ ಶುರು ಮಾಡಿ, ಕಾಯಿಲೆಗಳು ತುಂಬಾ ಕಡಿಮೆ ಆಗ್ತದೆ, ಆಯುಷ್ ಹೆಚ್ಚಾಗ್ತದೆ. ಹೌದಲ್ಲ ನೋಡಿ. ಥ್ಯಾಂಕ್ ಯು ಸರ್. ಸಂಸ್ಕಾರ, ಸಂಸ್ಕೃತಿ, ಸಂಸ್ಕಾರ, ಸಂತೋಷ. ಆಡಂಬರದಲ್ಲಿ, ಅಹಂಕಾರದಲ್ಲಿ ಸಂತೋಷ ಇಲ್ಲ. ಆಡಂಬರ, ಅಹಂಕಾರದಲ್ಲಿ ಸಂತೋಷ. ಅಹಂಕಾರ, ಆಡಂಬರ ಬಿಡದಿದ್ದರೆ ನಮಗೆ ಸುಖ ಇಲ್ಲ. ನೀವು ಆಡಂಬರ ಏನೋ ಕಾರ್ಯ ಮಾಡಿ ಆದ ಮೇಲೆ ಒಂದು ಗಿಲ್ಟ್ ಫೀಲಿಂಗ್ ಬರ್ಬೋದು. ನೀವು ಸರಳವಾಗಿ ಸಹಜವಾಗಿರಿ, ಅಲ್ಲಿ ಸಂತೋಷ ಉಂಟು. ಸರಳವಾಗಿ ಸಹಜವಾಗಿ ಇರುವುದರಲ್ಲೇ ಸಂತೋಷ. ಈ ಸಾರಿ ಏನ್ ಹೇಳಿದ್ರು? ಸಂಸ್ಕಾರ, ಸಂಸ್ಕೃತಿ, ಸಂತೋಷ. ನೋಡಿ, ಯಾರು ಸಂತೋಷದಲ್ಲಿ ಇಲ್ಲ ನೋಡಿ. ನಮ್ಮ ಲೆಕ್ಕದಲ್ಲಿ ಮಂಗಳೂರಲ್ಲಿ ಈ ಡಾಕ್ಟರ್ ಸಂತೋಷ ಇರುವಷ್ಟು ಬೇರೆ ಯಾವ ಡಾಕ್ಟರ್ ಇರ್ಲಿಕ್ಕಿಲ್ಲ. ಗೊತ್ತಿಲ್ಲ, ನಾನು ಅಷ್ಟು ಹುಡುಕ್ಬೇಕು ನಾನು ಯಾರಿದ್ದಾರೆ ಅಂತ. ಇವರು ಸಂತೋಷದಲ್ಲಿದ್ದಾರೆ. ಸಂತೋಷ ಈ ಮಾತು ಹೇಗೆ? ಇವತ್ತಿನ ಕಾಲದಲ್ಲಿ ಸಂತೋಷ ಎನ್ನುವುದೇನು, ನಾನು ಮೊನ್ನೆ ಟಿವಿ ಇಂಟರ್ವ್ಯೂ ಹೇಳಿದೆ. ಅದು ಸಂತೋಷ ಅನ್ನೋದೇ ಅಂತೀನಿ. ಮುಂಚೆಲ್ಲ ಊಟ ಮಾಡೋದ್ರ ಸಂತೋಷ, ಅಥವಾ ಹಬ್ಬನ ಆಚರಣೆ ಮಾಡೋದ್ರ ಸಂತೋಷ, ಒಂದು ಸ್ವಾತಂತ್ರ್ಯ ದಿನ ಬರ್ತಂದ್ರೆ ಕಾಯ್ತಾ ಇದ್ದಾರೆ. ಈಗ ಯಾರು ಕಾಯ್ತಾ ಇದ್ದಾರೆ? ಯಾರು ಇಲ್ಲ ಅಲ್ವಾ? ಹಾಗೆ ಸಂತೋಷ ಇದೆ. ಈಗ ಬ್ಯಾಂಕಲ್ಲಿ ದುಡ್ಡು ಇಡೋದಂದ್ರೆ ಸಂತೋಷ. ಅದ್ರಲ್ಲಿ ಅವನು ಎಷ್ಟು ಅನುಭವಿಸ್ತಾನೆ ಅನ್ನೋದು ಗೊತ್ತಿಲ್ಲ ಅವನಿಗೆ. ಅದು ಬ್ಯಾಂಕಲ್ಲಿ ಆಗಿರ್ಬೋದು, ಅದೇ ಸಂತೋಷ. ಎಲ್ಲದಕ್ಕೂ
ಎಂತ ನಾವು ಏನೇನು ದುಡ್ಡು ಸಂಪಾದಿಸಿ ಎಲ್ಲ ದುಡ್ಡು ನಾವು ಅನುಭವಿಸ್ತೇವೆ ಅಂತ ನಾನು ಖಂಡಿತ ಹೇಳೋದಿಲ್ಲ. ನಮ್ಗೆ ಎಷ್ಟು ಅನುಭವಿಸ್ಬೇಕು ಅಷ್ಟೇ ಅನುಭವಿಸೋಕೆ ಆಗುತ್ತದೆ ನಮ್ಮ ಮನೆ ಬರಲಿ. ಸೊ ಇರೋದ್ರಲ್ಲೇ ನಾವು ಸಂತೋಷ ಪಡ್ಕೊಳ್ಬೇಕು ಅಂತ ಅಷ್ಟೇ. ಸಂತೋಷದಲ್ಲಿ ನಮ್ಮ ಇವತ್ತಿನ ಮುಗಿತೆ, ಟೈಮ್ ನಮ್ದು ಆಗ್ತಾ ಬಂತು. ತೊಂದ್ರೆ ಇದು ಒಂದು ದಿವಸ ಕಾರ್ಯಕ್ರಮ ಅಲ್ಲ, ಮತ್ತೆ ನಿರಂತರ ಪಾಠ. ನಮ್ ಮುಂದಿನ ನಾವು ಪಾಠಕ್ಕೆ ಹೋಗಿದೆ, ಕಾಲೇಜಿಗಿಂತ ನಮ್ಮ ಒಂದು ಮನಸ್ಸು ಬಂದಿದೆ ಕಾಲೇಜಿಗೆ ಹೋಗುವಂತ. ಈ ಸಾರಿಗೆ ನಮ್ಮ ಮನಸ್ಸಿಗೆ ಬಂದ ಕೂಡಲೇ ಈ ಸಾರಿ ಇದ್ದಾರೆ ಬಹಳ, ನಾನು ಹೇಳಿದ್ದೇನೆ ಪ್ರಿನ್ಸಿಪಾಲ್ರು, ಅಲ್ಲಿ NSS ಆಫೀಸರ್ ಇದ್ದಾರೆ. ಮತ್ತೆ ಅವರು ನಾವು ಸ್ವಲ್ಪ ಒಟ್ಟೊಟ್ಟಿಗೆ NSS ಸ್ವಲ್ಪ ಕೆಲಸ ಮಾಡಿದವರು. ಫಸ್ಟ್ ಕಾಲೇಜಿಗೆ ಹೋಗ್ಬೇಕು ಅಂತ ಸಂಕಲ್ಪ, ಮತ್ತೆ ಎಲ್ಲ ಶಾಲೆಗಳಿಗೆ ಹೋಗ್ಬೇಕು, ಸಮುದಾಯಕ್ಕೆ ಹೋಗ್ಬೇಕು ಅಂತ ಇದೆ. ಅದಕ್ಕೆ ಹೆಚ್ಚು ಪೇರೆಂಟ್ಸ್ ಅನ್ನು, ಕಾಲೇಜಿನ ಪೇರೆಂಟ್ಸ್, ಹೈಸ್ಕೂಲ್ ಪೇರೆಂಟ್ಸ್ ಒಟ್ಟಿಗೆ ಮಾತಾಡಬೇಕು. ಇದು ನಿರಂತರವಾಗಿ ಹೋಗಬೇಕು. ಇದು ದುಡ್ಡಿಲ್ಲದೆ ಮಾಡಬಹುದಾದ ದೊಡ್ಡ ಕೆಲಸ. ಈ ಸಾರ್ ಕೂಡ ಹೇಳ್ತಾರೆ ತಿಂಗಳು 2-3 ಮಾಡೋಣ ಅಂತ. ಈ ತರ ಹೇಳೋರು ಯಾರಿದ್ದಾರೆ? 1 ಗಂಟೆ ತುಂಬಾ ಮಾಡ್ಲಿಕ್ಕೆ ಹೋಗುದಿಲ್ಲ. ಈ ತರ ಮನೆ ರೀತಿಯ ಮಾತುಕತೆಗಳು ಮಾಡುವುದು ಒಂದು ಪರಿಹಾರ ಕಂಡುಕೊಳ್ಳುವುದು. ಈಗ ಮುಂದಿನ ಕಾರ್ಯಕ್ರಮ ನಮ್ಮದು ಕಾಲೇಜಲ್ಲಿ ಇರುತ್ತೆ. ಪ್ರಿನ್ಸಿಪಲ್ ಸರ್ ಬಂದಿದ್ದೀರಿ, ಬಹಳ ಸಂತೋಷ ಬಿಸಿ ಅವಧಿಯಲ್ಲಿ. ಈಗ ಮುಂದಿನ ಕಾರ್ಯಕ್ರಮದ ಬಗ್ಗೆ ನಿಮ್ಮಲ್ಲಿ ಬರಬೇಕು ಅಂತಿದ್ದೇವೆ. ಮತ್ತೆ ಈ ಒಂದು ಕಮ್ಯುನಿಟಿ ಕೌನ್ಸಿಲಿಂಗ್ ಬಗ್ಗೆ ತಮ್ಮ ಅನಿಸಿಕೆ ಹೇಳುವುದು. ಮತ್ತೆ ಅಲ್ಲಿ ಈ ಕಾರ್ಯಕ್ರಮ ಮುಗಿತೆ. ಮತ್ತೆ ಮುಂದಿನ ಹಂತದ ಕಾರ್ಯಕ್ರಮ ನಮ್ಮ ಸ್ಟೂಡೆಂಟ್ಸ್ ಬಹಳ ತಯಾರಿಯಲ್ಲಿದ್ದಾರೆ. ಯಾಕೆಂದ್ರೆ ಇದು ಇವತ್ತು ಈ ಕಾರ್ಯಕ್ರಮ ಮಕ್ಕಳದ್ದು ವಿದ್ಯಾರ್ಥಿನಿಯರ ಕಾರ್ಯಕ್ರಮ. ಅದು ಈ ಒಂದು 10 ತಾಯಿ ಮಕ್ಕಳು ಒಟ್ಟು ಸೇರಿ ಒಂದು ಚಿಂತನೆ ಬಂದಿದೆ. ತಾವು ಹೇಳಿದ ಕೆಲವೆಲ್ಲ ಸಂಗತಿಗಳು ಇಲ್ಲಿ ಬರುವ ಸ್ಟೂಡೆಂಟ್ಸ್ ಅಲ್ಲಿದೆ. ಆ ಸಂಸ್ಕೃತಿ ಸಂಸ್ಕಾರ, ಯಾಕೆಂದ್ರೆ ಆಟಿ ಕೂಟದ ಬಗ್ಗೆ ಅದನ್ನು ಆಚರಣೆ ಮಾಡದವರೇ ಇದನ್ನು ಮಾಡುವ ಅಂತ ಮುಂದೆ ಬಂದು ಹೇಳಿದಾಗ ನನಗೆ ಬಹಳ ಸಂತೋಷ ಆಯ್ತು. ಇದು ಆಟಿದ ಕೂಟ ಒಂದು ಸಮುದಾಯಕ್ಕೆ ಸಂಬಂಧಪಟ್ಟದ್ದಲ್ಲ, ಎಲ್ಲರ ಕಾರ್ಯಕ್ರಮ. ಹಾಗೆ ಇಲ್ಲೊಂದು ಆದರ್ಶ ಮಹಿಳೆಯರ ಒಂದು ಯುವಜನರ ಒಂದು ಸಮೂಹ ಇದೆ, ಆದರ್ಶ ಉಂಟು ಇಲ್ಲಿ ಬಂದ ಯಾರು ನನಗೆ ದೋಷ ನಮಗೆ ಕಾಣುವುದಿಲ್ಲ. ಅವರು ಅವರನ್ನೇ ಸುಧಾರಿಸ್ಕೊಂಡು ಹೋಗ್ತಾರೆ, ಅವರನ್ನೇ ತಿದ್ದುಕೊಂಡು ಹೋಗ್ತಾರೆ, ಅವರಿಂದ ಅರಿವು ಪಡೆಯುತ್ತಾರೆ, ಒಂದು ಕ್ರಮದಲ್ಲೇ ಇರ್ತಾರೆ. ಇವರ ತಂದೆ ತಾಯಿ ಇಲ್ಲಿ ಬಂದವರು ಇದನ್ನು ಮೆಚ್ಚಿಕೊಳ್ತಾರೆ. ಅದು ನನಗೆ ಸಂತೋಷ ಉಂಟು. ಈಗ ಮುಂದಿನ ಕಾರ್ಯಕ್ರಮಕ್ಕೆ ನಾವು ಒಂದು ಎಡಿಕ್ಷನ್ ಬಗ್ಗೆ ನಾನು ಹೇಳ್ಬೇಕಂದ್ರೆ, ಇತ್ತೀಚೆಗೆ ಒಂದು ಭಾರಿ ದೊಡ್ಡ ಚಲನಚಿತ್ರ ನಿಟ್ಟ ಎಡಿಕ್ಷನ್ ಆಗಿ ಯಾವ ಮಟ್ಟಕ್ಕೆ ಇಳಿದಂತೆ ನೋಡಿರ್ಬೋದು. ಅದು ಒಂದು ಎಕ್ಸಾಂಪಲ್. ಎಲ್ಲ ಕೊಟ್ಟರು ದೇವರು, ಹಣ ಕೊಟ್ಟರು, ಕೀರ್ತಿ ಕೊಟ್ಟರು, ಹೆಸರು ಕೊಟ್ಟರು, ಟ್ಯಾಲೆಂಟ್ ಕೊಟ್ಟರು, ಅದೃಷ್ಟ ಕೊಟ್ಟರು. ಆ ಒಂದು ಎಡಿಕ್ಷನ್ ಇಂದ ಎಲ್ಲಿವರೆಗೆ ಇಳಿತು, ಇಡೀ ಮನೆತನ ಗೌರವ ಹೋಯಿತು, ಅವರ ಗೌರವ ಇಷ್ಟು ವರ್ಷ ಸಾಧನೆ ಮಾಡಿತ್ತು, ಕೆಳಗಿಟ್ಟು. ಇದು ಒಂದೇ ಒಂದು ಎಕ್ಸಾಂಪಲ್. ಎಷ್ಟು ಜನ ಮಾಸ್ ಅವರಿಗಿರಷ್ಟು. ಈಗ ಇತ್ತೀಚಿನ ಒಂದು ಇದರಲ್ಲಿ ರಾಜ್ಕುಮಾರ್ಗಿಂತ ಹೆಚ್ಚು ಫ್ಯಾನ್ಸ್ ಇವರಿಗೆ ಇದ್ರು ಅಂತ ಯಾರು ಹೇಳ್ತಿದ್ರು. ಆದ್ರೂ ಎಲ್ಲಿವರೆಗೆ ಇತ್ತು, ಜಸ್ಟ್ ಎಡಿಕ್ಷನ್, ಮತ್ತೇನಿಲ್ಲ. ಒಂದು ಸಾಹಸ ದೋಷ ನಾನು ಹೇಳಿದೆಲ್ಲ, ಎಡಿಕ್ಷನ್ ಅಷ್ಟೇ. ಇದು ಒಂದೇ ಒಂದು ಎಕ್ಸಾಂಪಲ್. ಅದೆಲ್ಲ ಮೇಲಿದ್ದು ಕೆಳಗಿಳಿತೀರಿ, 0 ಅಲ್ವಾ? ಯಾಕಂದ್ರೆ ಇಂಥ ಅದೃಷ್ಟ ಕೊಡುದು ಒಂದು 1000ದಲ್ಲಿ ಒಬ್ಬರಿಗೆ ದೇವರು, ಅದನ್ನ ಉಳಿಸ್ಕೊಡ್ಲಿಲ್ಲ ಅಷ್ಟೇ. ಮಾಡು ತೊಂದ್ರೆ ಇಲ್ಲ. ಆಕ್ಚುಲಿ ಮಾತಿಗಿಂತ ಈ ಓಪನ್ ಡಿಸ್ಕಷನ್ ಬೆಟರ್. ಯಾಕಂದ್ರೆ ಮಾತು ನಾವು 10 ಹೇಳಿದ್ರೆ ಅವ್ರು ಹೊರಗೋಗ 1-2 ಇರ್ತದೆ. ಇದೆಲ್ಲ ತಲೆಯಲ್ಲಿ ಉಳಿತದೆ ಅಲ್ವಾ? ಅಲ್ಲಲ್ಲ, ಈಗ ಮಾತಾಡಿದ ಯಾರಿಗೆ ನಿದ್ರೆ ಬರ್ಲಿಲ್ವಾ ಅಂತ ಅಲ್ವಾ? ಈಗ ಯಾಕಂದ್ರೆ ನಾವು ಕೂಡ ಸ್ಟೂಡೆಂಟ್ಸ್ ಆದವರು, ಒಬ್ಬದು ಕೇಳುವ ಮಿತಿ ಖಾಲಿ 10 ನಿಮಿಷ, 10-20 ನಿಮಿಷ, ಮತ್ತೆ ಅವನು ಲೋಕ ಹೋಗ್ತಾನೆ. ಈಗ ಮಾತಾಡಿದ್ರೆ ಇದು ಒಂಥರ ಹೇಗೆ ಓಪನ್ ಟಾಕ್ ಅಷ್ಟೇ. ಮತ್ತೆ ಅವ್ರಿಗೆ ಏನ್ ಅನ್ಸುತ್ತೆ ಕೇಳ್ಬೋದು, ಇದಕ್ಕೆ ನಾವು ಆನ್ಸರ್ ಹೇಳ್ತೇವೆ ಅಷ್ಟೇ, ಮತ್ತೆ ಅಷ್ಟೇ. ಹೇಗಂದ್ರೆ ಇಂಟ್ರಾಕ್ಟಿವ್ ಸೆಷನ್ ಅಂತ ಹೇಳ್ತಾರೆ. ಹಿರಿಯರೇ, ಆತ್ಮೀಯರೇ, ಬಹುಶಃ ಇಲ್ಲಿ ಆದಂತ ಕಾರ್ಯಕ್ರಮ ಏನಿದೆ, ನಮ್ಮ ವಿದ್ಯಾರ್ಥಿಗಳು ಕೂಡ ಅಗತ್ಯ ಇರುವಂತ ಕಾರ್ಯಕ್ರಮ. ಯಾಕಂದ್ರೆ ಈ ಮಾದಕ ವಸ್ತು ಏನಿದೆ ವಿದ್ಯಾರ್ಥಿಗಳ ಜೀವನದಲ್ಲಿ, ಅಂದ್ರೆ ಸ್ನೇಹಿತರ ಜೊತೆಯಲ್ಲಿ ಬರುವಂತಹ ವಿಷಯ. ಆದ್ರಿಂದ ಖಂಡಿತವಾಗಿ ನಮ್ಮ ಕಾಲೇಜಲ್ಲಿ ಈ ಕಾರ್ಯಕ್ರಮ ಆಗ್ಲೇಬೇಕು. ಆದ್ರೆ ನಮ್ಮ ಹೊಸ ಶೈಕ್ಷಣಿಕ ವರ್ಷ ಆರಂಭ ಆಗುವುದು ಆಗಸ್ಟ್ 12ರ ನಂತರ. ಅದರ ನಂತರ ಆಗಸ್ಟ್ ತಿಂಗಳಲ್ಲಿ ರಾಷ್ಟ್ರೀಯ ಸೇವಾ ಯೋಜನಾಧಿಕಾರಿಯವರು ನಿಮ್ಮನ್ನು ಸಂಪರ್ಕಿಸ್ತಾರೆ. ಆ ದಿನದ ಕುರಿತಾಗಿ ನಿಮಗೆ ಖಂಡಿತ ಮಾಹಿತಿಯನ್ನು ಒದಗಿಸ್ತಾರೆ. ಸೊ ನಿಮ್ಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಸ್ವಲ್ಪ ಮಾತು, ಹೆಚ್ಚು ಕೆಲಸ, ಆಟಿದನ್ನು ಮಾಡಿ ತೋರಿಸುವ ಬಳಗ ನಮ್ಮದಾಗಬೇಕು. ಪ್ರಯಾಣಿಕ ಪ್ಲಾಸ್ಟಿಕ್ ಪ್ರಿನ್ಸಿಪಾಲ್ಗೆ ನಾನು ಕೊಡುವಂಥದ್ದೊಂದು
ಹಾಗೆ ಡಾಕ್ಟರ್ ಅಂತಕ್ಕ ಪ್ಲಾಸ್ಟಿಕ್ ನಮ್ಮ ಸ್ಮರಣೆಗೆ ಥ್ಯಾಂಕ್ಸ್ ಸಾಹೇಬ್ರಿಗೆ. ನಮಸ್ಕಾರ ಮಾತರೆಗ್ಲ ಲೇಸಿಗೆ ಬತ್ತಿನ ಮಾತ ಬಿನ್ನೇರೆಲ್ಲ ಎದುಕೊಂಡೊಂದು ಬಂದುಲೆ ತುಳುವನಾಡು ಪಂಡ ಆಚಾರ ವಿಚಾರ ಸಂಸ್ಕೃತಿ ನೆಲೆಯಾಯಿ ನಂಚಿತ್ತಿನ ಊರು ಇಂಚಿತ್ತ ತುಳುವನಾಡು ತಿಂಗಳು ಪಂಡ ಅತ್ಯಂತ ಪ್ರಾಮುಖ್ಯತೆ ಪಡೆಯ ನಂಚಿನ ತಿಂಗಳು ದುಂಬುರ ಕಾಲಡು ಬಡಪತ್ತದ ತಿಂಗುಳಾದು ಕೃಷಿತ ಮಾತು ಬೇಲೆನು ಮಲ್ತದು ಒವ್ವೇ ರೀತಿಯ ಆದಾಯ ಇಜ್ಜಂದಿ ನಂಚಿತ್ತಿನ ಸಮಯಡು ಮಾತ ಕಾರ್ಯಕ್ರಮಗಳಿಗೆ ಕಡಿವಾಣ ಪಾಡ್ದು ಬರ್ಪಿ ನಂಚಿನ ಬರ್ಸದ ಪುರ್ತುಡು ತಿನರಿನ ದಾಲಗತಿ ಇಜ್ಜಂದಿ ನಂಚಿತ್ತಿನ ಜೀವನನು ಕಲಿಯೊಂದು ಇತ್ತಿನಂಚಿನ ನಮ್ಮ ಹಿರಿಯರು ಇಲ್ಲದ ಸುತ್ತಮುತ್ತ ತಿಕ್ಕಿನಂಚಿನ ವಸ್ತುಲೇನೆ ಮರ್ದಾದ ಅವೇನೆ ಬಂಜಿಗ ನುಪ್ಪುದಲಿಕ ದೆತ್ತೊಂದು ಆ ಮುಖೇನ ಆಟದ ತಿಂಗೊಳ್ದು ಅತ್ಯಂತ ಪ್ರಾಮುಖ್ಯತೆ ನಮಕ್ ಮಾತೆರೆಗ್ಲ ತೆರಿಪಾದು ಕೊಡ್ತನಕ್ಲ ಅವೇ ಅತ್ತಂದೆ ಮಾತಾ ಪರ್ಪುಳು ಸುರುವಾಪುನ ಅವು ಆಟಿಡು ಆಟಿ ಆಯಿಬೊಕ್ಕನೆ ಅಂಚನೆ ಆಟಿಡು ಬರ್ಪಿನ ಆಟಿ ಅಮಾವಾಸ್ಯೆ ಆಯಿಬೊಕ್ಕನೆ ಮಾತಾ ಪರ್ಬಳು ಸುರುವಾಪುನ ಅಂಚಿತ್ತಿ ಪ್ರಾಮುಖ್ಯತೆಯನ್ನು ಪಡೆಯನಂಚಿನ ತುಳುವನಾಡುದ ಆಟದ ತಿಂಗೊಳ್ದು ಪೊರ್ಲಿಗ ಆಟದ ಕೂಟನು ಇನಿ ನಮ್ಮ ಮಾತೆರ್ಲ ಬತ್ತದು ಸೇರ್ದ ಬತ್ತಿಂಚಿ ಮಾತು ಬಿನ್ನೇರೆಲ್ಲ ಕುಡಲ ಒಂಜಿ ಪೊರ್ಲ ಲೇಸಿಗೆ ಎದುಕೊನೊಂದು ಇನಿತ ದಿನ ನಮ್ಮ ಆಟದ ತಿಂಗೊಳ್ದ ಪ್ರಾಮುಖ್ಯತೆಯನ್ನು ಆಟದ ತಿಂಗೊಳ್ದು ಒಂಜಿ ಪೊರ್ಲ ಪೊಲಗುನು ನಮ್ಮ ಮಾತೆರ್ಲ ತೆರಿಯೊಂದೊಂದು ಪನೊಂದು ಬಂದುಲೆ ಒವ್ವೆ ಒಂಜಿ ಕಾರ್ಯಕ್ರಮದ ಆರಂಭ ಆವಡಂಡಲ ದೇವರಿನ ನೆನೆವರಿಗೆ ಮಲ್ಪುನವು ನಮ್ಮ ನಂಬಿನಂಚಿನ ಸತ್ಯ ಆ ನೆಲೆಟ್ ಪರಪುನಂಚಿತ್ತ ನೀರಿಲು ಬೀಜುನಂತಿತ್ತಿನ ಗಾಳಿಯಾದು ನಮ್ಮ ಉನ್ಪುನಂಚಿನ ನುಪ್ಪುಡು ನಮ್ಮನ್ನು ಮಾತೆರ್ಲ ಕಾಪುನಂಚಿತ್ತಿನ ಜಗನ್ಮಾತೆಗೂ ಅಡ್ಡ ಬೂರೊಂದು ಸುರುಕಾದ್ ಭಕ್ತಿದ ಸುಗಿಪ್ಪುನ ಮುಖೇನ ಈ ಒಂಜಿ ಪೊರ್ಲ ಲೇಸಿಗೆ ಇತ್ತೆಯಾನ ಆರಂಭ ಮಲ್ತೊಂದುಲ್ಲ ಪ್ರಕೃತಿಯೇ ಗುರು ಗಗನ ಲಿಂಗವು ಜಗವೇ ಕೂಡಲ ಸಂಗಮ ಪ್ರಕೃತಿಯೇ ಗುರು ಗಗನ ಲಿಂಗವು ಜಗವೇ ಕೂಡಲ ಸಂಗಮ ಹುಡಿಯೇ ಭಸ್ಮವು ಹುಲ್ಲೆ ಪತ್ರೆಯು ಜಡವಿದಿಲ್ಲವು ಜಂಗಮ ಜಡವಿದೆಲ್ಲವು ಜಂಗಮ ಜಡವಿದೆಲ್ಲವು ಜಂಗಮ ಕುಡಿವ ನೀರೇ ತೀರ್ಥ ತಿನ್ನುವ ರೊಟ್ಟಿ ಶಿವನ ಪ್ರಸಾದವು ಕುಡಿವ ನೀರೇ ತೀರ್ಥ ತಿನ್ನುವ ರೊಟ್ಟಿ ಶಿವನ ಪ್ರಸಾದವು ಶ್ರಮದ ಬೆವರೇ ಸ್ನಾನ ದುಡಿತವು ಹಾಡೆ ಮಂತ್ರ ನಿನಾದವು ಹಾಡೆ ಮಂತ್ರ ನಿನಾದವು ಪ್ರಕೃತಿಯೇ ಗುರು ಗಗನ ಲಿಂಗವು ಜಗವೇ ಕೂಡಲ ಸಂಗಮ ಜಗವೇ ಕೂಡಲ ಸಂಗಮ ಉಳಿಸಿ ಉಣ್ಣುವ ಭಾವ ಭಕ್ತಿಯು ಒಲ್ಲೆ ನೆನೆಸುವಿರತ್ತಿಯು ಕೂಡಿ ಕಲಿಯಲು ಕೂಡಿ ಬೆಳೆಯಲು ಕೂಡಿ ನಲಿಯಲಿ ಮುಕ್ತಿಯು ಕೂಡಿ ನಲಿಯಲಿ ಮುಕ್ತಿಯು ಪ್ರಕೃತಿಯೇ ಗುರು ಗಗನ ಲಿಂಗವು ಜಗವೇ ಕೂಡಲ ಸಂಗಮ ಜಗವೇ ಕೂಡಲ ಸಂಗಮ ಎಲ್ಲರೆಲ್ಲರಿಗಾಗಿ ಎನ್ನುವ ಜ್ಞಾನವೊಂದೇ ಜ್ಞಾನವು ಎಲ್ಲರೆಲ್ಲರಿಗಾಗಿ ಎನ್ನುವ ಜ್ಞಾನವೊಂದೇ ಜ್ಞಾನವು ಒಲಿದು ಒಲಿಸುವ ನಲಿದು ನಲಿಸುವ ಕಲೆಯೇ ಅಮೃತ ನಿನಾದವು ಕಲೆಯೇ ಅಮೃತ ನಿನಾದವು ಪ್ರಕೃತಿಯೇ ಗುರು ಗಗನ ಲಿಂಗವು ಜಗವೇ ಕೂಡಲ ಸಂಗಮ ಜಗವೇ ಕೂಡಲ ಸಂಗಮ ಜಗವೇ ಕೂಡಲ ಸಂಗಮ ಪ್ರತಿಯೊಂದು ವಿಷಯದ ಪಿರೋಡ್ಲ ಅವೇತು ವಿಚಾರಲು ಇಪ್ಪುಂಡುಗೆ ಆ ವಿಚಾರನು ತೆರೆಯೋಂಡ ಮಾತ್ರ ನಮಕ್ ಪ್ರತಿಯೊಂದು ವಿಷಯದ ಬಗ್ಗೆ ನಮಕ್ ತೆರೆಯೋನೇ ಸಾಧ್ಯ ಅಂಚನೆ ಆಟಿ ಪಂಡ ಆಟಿ ತಿಂಗಳದ ಪಿರೋಡೊಂಜಿ ಪ್ರಾಮುಖ್ಯತೆ ಉಂಡು ಮಲ್ಪುನಂಚಿತ್ತಿನ ಆಚರಣದ ಬಗ್ಗೆ ಅವೇತ ವಿಚಾರಲು ಉಂಡು ಅವು ಮಾತ ವಿಚಾರಲು ನಮ್ಮ ಈ ಪೊರ್ತು ಇತ್ತೆ ತೆರೆಯಂಜಿನಂಚಿನ ಸಮಯ
ನೆಕ್ಕಾದ ಕೀರ್ತಿ ಬೊಕ್ಕ ಅಂಕಿತ ಮೇರನ್ ವೇದಿಕೆಗೆ ಎದುಕೊಂಡೊಂದುಲ್ಲ. ಆಟಿ ತಿಂಗೊಲ್ದ ಪೂರೈರೆಗ್ಲ ಎಡ್ಡೆಪ್ಪುಲೊಂದು ಪಣೊಂದು ಇನಿತ ಲೇಸಿಡ್ ಎಂಕುಲು PPT ಪ್ರೆಸೆಂಟೇಷನ್ ದ ಮೂಲಕ ಆಟಿ ತಿಂಗೊಲ್ದ ಬಗ್ಗೆ ನಿಕ್ಲೆ ತೆರಿಪಾವ. ಆಟಿ ತಿಂಗೊಳು ಆಟಿ ತುಳುಯೆರನ 16 ತಿಂಗೊಳ್ಳು ಒಂಜಿ ತುಳುಟು ಒಂದು 4ನೇ ತಿಂಗಳು ಪಗ್ಗು ಬೇಸ ಕಾರ್ತೆಲು ಆಟಿ ಸೋನು ನಿರ್ನಲು ಬೋಂತೆಲು ಜಾರ್ತೆ ಪೆರಾರ್ದೆ ಪೊನ್ನಿ ಮಾಯಿ ಸುಗ್ಗಿ ಇಂಚ ತುಳು 16 ತಿಂಗಳು ಉಂಡು. ತುಳುಯೆರೆಗೆ ಬಿಸುರ್ತು ಬೊಕ್ಕ ಹೊಸ ವರ್ಷ ಶುರುವಾಪುಂಡು. ಪಗ್ಗುದ ದೊಂಬು ಬೇಸ್ಯದ ಬೆಪ್ಪು ಕಾರ್ತೊಳುದ ಬರ್ಸನ ಮುಗಿತದು ಕಾರ್ದೀಪುನ ತಿಂಗಳು ಬರ್ಸ ದೊಂಬುದ ಬೆರಕೆಡ ಬತ್ತಿ ಸೀಕ ಸಂಕಟಲೆಗು ಜನಕುಲು ತನ್ಕುಲುಗು ಸರ್ರನು ಒಡ್ಡೊನ ತಿಂಗಳು ಅವೇ ಆಟಿ. ಆಟಿ ತಿಂಗಳು ತುಳುಯೆರ್ನವು ತುಳುನಾಡಿಗೆ ಈ ಆಟಿ ತಿಂಗಳು ಪನ್ಪುನ ವಿಶೇಷವಾಯಿನ ತಿಂಗಳು. ಬೇತೆ ಓ ತಿಂಗಳನ್ನ ಆಟಿ ತಿಂಗಳು ದೆಚ್ಚನ ಪೂಜೆರು ಆಟಿ ತಿಂಗಳು ಪಂಡ ಬಸ್ಸ ಬೊಕ್ಕ ದೊಂಬು ಮಿಶ್ರಣವಾಯಿನ ಒಂಜಿ ತಿಂಗಳು. ನನ್ನ ಬೊಕ್ಕ ಆಟಿ ತಿಂಗಳು ತುಯ್ಯ ಇತ್ತೆ ನನ್ನ ಆಚರಣೆಯ ಬಗ್ಗೆ ತೆರೆಯೋಣಗ. ಆಟಿಗಳಂಜ ಆಟಿ ಕುಲ್ಲುನಿ ಆಟಿಡ ಅಗೆಲು ಬಲಸುನಿ ಆಟಿ ಅಟ್ಪುಣಿ ಪಂಡ ಆಟಿದ ದೈ ಪಾಡುನೆಲ್ಲ ಬಂತೇವೆ. ಆಟಿದ ಮದ್ದು ಆಟಿದ ತೆನಸುಲು ಆಟಿದ ಗೊಬ್ಬು ಆಟಿದ ಗಾದೆಲು. ನನ್ನ ಬೊಕ್ಕ ಆಟಿಗಳಂಜದ ಬಗ್ಗೆ ತೆರೆಯೋಣಗ. ಆಟಿಗಳಂಜ ತುಳುನಾಡದ ವಿಶೇಷ ಆರಾಧನೆ ಬೊಕ್ಕ ಆಕರ್ಷಣೆ. ಕಲಂಜ ಆಟಿಡು ಮಾರಿನ ಗಿಡ ಪೆರೆ ಇಲ್ಲಿಗೆ ಬತ್ತದು ನಲಿತದು ಅರಿತಾರೈ ಕಾಣಿಕೆ ಅದು ಬತ್ತೊಂದು ಪೋಪೇರೆ ಇಲ್ಲಡು ಫಲ ಉಳ್ಕೊಂಡು ಪಂಪಿ ನಂಬಿಕೆಲ ನಮ್ಮವು. ಆಟಿಡು ಪೊಣ್ಣು ಬಾಲೆ ಮದಿಮಲಾಂಡ ಅನಿಷ್ಟ ಪಂಪಿ ನಂಬೋಲಿಗೆ ಕೆಲವು ಕಡೆ ತಿತ್ತದು. ಆಟಿಡು ಮದಿಮಲಾಯಿನ ಪೊನ್ನಗು ಸೀಕದ ಜೋಕ್ಲೆಗು ಗೊಡ್ಡು ಪೆತ್ತಗು ಫಲಕುರಂದಿ ತಾರೆಗು ಬೊಕ್ಕ ಸಂತತಿ ಆವಂದೆ ಪೊಂಜೋಲೆಗು ಆಟಿ ಕಲಿಂಜದ ತರೆಕು ನೀರು ಮೈಪಾದ ಕಲಂಜಗು ದಾನ ಕೊರಂಡ ಆ ಕನಿಷ್ಠ ಕಲೆಯುಂಡು ಜೋಕುಲಾಪುಣು ದಿಂಜಿದು ಉರ್ಕರುನು ಪಂಪಿ ನಂಬಿಕೆಲ ತುಳುನಾಡುಂಡು. ಈ ತುಳುನಾಡು ಆಟಿಗಳಂಜವು ಆಟಿ ತಿಂಗಳು ಮಾತ್ರ ಬರ್ಪಿನವು ಅವು ಇತ್ತೆ ಮಾತ್ರ ಮಾತಮೇಟ್ಲ ಕಮ್ಮಿ ಅವನು ಪೋತು. ಆಟಿ ಟೈಮಡು ನಮಕ್ ಬೆಣಿಯರ್ಪುರ ತೀರಂದ ಇಲ್ಲಡು ಉಪ್ಪುನ ಟೈಮ್ ಆ ಸಮಯಡು ಆಟಿಗಳಂಜ ಇಲ್ಲಗ್ ಬರ್ತದು ಫಲ ಕೊರಡು ಬಣ್ಣದು ಬೊಕ್ಕ ಆಟ ತಿಂಗಳು ಮದಿಮಲ ಇಲ್ಲದ ಪೊಣ್ಣು ಮದಿಮಲ ಅಂದ ಅನಿಷ್ಟ ಪಂಪನವು ತುಳುನಾಡದ ಒಂಜಿ ನಂಬಿಕೆ. ಆ ಟೈಮಡು ಸೀಕದ ಜೋಕ್ಲೆಗ್ ಗೊಡ್ಡು ಬೆತ್ತಗ ಮಾತ ಆಟಿಗಳಂಜ ತರೆಗೆ ನೀರು ಮೈತಂಡ ಆ ಪಾಪ ಪೂರ ಕಲೆಯನ್ನು ಪಂಪನವು ನಂಬಿಕೆ. ನನ್ನ ಬೊಕ್ಕ ಆಟಿ ಕುಲ್ಲುನಿ ಐತ ಬಗ್ಗೆ ತೆರೆಯೋಣಗ. ಆಟಿ ಕುಲ್ಲುನಿ ಆಟಿದ ಬೇಲೆಗು ಒಂತೆ ಪುಸು ತುಪ್ಪುನೇನು ಮದಿಮೆ ಆದ ಬತ್ತಿ ಪೊನ್ನನು ಅಪ್ಪೆ ಇಲ್ಲ ಕಡುಪುನ ವಾಡಿಕೆ. ಮಾಮಿ ಇಲ್ಲದ ಬೆಪ್ಪು ಮಗಳಿಗೆ ಮುಟ್ಟರ ಬಲ್ಲಿ ಅಂಚನೆ ಬೇಲೆಗೆ ಪೊಸೋತು ಇಪ್ಪುನಗ ಇಲ್ಲಡ ಮುಗಲಿತ್ತಂದು ಕುಸಿ ಇಪ್ಪುನು ಅಲ್ಲಿನ ಬೇನೆ ಬೇಸರು ಕುಸಿ ಕೊಂಡಾಟ ತೆರೆಯೋಣೋಲಿ ಪಂಟು ಉದ್ದೇಶರು ಅತ್ತಂದೆ ಅಡೆಟು ಆಟಿಡು ಪೊಣ್ಣು ಬಂಜಿನಾಲು ಆಂಡ ಗರ್ಭುಗು ಕುಲೆತ್ತ ಚಾಯ ಬೂರುಂಡು ಅತ್ತಂದೆ ನಟ್ಟ ಅರೆಗಾಲೊಡು ಪೆತ್ವೇರು ಪಂಪಿನವು ನಂಬಿಕೆ ಉಂಡು. ಈ ಕ್ರಮಕ್ಕೂ ಆಟಿ ಕುಳ್ಳು ನೀನ್ ಪಂದು ಪಂಪೇರು. ಆಟಿದ ಟೈಮಡು ಪುಂದುಕ್ಲಿನ್ ಪೂರ ಅಪ್ಪಿಲ್ಲೇ ಕಡುಪುರೇರು ಮಾಮಿನೇ ಇಲ್ಲದ ಬಂಗ ಪೊನ್ನಗು ಗೊತ್ತಾಯರ ಬಲ್ಲಿ ಬಂದದು ಮಗಲೇನು ಆಟಿ ಇಲ್ಲಡೆ ಆಟಿದ ಪಗ ಇಲ್ಲಲ್ಲ ಪೋಯರು. ಆ ಟೈಮಡು ಆನು ಪೊಣ್ಣು ಸೇರಲು ಬಲ್ಲಿ ಪಂಪುನವುಲ ಒಂಜಿ ನಂಬಿಕೆ. ನನ್ನ ಬೊಕ್ಕ ಆಟಿದ ಅಗೆಲ್ ಬಲಸಿನಿ ಉಳಿತ ಬಗ್ಗೆ ತೆರೆಯೋಣಗ. ಆಟಿಡು ಊರುಡು ಬಡಪತ್ತು ಬಂದು ಬಸ್ಸ ದೊಂಬುರ್ದಾವರ ದೈವೊಳಗು ಪೂನೀರು ದಿಯಾರಾವಂಡೆ ನೇಮ ಕೋಲ ಕೊರ್ರ ಆಪುಜಿ ಕಲ್ಲುಟ್ಟಿ ಗುಲಿಗು ಕರಿದು ಪೋಯಿನಕ್ಲೆಗು ಅಗೆಲು ತಮ್ಮನ ಬಲಸುವೆರು. ಆಟಿಡು ಕುಳಿಕಲಗು ಮದ್ಮೆ ಮಲ್ಪೊನ ವಿಶೇಷ ಆಚರಣೆ ತುಳುನಾಡು ಇತ್ತದು. ಮದಿಮೆ ಆವಂದೆ ಕರೆದು ಪೋಯಿನ ಆನು ಪೊಣ್ಣು ಕುಲೆಕು ಸಂಬಂಧ ತೂದು ಮದುಮೆ ಮಲ್ಪುವೆರು ಅಗೆಲು ತಮ್ಮನ ಬಲಸುವೆರು. ಆಟಿದ ತಿಂಗೊಳ್ಳು ದೈವಲು ಮಾತ ಗಟ್ಟಗ್ ಮಿತರ್ದು ಪೋಪೇರು ಆ ಪೊರ್ತುಡು ಕಷ್ಟ ಇಪ್ಪು ನಿರ್ದಾವರ ದೈವ ದೇವರಿಗೆ ನೀರು ದಿಯರ ಆವಂದೆ ನೇಮ ಕೋಲ ಕೊರ್ರೆ ಆಪುಜಿ ಆ ಒಂದು ತಿಂಗಳು ಕರೆದು ಪೋಯಿನಕ್ಲೆಗು ಅಗೆಲು ಬಲಸುನ ಕ್ರಮನು ಮಲ್ಪುವೆರು.
ಆಟಿ ಅಡ್ಪುಣಿ ಆಟಿ ಪಿದೈ ಪಾಡುನಿಂದ ಪನ್ಪೇರು. ಈ ತಿಂಗಳು ಇಲ್ಲು ಅಟ್ಟೋ ಅಟ್ಟ ಅಡಿತದು ಕಚವು ಪಿದೈ ಪಾಡುನು ಕ್ರಮ. ಆಟಿ ಪಿದೈ ಪಾಡುನು ತುಳುನಾಡದ ವಿಶೇಷ ಆಚರಣೆ. ಆಟ ಅಟ್ಟೊಡಿತ್ತಿ ಅರಿತ ಮುಡಿ ಕಾಲಿಯಾಗ ಅಟ್ಟು ಆಡಿಪುಣ ತಿಂಗಳು ಆಟಿ. ದಾಯಿ ಪಂಡ ಬಾಕಿ ತಿಂಗಳು ದಿಂಜಿ ದಿಪ್ಪುಣ ಅಟ್ಟ ಕದಿಕಿಲು ಕಾಲಿ ಆದಿಪ್ಪುಣೆಡು ಅಟ್ಟಡಿತ್ತಿ ಬಿತ್ತಿಲ್ದ ಮುಡಿಲ ಬಿತ್ತದ ಆದಿಪುಣೆರ್ದಾದು ಮೈಪು ಪಾರ್ದು ಕಜವು ದೆಪ್ಪೆರ ಸುಲಭ ಆಪುಣು. ಐನು ಮಾತ ಅಡಿತು ಪಿದೈ ಪಾರ್ದು ಸ್ವಚ್ಛ ಮಲ್ಪುಣ ಬೇಲೆ ಪೊಂಜೋಲೆಗೆ ಉಪ್ಪುಣು. ಈ ಕಚವು ಪಿದೈ ಪಾಡುನ ಕ್ರಮಕ್ಕೂ ಆಟಿ ಪಿದೈ ಪಾಡುನಿ ಪಂದು ಪನ್ಪೇರು. ಆಟಿ ಅರ್ಪುಣಿ ಪಂಡ ಆ ಒಂಜಿ ತಿಂಗಳು ಮಾತ ಅಟ್ಟಡಿತ್ತಿನ ಕಚವನು ಪುರ ಪಿರ ಪಿದೈ ಪಾಡುನು. ಬಾಕಿ ತಿಂಗಳು ಪೂರ ನಮಕ್ ಆವಂದ ಆಟಿ ಒಂಜಿ ತಿಂಗಳು ನಮ್ಮ ಅಟ್ಟಡು ಎಂಚಿನ ಉಂಡು ಐನ್ ಪೂರ ಸ್ವಚ್ಛ ಮಂತದು ನಮ್ಮ ಸ್ವಚ್ಛ ಮಂತ ದೀಪುಣಿ. ಆಟಿದ ಮರ್ದು ನಮ್ಮ ಕೈಪೆ ಮರ್ದನ್ಲ ಪನ್ಪ. ಆಟಿ ಅಮಾಸದ ದುಂಬುನಾನಿ ಪೊರ್ತು ಕಂತು ನೆರ್ದು ಬೊಕ್ಕ ಪಾಲಿದ ಮರತ್ತಡಿಕ ಪೋದು ಎಲ್ಲ ಮರ್ದು ಕೊನೆಯರ ಬರ್ಪ ನಿನ್ನ ಪೇರಡು ಮರ್ದಾಯಿ ಮರ್ದು ದಿಂಜಾದ ದೀಲ ಪಂದು ಮರದ ಮುದೇರಡು ಬೊಳ್ಳು ಕಲ್ಲು ದೀದು ಬತ್ತು ಪುಲ್ಯ ಕಾಂಡೆ ಇಲ್ಲದಕುಲು ಲಕ್ಕರ ದುಂಬು ಕಲ್ಲದೀದು ಬತ್ತಿ ಅಂಜು ಬತ್ತಲೆ ಪೋದು ದುಂಬು ನಾನಿ ಗುರ್ತಗಾದ ದೀನ ಕಲ್ಲಡು ಗುದ್ದುದು ಮರದ ಕೆತ್ತನೆ ಕನಪೇರು. ಮರ್ದು ಕನೆಯರ ಪೋನಗ ಮೈಟು ಕುಂಟು ಇತ್ತಂದ ಮರ್ದು ಆಜುನು ಅತ್ತಂದೆ ಮರಟು ಉಪ್ಪುನ ಕುಲಪಿ ಸಾಸಿ ತೊಂದರೆ ಕೊರ್ಪುನ್ ಪನ್ಪುನವು ನಂಬಿಕೆಲ ಅಂದು ಕೋಡಿಗೆಲ ಅಂದು ಅಂಜು ಕಣತಿ ಪಾಲದ ಕೆತ್ತೆಗು ಇಲ್ಲದ ಪೊಂಜವು ಎಡ್ಡೆ ಮುಂಚಿ ಓಮ ಶುಂಠಿ ಬೆಳ್ಳುಳ್ಳಿ ಜೀರಿಗೆ ಪಾರ್ದು ಕಡೆದು ರಸಗೆತ್ತು ಐಡ್ ಬೊಕ್ಕ ತೊಟ್ಟೆನೈ ಪಾರ್ದು ಬೆರಪವೇರು ಐಟಿತ್ತಿನ ಅಂಜಿನ ಗೆಪ್ಪೆರ ಬೊಳ್ಳು ಕಲ್ಲಡು ಅತ್ತಂಡ ಕರ್ಪದ ತುಂಡು ಕಾಯ್ತದು ಪಾರ್ದು ನೇಸರು ಮುಡಿಯದ ದುಂಬು ಮಾತೆರೆಗ್ಲ ಬಜಿ ಬಂಜಿಗು ಪರ್ಪದ ಕೊರ್ಪೇರು. ಪಾಲದ ಪೇರದ ಕೈಪೆಗು ಓಲೆ ಬೆಲ್ಲದ ಬೇಪು ಚೀಪಿ ಮುಟ್ಟಾರ ಮರ್ದು ಬರ್ದಾಯಿನೆ ಮೆತ್ತದ ಅತ್ತಂಡ ತಾರೈದ ಗಂಜಿ ಮಲ್ತು ಉಣ್ಣಿಯರ ಕೊರ್ಪೇರು. ಈ ಮರ್ದು ಪರಂಡ ಒಂದು ವರ್ಷ ಇಡೀ ಸೀಕ್ ಬರ್ಪುಜಿ ಪನ್ಪು ನಾವು ಪಿರಿಯಕಲ ನಂಬುಗೆ. ಈ ಕೈಪೆ ಮರ್ದಡು ಸಾರ ಬಗೆತ ಮರ್ದುಲಿಪ್ಪುಣು ಪನ್ಪು ನಾವು ತುಳುನಾಡದ ಒಂಜಿ ನಂಬಿಕೆ. ಈ ಆಟದ ಅಮಾಸದಾನಿ ಒಂದೆನ್ ಪರ್ಪೇರು. ಆ ಉಷ್ಣ ಪಂಡದು ಸಂಪುಗಾದು ಮೆತ್ತೆ ಗಂಜಿ ಇಜಿನ ತಾರೈದ ಗಂಜಿ ಮಂದು ತಿನ್ಪೇರು. ನನಗ್ ಬೊಕ್ಕ ಎನ್ನ ಸಂಗಡಿಯಾಯಿನ ಅಂಕಿತ ನನ್ನದು ಒರಿನ ವಿಷಯನ ತೆರಿಪಾವೇರು. ಆಟಿದ ಮರ್ದದ ಬಗ್ಗೆ ತೆರೆಯೊಂದು ಆಂಡ್ ನನರ್ ದುಂಬುಗು ಆಟಿದ ತೆನೆಸನ ಬಗ್ಗೆ ತೆರೆಯೊಂಗ. ದುಂಬುದ ಕಾಲಡು ಬೇಲೆ ಇಜ್ಜಂದಿನೇಡು ಬೆಂದು ತಿಂದು ಜೀರ್ಣೆ ಮಲ್ಪುನ ಜೀವಲೆಗ್ ಅಜೀರ್ಣ ಆಯರ ಬಲ್ಲಿ ಪಂದು ಅರಿ ರಾಗಿ ಗೋದಿತ ತಿನಸು ಅಂತೆ ಕಮ್ಮಿ ಮಲ್ತ್ ಬೇಗ ಜೀರ್ಣ ಆಪುನ ತಿನಸುಲೆನು ಅಟಿಲ್ ಮಲ್ತ್ ತಿನ್ಪೇರು. ಅವು ಪಂಡ ನರೆ ಕೇನೆ ಕನಿಲೆ ಚೇವು ನೀರು ಕುಕ್ಕು ಪೆಲಕಾಯ್ದ ಗಂಜಿ ಪೆಲತರಿ ಕೆರೆಂಗ್ ತಜಂಕ್ ನುರ್ಗೆ ತೊಕ್ಕು ಇಯರೆದ ಕಾಯಿ ಲಾಂಬು ಉಪ್ಪಡ್ ಪಚ್ಚಿಲ್ ಕೇನೆದ ಪುಂಡಿ ಮರಚೇವು ಪಂದು ಕನತ್ತದ ಕಜಿಪ್ಪು ಅಡ್ಡೆ ಮಲ್ಪುನು ಉದುರಿ ಬೂರುದ ಕಂಡೆ ಅತ್ತಿದ ಕೆತ್ತೆ ಬೇಂಗದ ಕೆತ್ತೆ ಇಪ್ಪೆದ ಕೆತ್ತೆ ತಾರಾಯ್ದ ಕೊತ್ತಂಬರಿ ಮೆತ್ತೆ ದಾಸಮಿದ ಗಂಜಿ ಮಲ್ತ್ ತಿನ್ಪುನ ತುಳುವೆರೆಗ್ ಈ ತಿಂಗಳು ಅನಿವಾರ್ಯ ಬೊಕ್ಕ ಅಭ್ಯಾಸಲಾದ ಪೋಪುಂಡು. ಸಾರ ಬಗೆತ ಸೀಕಗ್ ಸಾರ ತೊಂಜಿ ಬಗೆತ ಮದ್ದಿಗೆ ಪನ್ಪಿನಂಚಿನ ಅರಿ ಕಮ್ಮಿ ಗಲಸುನ ತಿನಸುಲ ಒಣಸುಲ ಆದ್ ಮರ್ದಿಗ್ ಆಪುನ ಸೊಪ್ಪು ಕಂಡೆ ಬೇರು ನಾರು ಕನತ್ ಪತ್ರೊಡೆ ತೇಟ್ಲ ಗಂಜಿ ಕಸಾಯ ಅಡ್ಡೆ ಅಂಬಲಿ ಅಡೆದು ಬಂಜಿ ಬೊಕ್ಕ ಆರೋಗ್ಯದಿಂದ ಒಂದು ಇತ್ತೇರು. ಆಟಿದ ತಿನಿಸುಲು ಬೇಲೆ ಈ ಸಮಯದ ಬೇಲೆ ಪುರ ಕಮ್ಮಿ ಇಪ್ಪುಂಡು ಬೊಕ್ಕ ಅರಿ ರಾಗಿ ಗೋಧಿ ಕಮ್ಮಿ ಆಪನಂಚಿನ ಸಮಯ. ಈ ಸಮಯಡು ದುಂಬುದ ಕಾಲಡು ಗುಡ್ಡೆ ತೋಟದ ತಿಕ್ಕುನಂಚಿನ ಕನಿಲೆ ಚೇವು ಸೊಪ್ಪು ಅವೆನ್ ಮಾತ ಕನತದ ಅಟಿಲ್ ಮಂತದ ತಿನ್ನೊಂದಿತ್ತೇರು. ಆಟಿದ ತಿನಿಸುಲು ಆಂಡ್ ನನ್ನ ದುಂಬುಗು ಆಟಿದ ಗೊಬ್ಬುದ ಬಗ್ಗೆ ತೆರೆಯೋಣ್ಗ. ದುಂಬುದ ಕಾಲಡು ಆಟಿದ ಸಮಯಡು ಪೊರ್ತುಕಲೆಯರೆ ಚೆನ್ನೆ ಗೊಬ್ಬೊಂದಿತ್ತೇರು. ಐಟ್ ಕಂಡನಿ ಬೊಡಿದಿ ತಗೆ ತಂಗಡಿ ಅಮರ್ ಜೋಕುಲು ಗೊಬ್ಬರ ಬಲ್ಲಿ ಪನ್ಪಿನ ನಂಬೊಲಿಗೆ ಉಂಡು. ಐಕ್ ಇಂಬು ಕೊರ್ಪುನ ಕೆಲವು ಕತೆಕುಲ ಉಂಡು. ಆಟಿದ ಬೆಸರ್ಪು ಕರಿಪೆರೆ ಚೆನ್ನ ಗೊಬ್ಬರ ಕೊಲ್ಲಿನ ಕತೆ ದುಂಬುರಿದ ಲಡಾಯಿಗೆ ತಿರ್ಗೊಂಡು. ಆಟಿದ ಗೊಬ್ಬು ಬಂದೆ ಪ್ರಸಿದ್ಧಿ ಆತಿನ ಚೆನ್ನಮನೆ.
ಆಟಿದ ಈ ಸಮಯಡು ಪೊರ್ತುಕಲೆರೆ ಈ ಗೊಬ್ಬೊಂದಿತ್ತೇರು ಈ ಚೆನ್ನ ಮನೆಟ್ 14 ಗುಳಿ ಇತ್ತದು ಮಂಜುಟ್ಟಿ ಕಾಯಡು ಗೊಬ್ಬೊಂದಿತ್ತೇರು ಈ ಗೊಬ್ಬನು ಕಂಡನಿ ಬೊಡೆದಿ ಅಣ್ಣ ಮಿಗ್ದಿ ಅಮರ್ ಜೋಕುಲು ಗೊಬ್ಬರ ಬಲ್ಲಿ ಗಲಾಟೆ ಹಾಕೊಂಡು ಪನ್ಪುನ ನಂಬುಗೆಲ ಉಂಟು. ನನ್ನ ಆಟಿದ ಗಾದೆಲು ಆಟಿದ್ದು ಬೊಕ್ಕ ಅರೆಗಾಲ ಮಾಯಿದ್ದು ಬೊಕ್ಕ ಮರಿಯಾಲ ಆಟಿಡು ತೆಡ್ಲು ಬತ್ತನ ಅಟ್ಟ ಪೊಲಿಯು ಸೋನಡು ತೆಡ್ಲು ಬತ್ತನ ಸೊಂಟ ಪೊಲಿಯು ಆಟಿದ ದೊಂಬುಗು ಆನೆದ ಬೆರಿ ಪುಡವು ಆಟಿದ ಪೆಲಕಾಯಿ ನಂಜಿ ಮಗ ಅಮ್ಮೆ ಬರ್ಪೆನ ತೂಲ ಮಗ ಆಟಿಡು ಪೊಣ್ಣು ಪುಟ್ಟುನ ಎಚ್ಚಗೆ ಆಟಿಡು ಆನೆದ ಅಡಿಟ್ಟು ಬೂರುಂಡಲ ಕೇಕ್ ಕೇಡಿಜ್ಜಿಗೆ ಅಡಿ ತತ್ತನಲ ಆನೆಲ ಮಗುರು ಅಡಿಕ್ಕ ಬೂರುಂಡಲ ಮುಂಕುಮಿತ್ತೆ. ನಮಕ್ ಈತ್ ಪುರ್ತು ಆಟಿ ತಿಂಗೊಲ್ದ ಬಗ್ಗೆ ನಮಕ್ ಎಡ್ಡೆ ರೀತಿಡು ತೆರಿಪಾದುಕುರ್ನ ಕೀರ್ತಿಕ ಬೊಕ್ಕ ಅಂಕಿತ ಮೇರೆಗೆ ಉಡಲ್ದಿಂಜಿ ಸೊಲ್ಮೇಲು ಇನ್ನಿತ ಕಾರ್ಯಕ್ರಮ ಕೇವಲ ಆಟಿದ ಬಗ್ಗೆ ತೆರಿಯನ್ನ ಮಾತ್ರ ಅತ್ತು ಮೂಲು ಕೊರ್ಲುದ ಪದ ಉಂಡು ಐತೊಟ್ಟಿಗೂ ಆ ಪದಕ್ಕೆ ಪಜ್ಜೆ ಪಾಡ್ದು ನಮ್ಮನ್ನು ಮಾತಿನೆಲ್ಲ ಮನರಂಜಿಸಾಯರಂಚಿನ ತೆಲಿಕಿನಲ್ಲಿ ಕೆಲ ಉಂಡು ಒಂದಿನ ಮಾತಿನೆಲ್ಲ ನಮ್ಮ ತೂಗೊಂದು ಸುರುಕಾದ ಇತ್ತೆ ಈ ಪೊರ್ತುಗು ಸ್ವಾಗತ ನೃತ್ಯ ಮುಖೇನ ಈ ಒಂಜಿ ಪೊರ್ಲ ಕಾರ್ಯಕ್ರಮನ ರಂಗನ ದಿಂಜಾಯರೆ ಯಾನ್ ಬುಕ್ಕ ರೇಷ್ಮಾ ಬರಂದುಲ್ಲ. ಅಂಚನೆ ಇತ್ತೆ ಪೊರ್ಲಕಂಠದ ಪದನು ಪನೇರ ಬರಂದುಲ್ಲೇರು ಕೀರ್ತಿಕ ಬೊಕ್ಕ ಅಂಕಿತ ಇತ್ತೆ ನಿಖಿಲ್ನ ಎದುರು ತುಳು ಪದಕ್ಕೂ ಪದ್ಯ ಪಾಡೇರ ಬರಂದುಲ್ಲೇರು ಪ್ರೀತಿ ಬೊಕ್ಕ ಚೇತನ ಬೊಕ್ಕ ಸೆಕಿನ.
ಕೃಪೆಯಲಿ ಕಡಲ ಜನರ ನಗುವಲಿ ಹುಟ್ಟಿದ ಒಂದು ಸಂಸ್ಕೃತಿ ನಮ್ಮ ತುಳುನಾಡು, ನಮ್ಮ ತುಳುನಾಡು, ಇಂಕ್ಲೆನ ತುಳುನಾಡು, ಮುಖ್ಯದ ತುಳುನಾಡು. ದುರ್ಗದೇವಿಯ ನೆರೆಯಿದೆ, ಉಡುಪಿ ಕೃಷ್ಣನ ನಗುವಿದೆ, ವಿವಿಧ ಕಲೆಗಳ ಕಲೆಯಿದೆ, ಶುದ್ಧ ಸಂಸ್ಕೃತಿ ಒಲವಿದೆ. ಶ್ರೀ ಮಂಜುನಾಥನ ಮಡಿಲಲಿ ದೈವ ಭಕ್ತಿಯ ಸೊಬಗಲಿ ಕಡಲ ಮಕ್ಕಳ ಕತೆ ಇದೆ. ತುಳುನಾಡು, ನಮ್ಮ ತುಳುನಾಡು, ಇಂಕ್ಲೆನ ತುಳುನಾಡು, ಮುಗಿದ ತುಳುನಾಡು. ಯಕ್ಷಗಾನ ಕಲೆ ಇದೆ, ಕೋಟಿ ಚೆನ್ನಯ ಕತೆ ಇದೆ, ನಾಗರಾಧನೆ ಇಲ್ಲಿದೆ, ಹುಲಿಯ ನರ್ತನ ನಮ್ಮದೇ, ಕಡಲ ಅಲಜೋಗುಳದಲ್ಲಿ ಕರಾವಳಿಯ ಉಸಿರಲಿ ಕೋಟಿ ನಮನ ಈ ಮಣ್ಣಿಗೆ. ತುಳುನಾಡು, ನಮ್ಮ ತುಳುನಾಡು, ಇಂಕ್ಲೆನ ತುಳುನಾಡು, ಮುಗಿದ ತುಳುನಾಡು. ನಮ್ಮ ತುಳುನಾಡಿನ ಬಗ್ಗೆ ಉತ್ತಮ ಸಂದೇಶವನ್ನು ಸಾರುವಂತಹ ಹಾಡನ್ನು ಹಾಡಿದ ಕೀರ್ತಿಕ ಮತ್ತು ಅಂಕಿತಾ ಇವರಿಗೆ ಧನ್ಯವಾದಗಳು. ಕಲಾವಿದನ ಕಲೆಗ್ ಏಪಗಲ ಸಾವಿಜ್ಜಿಗೆ ಅಂಚನೆ ಒಂಜಿ ಕಲಾವಿದೆ ಶ್ರೀಮಂತ ಆಪೆ ಬಡವೆಲ ಆಪೆ ಅಂಡ ಒಂಜಿ ಕಲಾವಿದೆ ಒವ್ವೇ ರೀತಿಯ ಪಾತ್ರಗಳ ಜೀವನ ತುಂಬುದು ಅಂಚಿತ್ತಿ ಕಲಾವಿದನ ಪಾತ್ರ ತೂದೇರೆ ನಮಕ್ ಮಾತಿರೆಗ್ಲ ಖುಷಿನು ಕೊರ್ಪುಂಡು. ಇತ್ತೆ ಒಂಜಿ ಕಲಾವಿದೆ ಬೇತೆ ಬೇತೆ ರೀತಿಯ ಪಾತ್ರನು ಮಲ್ತಂದು ನಮ್ಮನ್ನು ಮಾತಿರಲ್ಲ ಅಭಿನಯ ಮಲ್ಪುನಂಚಿತ್ತಿನ ಏಕಪಾತ್ರ ಅಭಿನಯನ ತೂಟುನಂಚಿತ್ತಿನ ಪೊರ್ತು ಚೇತನ ಎಂಬರೆನ್ ವೇದಿಕೆಗೆ ಎದುಕೊಂಡೊಂದುಲ್ಲ. ಶಿವನಿಂದ ಒಂದು ಮಹತ್ತರವಾದ ವರವನ್ನು ಪಡೆದಂತಾಯ್ತು. ಅದೇನೋ ಬಲ್ಲಿರೋ, ನಾನು ಯಾರ ಶಿರದ ಮೇಲೆ ಹೋಗಿ ಅಸ್ತವನ್ನು ಇಡುವೆನು, ಅವರು ಸುಟ್ಟು ಭಸ್ಮವಾಗಿ ಬಿಡುತ್ತಾರೆ. ಸರಿಸಮನಾರು ಹೀಗೆ ಇದ್ದರಾಗಿದೆ ತರವಲ್ಲ, ಇದೇ ದಾರಿಯಾಗಿ ಮುಂದೆ ನಡೆಯುತ್ತೇನೆ. ಮುಂದೆ ಏನಾಗುತ್ತದೆಯೋ ಆಮೇಲೆ ನೋಡೋಣ. ಇದು ಆಶ್ಚರ್ಯ, ಬರುತ್ತಿದ್ದಾಗಿ ಕೋಲು ಮಿಂಚು ಪಡೆದಂತೆ ಭಾಸವಾಯಿತಲ್ಲ. ಯಾರಿರಬಹುದು ಹೀಗೆ? ಯಾರಾದರೇನು? ಒಂದು ಹೆಣ್ಣಲ್ಲವೋ ಕರೆದು ಮಾತನಾಡಿಸುತ್ತೇನಂತೆ. ಆದಿತೆ ನಾರಿ ವೈಯಾರಿ ಸುರ ಸುಂದರಿ ಸುಕೋಮಲೆ ಯಾರಿನಿ? ಎಲ್ಲಿಂದ ಬಂದವಳು? ನಿನ್ನ ಕಿರು ಪರಿಚಯವನ್ನು ಹೇಳುವೆಯಾ? ನನ್ನನ್ನು ಕರೆದವರು ಯಾರು? ಓಹೋ, ನೀವೇನಾ? ನನ್ನ ಪರಿಚಯವೇ. ನಾನು ಇಲ್ಲಿ ಅವಳೆಲ್ಲ ಗಂಧರ್ವ ಲೋಕದವಳು. ಮನಸ್ಸಿಗೆ ಬೇಸರವಾಯಿತು, ವನವಿಹಾರಕ್ಕಿದ್ದು ಇತ್ತ ಕಡೆ ಬಂದೆ. ಅದಿರಲಿ, ನೀವ್ಯಾಕೆ ನನ್ನ ಹಾಗೆ ನೋಡುವುದು? ನನ್ನಿಂದ ಏನಾಗಬೇಕು? ನಿಮ್ಮ ಕಿರು ಪರಿಚಯವನ್ನು ಹೇಳುತ್ತೀರಾ? ನನ್ನ ಪರಿಚಯವೇ ಅಧಳ ವಿಠಲ ಪಾತಾಳ ಮಹಾತಳದಲ್ಲಿ ನಾನು. ಅಧಳ ವಿಠಲ ಪಾತಾಳ ಮಹಾತಳದಲ್ಲಿ ನನ್ನಂಥ ವೀರರು ಯಾರೂ ಇಲ್ಲ. ನಿನ್ನನ್ನು ನೋಡಿದ ಕ್ಷಣ ನನ್ನ ಮನಸ್ಸಿನಲ್ಲೇನೊಂದು ಬೆಳಕ. ನಿನ್ನನ್ನು ವಿವಾಹವಾಗಬೇಕೆಂದು ನನ್ನ ಮನಸ್ಸಿನಲ್ಲೇನೊಂದು ಇಚ್ಛೆಯು ಮೂಡಿತು. ನಾನು ಇಂಥ ವೀರನೆಂದು ನಿನಗೆ ಈಗಾಗಲೇ ತಿಳಿದಿರಬಹುದು. ನಿನ್ನ ಸಮ್ಮತಿ ಇದೆಯೇನೋ? ಏನು ವಿವಾಹ? ನನ್ನನ್ನು ಆಗಬಹುದು, ಆದರೆ ನನ್ನದೊಂದು ಷರತ್ತಿದೆ. ಆ ಷರತ್ತನ್ನು ದಾಟಿದರೆ ಮಾತ್ರ ನೀವು ನನ್ನನ್ನು
ವಿವಾಹವಾಗಬಹುದು. ಷರತ್ತು? ಯಾವ ಷರತ್ತು? ಯಾವ ಷರತ್ತೇ ಆಗಿರಲಿ ನನಗೆ ಅದಾವುದು ಲೆಕ್ಕವೇ ಇಲ್ಲ. ಷರತ್ತನ್ನು ಮೊದಲೇ ಹೇಳಿಬಿಡು. ಷರತ್ತು ಮತ್ತೇನಲ್ಲ, ನಾನು ನಾಟ್ಯವಾಡಿದಂತೆ ನೀವು ಕೂಡ ನಾಟ್ಯವಾಡಬೇಕು. ಆ ನಾಟ್ಯದಲ್ಲಿ ನೀವು ನನ್ನನ್ನು ಜಯಿಸಿದರೆ ನಾನು ನಿಮ್ಮನ್ನು ವಿವಾಹವಾಗುವೆನು. ನಾಟ್ಯದಲ್ಲಿ ನಾನು ಕೂಡ ನಿಪುಣನೆ. ನಾಟ್ಯವನ್ನು ಮೊದಲೇ ಪ್ರಾರಂಭಿಸು. ಮೊದಲು ಕೈಯನ್ನು ಹೀಗೆ ಹಿಡಿಯಬೇಕು. ಕಿಟ ಕಿಟ ತಕ ಝರಿ ಕಿಟ ಕಿಟ ತ ಹೀ ಕಿಟ ಕಿಟ ತ ಧರಿ ಕಿಟ ಕಿಟ ತ ಕಿಟ ಕಿಟ ತಕ ಝರಿ ಕಿಟ ಕಿಟ ತ ಧೇನ್ ಕಿಟ ಕಿಟ ತಕ ಝರಿ ಕಿಟ ಕಿಟ ತ ನನ್ನನ್ನು ನಾನೇ ಭಸ್ಮಗೊಳಿಸುತ್ತಿದ್ದೇನೆ. ಭಸ್ಮಾಸುರ ಮತ್ತು ಮೋಹಿನಿಯ ಸಣ್ಣ ಕಥೆಯ ಮೂಲಕ ಅಭಿನಯವನ್ನು ಮಾಡಿ ತೋರಿಸಿದ ನನ್ನ ಸಹಪಾಠಿಯಾದ ಚೇತನ ಇವರಿಗೆ ಧನ್ಯವಾದಗಳು. ಇತ್ತೆ ನಿಗುಲ ಎದುರು ನೀ ಹಿಂಗ ನೋಡಬೇಡ ನನ್ನ ಪಂಪುನ ಕನ್ನಡ ಪದಲು ಮನೆಯೇ ಬರೋದಲ್ಲಿ ಸುಜಾತ ಎಂದೇರು. ನೀ ಹಿಂಗ ನೋಡಬೇಡ ನನ್ನ, ನೀ ಹಿಂಗ ನೋಡಿದರ ನನ್ನ, ತಿರುಗಿ ನಾ ಹ್ಯಾಂಗ ನೋಡಲೇ ನಿನ್ನ, ತಿರುಗಿ ನಾ ಹ್ಯಾಂಗ ನೋಡಲೇ ನಿನ್ನ. ಇಬ್ಬರಿ ತುಳಿದರು ಹಾಲು ಮೆತ್ತಿದ ಕವಳ ಕಂಟಿಯ ಹಣ್ಣು, ಒಳೆ ಒಳೆಯುವಾಗ ಕಣ್ಣಿರುವ ಹೆಣ್ಣು, ಹೇಳ ನಿನ್ನದೇನ ಕಣ್ಣು. ದಿಗಿಲಾಗ ಅನ್ನತದ ಜೀವ ನಿನ್ನ ಕಣ್ಣಾರೆ ಕಂಡ ಹುಮ್ಮಿಗಿಲ, ಆ ಹುಣ್ಣಿಮೆ ಚಂದಿರನ ಹೆಣ ಮತ್ತ ಮುಗಿಲಾಗ ತೆಲುತ ಹಗಲ. ನೀ ಹಿಂಗ ನೋಡಬೇಡ ನನ್ನ, ನೀ ಹಿಂಗ ನೋಡಿದರ ನನ್ನ, ತಿರುಗಿ ನಾ ಹ್ಯಾಂಗ ನೋಡಲೇ ನಿನ್ನ, ತಿರುಗಿ ನಾ ಹ್ಯಾಂಗ ನೋಡಲೇ ನಿನ್ನ. ನಿನ ಕಣ್ಣಿನಾಗ ಕಾಲೂರ ಮಳೆಯು ನಡ ನಡಕ ಹುಚ್ಚು ನಡೆಯಾಂಗ, ನಿನ ಕಣ್ಣಿನಾಗ ಕಾಲೂರ ಮಳೆಯು ನಡ ನಡಕ ಹುಚ್ಚು ನಡೆಯಾಂಗ. ಹಣೆಯೊಡೆಯಲಿಕ್ಕೆ ಬಂದಂತ ನೋಡ ತಡೆದಾಗ ಗಾಳಿಯ ನೆವಕ, ಅತ್ತಾರಿ ಅತ್ತು ಬಿಡುಗಾಲು ಬದಲು ನಚ್ಚಾಗ ಮರಸತಿ ದುಃಖ. ಎದೆ ಬಿಡಿಸಿಕೊಡಲು ಬರಿ ಗಂಡು ಬೇಡ ತುಟಿ ಕಚ್ಚಿ ಹಿಡಿಯದಿರು ಬಿಕ್ಕ. ನೀ ಹಿಂಗ ನೋಡಬೇಡ ನನ್ನ, ನೀ ಹಿಂಗ ನೋಡಿದರ ನನ್ನ, ತಿರುಗಿ ನಾ ಹ್ಯಾಂಗ ನೋಡಲೇ ನಿನ್ನ, ತಿರುಗಿ ನಾ ಹ್ಯಾಂಗ ನೋಡಲೇ ನಿನ್ನ. ಅತ್ಯದ್ಭುತವಾದ ಸಾರಾಂಶವನ್ನು ತುಂಬಿದ ಹಾಡನ್ನು ಹಾಡಿದ ಸುಜಾತ ಇವರಿಗೆ ಧನ್ಯವಾದಗಳು. ಈಗ ನಿಮ್ಮ ಮುಂದೆ ತುಳು ಹಾಡಿನ ಮೂಲಕ ಮನರಂಜಿಸೋದಕ್ಕೆ ಬರ್ತಾ ಇದ್ದೀನಿ ಮಮತಾ. ತುಳುವ ನಾಡುದ ಸಿರಿ ಚಾವಡಿಡು ಒಲಿ ಮಡಲ ಕೊಡಿಯಡಿಟ್ಟು, ತುಳುವ ನಾಡುದ ಸಿರಿ ಚಾವಡಿಡು ಒಲಿ ಮಡಲ ಕೊಡಿಯಡಿಟ್ಟು. ಸಿಂಗಾರ ಸಿಂಗಾರ ಮಲ್ತೊಂದು ಜೋಗೋಡು ಓಪನುಂಡೋ ಮಾಯೊಡೆ ಸಿರಿ, ಸಿಂಗಾರ ಸಿಂಗಾರ ಮಲ್ತೊಂದು ಜೋಗೋಡು ಓಪನುಂಡೋ ಮಾಯೊಡೆ ಸಿರಿ. ನಾಡಿನ 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 ನಾಯೆ, ಡೆನ್ನ ನಾಡಿನ 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 ನಾಯೆ,
ಗುರಪ್ಪ ಸರ್ ಇದ್ದಾರೆ, ಮತ್ತೆ ಎಚ್.ಎಂ. ಅವರು ಬಂದು, ವಿಜಯಲಕ್ಷ್ಮಿ ಮೇಡಮ್ ಬಂದಿದ್ದಾರೆ, ಕುಲಾಲ್ ಸರ್, ಜನರಲ್ ಕುಲಾಲ್ ಸರ್ ಇದ್ದಾರೆ, ಅಬ್ದುಲ್ ಖಾದರ್ ಸರ್ ಕೃಷಿ ಪಂಡಿತರಿದ್ದಾರೆ. ಯಾಕೆಂದರೆ ಇವರೆಲ್ಲ ವಿವಿಧ ಕ್ಷೇತ್ರದ ಮಹಾ ಸಾಧಕರು, ಗಣ್ಯರು. ನಿಮ್ಮ ಕಾರ್ಯಕ್ರಮ ನೋಡಿದ್ದಾರೆ. ನಿಮ್ಮ ಸ್ವಯಂ ಪ್ರೇರಣೆ, ಸ್ವಯಂ ಚಿಂತನೆ ಕಾರ್ಯಕ್ರಮ ಅರ್ಥಪೂರ್ಣ ಆಗಿದೆ. ಈಗ ಇಬ್ರಾಹಿಂ ಸರ್ ಅವರು ಮಂಜೂಶ್ರು ಹೋಗ್ತಾರೆ. ಒಂದೆರಡು ಮಾತು ನಿಮಗೆ ಶುಭ ಹಾರೈಕೆ ಎಂಬ ಈ ಒಂದು ಕಾರ್ಯಕ್ರಮ ವೇದಿಕೆಯಲ್ಲಿರುವ ನನ್ನ ಪ್ರೀತಿಯ ಸೀನಿಯರ್ ಮತ್ತು ಕೃಷ್ಣಮೂಲಿಯರವರೇ, ವಿಜಯಲಕ್ಷ್ಮಿ ಮೇಡಮ್, ಕುಲಾಲ್ರವರೇ, ಗುರಪ್ಪನವರೇ ಸಾಧಿ, ಅದೇ ರೀತಿ ಅಬುಬಕರ್, ಕಸೀರತ್ನ, ಅಬ್ದುಲ್ ಖಾದರ್ ಮತ್ತು ಸಾಹೇಬ್ ಮತ್ತು ನಮ್ಮ ಮೇಡಮ್, ಅದೇ ರೀತಿ ಎಲ್ಲ ವಿದ್ಯಾರ್ಥಿಗಳೇ, ಈ ಹಲವಾರು ವಿಷಯಗಳ ಕುರಿತು ಇಲ್ಲಿ ಚರ್ಚೆ ಆಯಿತು. ಆಟಿದೊಂದು ದಿನ ಆದರೂ ಕೂಡ ಅದರ ಮೇಲೆ ಕೆಲವು ವಿಷಯಗಳು, ಯಾಕಂದರೆ ಸ್ಮೋಕಿಂಗ್ ಬಗ್ಗೆ ಕೇಳಿದರೆ ಭಾಳ ಖುಷಿ ಆಯಿತು. ಸ್ಮೋಕಿಂಗ್ ಬಿಡಬೇಕೆಂಬುದು ಸ್ವಂತ ಹೆಂಗಸರು ತಮ್ಮ ಗಂಡಂದಿರು, ಅಣ್ಣಂದಿರು, ತಮ್ಮಂದಿರು ಸಿಗರೆಟ್ಗೆ ಸ್ಮೋಕಿಂಗ್ ಹೋಗ್ತಾರೆ, ಅವರನ್ನು ಬಿಡಿಸ್ಲಿಕ್ಕೆ ಯಾವ ಥರ ಪ್ರಯತ್ನ ಪಡಬೇಕು ಅಂತೇಳಿ ಅದು ನನ್ನ ಅನುಭವದಲ್ಲಿ ನಾನು ಹೇಳಿದೆ. ಈಗ ಬಿಡಲಿಕ್ಕೆ ಏನೂ ಇಲ್ಲ, ತನ್ನಷ್ಟಕ್ಕೆ ತಾನು ತನ್ನನ್ನು ಅರಿತುಕೊಂಡು ಇನ್ನೊಬ್ಬರಿಗೆ ತೊಂದರೆ ಕೊಡದೆ ಇರುವುದೇ ಅದೇ ಸ್ಮೋಕಿಂಗ್ ಬಿಡುವುದು. ಅದೇ ಥರ ಮದ್ಯಪಾನ ಕೂಡ, ಈ ಎರಡರಲ್ಲೂ ನನಗೆ ತುಂಬ ಅನುಭವ. ಅದೇ ರೀತಿ ಇವತ್ತು ಮಕ್ಕಳೆಲ್ಲ ತುಂಬ ಚೆನ್ನಾಗಿ ಮಾಡಿದರು. ಭಸ್ಮಾಸುರ, ಅದೇ ರೀತಿ ಒಪ್ಪಣೆ. ನಾನು ಒಪ್ಪಣೆ ಬಗ್ಗೆ ಈ ಮೊದಲೆಲ್ಲ ನಮ್ಮ ಹಳ್ಳಿಯಲ್ಲಿ ಎಲ್ಲ ಒಪ್ಪಣೆ ಇತ್ತು. ಮದುವೆ ಆದ ಮರುದಿವಸ ಹೆಣ್ಣನ್ನು ನೋಡಲಿಕ್ಕೆ ಹೋಗುದು, ಅಲ್ಲಲ್ಲಿ ಹೆಣ್ಣನ್ನು ಕೂತದ್ದು ಹಾಡು. ಈಗ ಹಾಡು ಈಗಲೂ ಇದೆ ಕೇರಳ ಸೈಡಲ್ಲಿ, ಈ ಕಡೆ ನಮ್ಮ ಈ ಕಡೆ ಇಲ್ಲ. ಆ ಹಾಡಿನಲ್ಲಿ ಹೆಣ್ಣನ್ನು ನೋಡ್ಲಿಕ್ಕೆ ಹೋಗುವಾಗ ನಮ್ಮನ್ನು ಬಿಡುವುದಿಲ್ಲ, ಮಕ್ಕಳನ್ನೆಲ್ಲ ನಾವು ಸಣ್ಣ ಬಿಡುವುದಿಲ್ಲ. ಅದಕ್ಕೆ ನಾವೇನು ಮಾಡ್ತಿದ್ದೆವು, ಸ್ವಲ್ಪ ಅನುಭವ ಇದ್ದರೆ ಯಾರಾದ್ರೂ ಹೇಳ್ಬೋದಿತ್ತು. ನಮಗೆ ನೋಡಬೇಕು, ಏನು ಮಾಡೋದು, ಒಳಗೆ ಹೋಗಿ ಮದುಮಗಳನ್ನ ನೋಡ್ಬೇಕಾದ್ರೆ ನಿಮ್ಮ ಹತ್ರ ಬುರ್ಕ ಹಾಕೊಂಡು ಹೋಗುದು ಅಷ್ಟೇ, ಯಾರಿಗೂ ಗೊತ್ತಾಗುದಿಲ್ಲ. ಅವ್ರು ಭಾಳ ಸ್ಮಾಲ್ ಕೊಡ್ತಾರೆ, ಬರುವಾಗ ತೆಗೆದು ತೋರಿಸಿ ಹೋಗುದು ಅದಷ್ಟೇ. ಇದು ಭಾಳ ಒಂದು ಖುಷಿ, ಅದು ಮದುವೆ ಖುಷಿ. ಅದೇ ಥರ ಇವತ್ತು ಕೃಷ್ಣ ಸರ್ ಒಂದು ಮಾತು ಹೇಳಿದ್ದಾರೆ, ಮೊದಲೆಲ್ಲ ಆಹಾರದಲ್ಲಿ ಮದ್ದು, ಆದರೆ ಈಗ ಮದ್ದೇ ಆಹಾರ. ಇದು ಬಹಳ ಚಿಂತಿಸಬೇಕು ನಾವು, ಏಕೆಂದರೆ ಈಗ ನಮಗೆ ಇಲ್ಲಿ ಆಟಿಯ ಹಲವಾರು ಮಾಡಿಕೊಂಡು ಬಂದಿದ್ದಾರೆ. ಇದರಲ್ಲಿ ಇರುವ ಟೇಸ್ಟು ಈಗಿನ ಬರ್ಗರ್ನಲ್ಲಿ ಇಲ್ಲ. ಬರ್ಗರ್, ಚಿಕನ್ ಡ್ರೈ ಫ್ರೈ, ಕಬಾಬು, ಅಲ್ಫಾಮ್, ಏನೆಲ್ಲ ಹೆಸರಿರ್ತಾರೆ ಚಿಕನ್ನಿಗೆ. ಅದೆಲ್ಲಕ್ಕಿಂತ ಇಂಥ ಆಹಾರ. ಯಾಕೆಂದರೆ ವಿಷಯ ಇದೆ, ಇದರಲ್ಲಿ ವಿಷಯ ಇಲ್ಲ. ಯಾಕಂದರೆ ನನ್ನ ಅನುಭವದಲ್ಲಿ ನಾವು ಗುಡ್ಡಿಗೆ, ನಮ್ಮ ಅಲ್ಲಿ ಪದವಂತ ಇದೆ, ಅಲ್ಲಿ ಹೋಗಿ ಗೆಣಸು ತರ್ತಿದ್ದೆವು. ಆ ಗೆಣಸನ್ನು ತಂದು ಬೇಯಿಸಿ ಒಂದು ಪಾತ್ರೆಗೆ ನೀರು ಹಾಕಿ, ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ, ಸ್ವಲ್ಪ ಹಸಿ ಕಾಯಿ ಮೆಣಸನ್ನು ಸರಿ ಹಿಂಡಿ, ಕೋಡು ಹುಳಿಯನ್ನು ಸ್ವಲ್ಪ ತಿರುಕಿದಾಗ ಏನಾಗುತ್ತೆ, ಉಪ್ಪು ಮುಂಚಾಗ್ತದೆ. ಅದಕ್ಕೆ ಆ ಗೆಣಸನ್ನು ಮುಕ್ಕಿ ಬಾಯಲ್ಲಿ ಹಾಕಿದರೆ ಆಹಾ, ಏನು ಬರ್ಗರ್. ಅದು ನೆನೆಸುವಾಗ ಈಗಲೂ ಬಾಯಲ್ಲಿ ನೀರು ಬರ್ತದೆ. ಅಂತ ಆಹಾರವನ್ನು ತಿನ್ಲಿಕ್ಕೆ ಪ್ರಯತ್ನ ಬೇಕು. ಅದರಲ್ಲಿ ಔಷಧಿ ಇದೆ, ಗೆಡ್ಡೆ ಗೆಣಸುಗಳು. ಅದ್ರ ಬಿಟ್ಟು ಈಗ ನಾವು ತಿನ್ನುವುದಿಲ್ಲ ಅಂತೇಳಿ. ಯಾಕೆ ತಿನ್ನುದು ಗೊತ್ತಾ, ಮಕ್ಕಳ ಪ್ರೀತಿಗೆ ತಿನ್ನುವುದು, ತಿನ್ನಿಸ್ತಾರೆ.
ಅದು ತಂದು ಅದು ಸ್ವಲ್ಪ ತೆಗಿಬೇಕು ಸ್ವಲ್ಪ ತೆಗಿಬೇಕಂದ್ರೆ ಇಷ್ಟೆಲ್ಲ ಇದ್ದಿದ್ದರೂ ಮಕ್ಕಳ ಕೋರ್ಸಿಗೆ ತಿಂತೇವೆ. ಅದನ್ನೆಲ್ಲ ತಿನ್ನಬಾರ್ದು ಅಂತ ಹೇಳಿ ಅಲ್ಲ, ಈ ಥರದ ಈ ಆಟಿಗೆ ಏನೆಲ್ಲ ಮಾಡಿದ್ದಾರೆ ಇಂಥ ಆಹಾರವನ್ನು ಸೇವಿಸಿ ಅದು ಈಗಲೂ ಸಿಗುತ್ತೆ. ಒಳ್ಳೊಳ್ಳೆ ಗೆಡ್ಡ ಗೆಣಸುಗಳನ್ನು ತಿನ್ನಿಸಿ ತಮ್ಮ ಆರೋಗ್ಯವನ್ನು ಉತ್ತಮಪಡಿಸುವ ಅಂತ ಹೇಳುತ್ತಾ ಒಂದು ಒಳ್ಳೆಯ ಕಾರ್ಯಕ್ರಮದಲ್ಲಿ ನನಗೆ ಈ 2 ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ದೆ. ಅದು ಟ್ರಸ್ಟಲ್ಲಿ ಆಗುವ ಎಲ್ಲ ಕಾರ್ಯಕ್ರಮ ಅದು ಏನೋ ಒಂದು ಮಹತ್ವ ಇದೆ ಅದಕ್ಕೆ. ಇಲ್ಲಿ ಆಗುವ ಒಂದು ಕಾರ್ಯಕ್ರಮಕ್ಕೆ ಇಲ್ಲಿ ಕರೆದು ಇಲ್ಲಿ ಬಂದು ಹೋದರೆ 1 ತಿಂಗಳು ಫ್ರೆಶ್ ಆಗಿರ್ತದೆ ಮನಸ್ಸು ಅಷ್ಟೇ ಅಂತ ಹೇಳುತ್ತಾ ನಮಗೆಲ್ಲರಿಗೂ ಮತ್ತೆ ಒಂದನ್ನು 2 ಮಾತು ಮುಗಿಸ್ತೇನೆ. ಬಹಳ ಉತ್ತಮವಾದ ಕಾರ್ಯಕ್ರಮ. ಒಂದು ಮುಖ್ಯವಾಗಿ ನಾನು ಹೇಳಿದರೆ ಈ ಮುಸ್ಲಿಂ ಮಹಿಳೆಯರು ಬಹಳ ತಮ್ಮ ಪ್ರತಿಷ್ಠೆಯನ್ನು ಇಲ್ಲಿ ಪ್ರದರ್ಶನ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಮುಸ್ಲಿಂ ಸಮುದಾಯದ ಈ ಮಹಿಳೆಯರನ್ನು ಒಂದು ಸಮಾಜಮುಖಿ ಚಿಂತನೆಯತ್ತ ಕೊಂಡೊಯ್ಯುವಲ್ಲಿ ಈ ಜನಶಿಕ್ಷಣ ಟ್ರಸ್ಟ್ ಒಂದು ಮಹತ್ತರವಾದ ಪಾತ್ರ ವಹಿಸಿದೆ. ಜನಶಿಕ್ಷಣ ಟ್ರಸ್ಟ್ಗೆ ಅಭಿನಂದನೆಗಳು. கொன்று போகிறேன் உன்னாலே കനലറിയുന്ന കാലം ഇന്നിവിടെ ചെറുതെന്നലേ വിരിനിറയുന്ന മേഘം അന്നകലെ മറയുന്നുവോ ഇത് എന്ന പുതുവിധമായം എന്നെഞ്ചിൽ നീ തന്ന കായം എന്നെ വിട്ട് നീ செல்லும் நேரம் வெறுக்கதையாகுதடி உன்னுடனே இந்த பயணம் மொழிவளையில் என்ன காரணம் உன் கண்கள் சொன்ன பொய்கள் என்னை தாக்குதடி போகிறேன் தன்னாலே இன்று தேடினேன் வாசம் நான் ஏகிறேன் உன் காதலை கொன்று போகிறேன் உன்னாலே நான் മുഴമുഴ കൊണ്ടിന്നകലെ എന്ന് ദൂരെ നീയെവിടെയോ ചെറുകുറുമ്പുകളെവിടെ നിന്റെ ചിരികൾ എങ്ങ് പോയി മാഞ്ഞു പോയതെന്തിനെന്തിനോ അന്ന് പോയതെന്തിനെന്തിനോ യോ तुझसे दूर में भी हूँ मजबूर दिल को सताए तेरी अखियों का नूर बते सच्ची याद तुझको बताऊं मुझे समझ नहीं आता कैसे दूरियां मिटाऊं बस तेरे लिए मैं ये गीत लिखते जाऊं दिन रात ही मैं इन्हें गुनगुनाऊं फोन में फोटो तेरी देखो बारी बारी जी करदा जब मैं मार के उधर दड़ पाए मुझे तेरी सभी बातें एक बार है दीवानी झूठाई सही प्यार तो कर मैं बोला नहीं मुझसे मुलाकातें बेचैन करके मुझको मुझसे यूं ना तेरे नजर रूठेगा ना मुझसे मेरे साथ यारा वादा कर तेरे बिना मुश्किल है जीना मेरा मेरे दिल पर जरा जरा बहकता है आज तू मेरा दन बदन मैं प्यासा हूँ मुझे भर ले अपनी बाहों में പോകിരേ തന്നാലേ തേടിരേ വാസം ഞാൻ കനലറിയുന്ന കാലം ഇന്നിവിടെ ചെറുതെന്നലേ മിനി നിറയുന്ന മേഘം അന്നകളെ മറയുന്നുവോ മാഞ്ഞു പോയതെന്തിനെന്തിനോ അന്ന് പോയതെന്തിനെന്തിനോ Thank you.
ಎನ್ನ ಸಹಪಾಠಿಲೇಗ್ ಬೊಕ್ಕ ಎಂಕ್ಲಿಗ್ ತರಬೇತಿ ಕೊರ್ಪಿನ ಜನನಿ ಮ್ಯಾಮ್ ಬೊಕ್ಕ ಪ್ರಜಾ ಮ್ಯಾಮ್ ಲೇಗ್ ಸೊಲ್ಮೇಲು ಇತ್ತೆ ಚೇತನ ಎಂಬರೆಡ್ದು ಪೊರ್ಲ ಕಂಠದ ಪದೊಂಕೇನೊಂದು ಬರ್ಕ ವಾಪೋರ್ಲುಯಾ 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 ಕೇನಾಗ ಪದನ ನಿನ್ನ ನಲಿಕೇನ ತಾಸೆ ತಿಂಬೆರೆ ತೊಟ್ಟು ವಾದ್ಯೋದ ಶಬ್ದನ ವಾಪೋರ್ಲುಯಾ 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 ಬಾಲಿಗೆದಗೆ ದೇವುಗಿದಗೆ ಪಿಜ್ರನಿಲ್ಲದ ನಾಗ ಸಂಪಾಗೆ ಪುರ್ಲ ಗಿನ್ಯಗೆ ಬಾರಿ ಪುಡ್ಸುಗೆ ಮಾಯುಡಾತಿನ ದೇವಿರೆ ಬಾಲಿಗೆ ಬಾಲಿಗೆದಗೆ ದೇವುಗಿದಗೆ ಪಿಜ್ರನಿಲ್ಲದ ನಾಗ ಸಂಪಾಗೆ ಪುರ್ಲ ಗಿನ್ಯಗೆ ಬಾರಿ ಪುಡ್ಸುಗೆ ಮಾಯುಡಾತಿನ ದೇವಿರೆ ಬಾಲಿಗೆ ಗುಣವಿದೆ ಮಣ್ಣಲಿ ಸೊಬಗಿದೆ ನಾಡಲಿ ಪರಶುರಾಮನ ಕೃಪೆಯಲಿ ಕಡಲ ಜನರ ನಗುವಲಿ ಹುಟ್ಟಿದ ಒಂದು ಸಂಸ್ಕೃತಿ ನಮ್ಮ ತುಳುನಾಡು ನಮ್ಮ ತುಳುನಾಡು ಎಂಗ್ಲಿನ ತುಳುನಾಡು ಮುಗಿದ ತುಳುನಾಡು ಸುಗ್ಗಿ ಕೊಯ್ಯರೆ ಪೋಯಿ ಸೇರೊಲ್ಲೆ ಪರಬೈಲು ಕೆಟ್ಟೋನಕ್ಕೆ ಕೊಯ್ಯರೆ ಪೋಯಿ ಸುಗ್ಗಿ ಕೊಯ್ಯರೆ ಪೋಯಿ ಸೇರೊಲ್ಲೆ ಪರಬೈಲು ಕಟ್ಟೋನಕ್ಕೆ ಕೊಯ್ಯರೆ ಪೋಯಿ ಕತ್ತಿ ಮುಟ್ಟಾಲೆ ಬತ್ತಿ ಮಾತೆರಗಿ ಕೊಯ್ಯರೆ ಪೋಯಿ ಕತ್ತಿ ಮುಟ್ಟಾಲೆ ಬತ್ತಿ ಮಾತೆರಗಿ ಕೊಯ್ಯರೆ ಪೋಯಿ ಸುಗ್ಗಿ ಕೊಯ್ಯರೆ ಪೋಯಿ ಸೇರುಲ್ಲೆ ಪರಬೈಲು ಕಟ್ಟೋನಕ್ಕೆ ಕೊಯ್ಯರೆ ಪೋಯಿ ಇತ್ತೆ ಸಹನ ಬೊಕ್ಕ ಸೆಕಿನ ಬೆರೆಡ್ದು ಪದ ಈ ಸುಂದರ ಬೆಳದಿಂಗಳ ಈ ತಂಪಿನ ಅಂಗಳದಲ್ಲಿ ನನ್ನ ನಿನ್ನ ನಡುವಿನಲಿ ಈ ಸುಂದರ ಬೆಳದಿಂಗಳ ಈ ತಂಪಿನ ಅಂಗಳದಲ್ಲಿ ಹೃದಯದ ತಾಳದಲ್ಲಿ ಮೌನವೇ ರಾಗವು ಉಸಿರೇ ಭಾವವು ನಿನ್ನ ಈ ನಗೆಯ ಸವಿಶ್ರುತಿಯಲ್ಲಿವೋ ಈ ಸುಂದರ ಬೆಳದಿಂಗಳ ಈ ತಂಪಿನ ಅಂಗಳದಲ್ಲಿ ನನ್ನ ನಿನ್ನ ನಡುವೆಯಲ್ಲಿ ಸಮಾ ಸಮಾ ಸರಿ ಗಮ ಸಮಾಗಮ ಇಂಥ ವಿಸ್ಮಯ ಇದೆ ಮೊದಲು ಘಮ ಘಮ ಎದೆ ಎಲ್ಲ ಇನ್ನೂ ಮಾತು ಬರಿತುದಲು ಉಸಿರೇ ಉಸಿರೇ ನಿನ್ನ ಉಸಿರಾಗಿ ಈ ಉಸಿರ ಬರೆದಿರುವೆ ನಮ್ಮ ಹಾಡಿಗೆ ಹೆಸರಾಗಲಿ ಕಾವೇರಿ ಕಲರವೇ ನಿನ್ನ ನೆರಳಿನ ಸನಿ ಸನಿ ಹಾಕಿ ನನ್ನ ಕೊರಳಿನ ದನಿ ಹರಿಸಿ ಹರಿಸಿ ನಿನ್ನ ಕನಸಿಗೆ ಹೊಸ ಹೆಸರನ್ನು ಮರೆಸಿ ಬೆರೆಸಿ ರಮಿಸಲಿರುವೆ ಈ ಸುಂದರ ಬೆಳದಿಂಗಳ ಈ ತಂಪಿನ ಅಂಗಳದಲ್ಲಿ ನನ್ನ ನಿನ್ನ ನಡುವಿನಲಿ ಈ ಸುಂದರ ಬೆಳದಿಂಗಳ ಈ ತಂಪಿನ ಅಂಗಳದಲ್ಲಿ ಹೃದಯದ ತಾಳದಲ್ಲಿ ಮೌನವೇ ರಾಗವು
ಕವಿ ಶ್ರುತಿಯಲ್ಲಿ ಹೋ ಇತ್ತೆ ಕೀರ್ತಿಕ ಬೊಕ್ಕ ಅಂಕಿತ ಮೇರೆಡ್ದ ಎದುರುಗತ ಎದುರುಗತೆ ರಡ್ಡು ತೋಡುಗು ಒಂಜೆ ಪಾಪು ದಾದ ರಡ್ಡು ತೋಡುಗು ಒಂಜೆ ಪಾಪು ಸರಿ ಉತ್ತರ. 1000 ಜೋಕ್ಲೆಗ್ ಒಂಜೆ ಬಟ್ಟೆ ನೂಲು. ಹಾ ಸರಿಯಾದ ಉತ್ತರ. ಉದ್ದ ಮರಟು ಕೆಂಪು ಸನ್ಯಾಸಿ. ಸರಿಯಾದ ಉತ್ತರ ವಜ್ಜೆ. ಕಿನ್ನಿ ಕಿನ್ನಿ ಜೋಕ್ಲೆಗ್ ಕಿನ್ನಿ ಕಿನ್ನಿ ಮುಟ್ಟಾಲೆ. ತಪ್ಪು. ಕಿನ್ನಿ ಕಿನ್ನಿ ಜೋಕ್ಲೆಗ್ ಕಿನ್ನಿ ಕಿನ್ನಿ ಮುಟ್ಟಾರೆ. ಬೆರಳು ಸರಿ, ಇನ್ನೊಂದುಂಟು. ಸರಿಯಾದ ಉತ್ತರ. ಬಿರೆಲ್ ಉಗುರು. ತೀರ್ಥ ಕಂಡದ ನೀರು ಆಜಿನಗ ಕಂಡದ ಪಕ್ಕಿ ಪಾರೊಂದು ಹೋಪುಂಡು. ಸರಿಯಾದ ಉತ್ತರ ದೀಪ. ದೀಪ. ಪೋನಗ 4 ಜನ ಬನ್ನಗ ಒರಿಯೆ. ಎರಡು ಸರಿ, ಇನ್ನೊಂದಾಗ ಪುಗೆರೆ. ಬಚ್ಚಿರೆ ಬಜ್ಜಿ ಸುಣ್ಣ ಪುಗೆರೆ. ಅಪ್ಪೆ ಜೆತನುವಲ್ ಮಗಲ್ ತಿರ್ಗುವಲ್. ಕಡಪಿಕಲ್. ಸರಿ. ಬಂಜಿಡಿ ಇತ್ತಿನ ಬಾಲೆ ಬಚ್ಚಿರೆ ತಿಂತುಂಡು. ಬಂಜಿಡಿ ಇತ್ತಿನ ಬಾಲೆ ಬಚ್ಚಿರೆ ತಿಂತುಂಡು. ತಪ್ಪು. ಅದೊಂದು ತರಕಾರಿ. ತೊಂಡೆಕಾಯಿ. ಆಜರೆಗ್ ಆಜಿ ಕಣ್ಣು, ಮೂಜರೆಗ್ ಮೂಜಿ ಕಣ್ಣು, ತೋಟದ ಅಜ್ಜರಿಗೆ ಮಾತ್ರ ಒಂಜೇ ಕಣ್ಣು. ಸರಿ. ಕೊಳಲು ತಾರೈ ಬಜ್ಜಿ. ದೇವೇರು ಮಿತ್ತು ಮುಗುಳಿ ತಿತ್ತು. ತಪ್ಪು. ತಪ್ಪು. ದೇವೇರು ಮಿತ್ತು ಮುಗುಳಿ ತಿತ್ತು. ಮುಗುಳಿ ತಿತ್ತು. ಅವೊಂಜಿ ಫ್ರೂಟ್. ಸರಿ, ಗೋಂಕು. ಅರ್ಧ ಗಡಿ ತಾರೈ ಊರುಗೆ ಬೊಲ್ಪು ಕೊರ್ಪುಂಡು. ತಾರೈ ಊರುಗೆ ಬೊಲ್ಪು ಕೊರ್ಪುಂಡು. ಚಂದ್ರ. ಸರಿ. ಚೂಯಿ ಚೂಯಿ ಪಕ್ಕಿಗೆ ಸಾರತ್ತೊಂಜಿ ಕಣ್ಣು. ಸರಿ. ದೋಸೆ. ಅಂಗಿದೆತ್ತು ಗುವೆಲ್ಗುಲಾಗಿ. ಸರಿ. ಎಂಕೊಂಜಿ ಅಜ್ಜಿ ಮೈ ನೆಲಿಕೆ ಗಜ್ಜಿ. ಸರಿ, ಕಂಚಲ.
ಬಾನಡು ಬೈಕ್ ನೇಲುಂಡು ಬಾನಡು ಕತ್ತಿ ನೇಲುಂಡು ಬಾನಡು ಬೈ ಕತ್ತಿ ನೇಲುಂಡು ಪುಲಿ. ಸ್ಮೈಲ್ ಸ್ಕಿಲ್ ಸ್ಕೂಲ್ ವಿದ್ಯಾರ್ಥಿಗಳು ತಂದಿರುವ ಆಟಿದ ಕೂಟದ ತಿಂಡಿ ತಿನಿಸುಗಳು: ಪುನರ್ಪುಳಿ ಚಟ್ನಿ ಕೀರ್ತಿಕಾ, ತೊಂಡೆಕಾಯಿ ಮತ್ತು ಕಡಲೆ ಪಲ್ಯ ನಿಶಾ, ಒಂದೆಲಗೆ ಚಟ್ನಿ ಸಕೀನಾ, ಹಲಸಂದೆ ಪಲ್ಯ ಫಮೀಜಾ, ಕರಿಬೇವು ಚಟ್ನಿ ಮಮತಾ, ನುಗ್ಗೆ ಸೊಪ್ಪು ಪಲ್ಯ ರೇಷ್ಮಾ, ನುಸೈಬಾ, ರಾಫಿಯಾ, ಪತ್ರೋಡೆ ಸಕೀನಾ, ಜನನಿ, ಕಾವೇರಿ, ಪ್ರಜ್ಞಾ, ಜಕಿಯಾ, ಜೀಗುಜ್ಜೆ ಬಜ್ಜಿ ಸಮೀಮಾ, ಅಕ್ಕಿ ಉಂಡೆ ಶಾದಿಯಾ, ಮಿಜಾ, ಇರ್ಷಾನಾ, ರಿಶಾನಾ, ಉಪ್ಪಿನಕಾಯಿ ಫರಾನಾ, ಸಫ್ನಾ, ಸಿಹಿ ಕಡುಬು ಅಫ್ಸೀನಾ, ಆಫಿಯಾ, ಜೋಳ ರೊಟ್ಟಿ ಸುಜಾತ, ಆಟಿ ಸೊಪ್ಪು ಪಾಯಸ ಶ್ರಮಾ ಪ್ರಕಾಶ್, ಉಪ್ಪಟ್ ಪಚ್ಚಿಲ್ ಲತಾ ಮಾಲಜೆ ಅಂಕಿತಾ, ಅರಶಿನ ಎಲೆಯ ಸಿಹಿ ತಿಂಡಿ ಜಸೀಲಾ, ಹಲಸಿನ ಬೀಜದ ಸಿಹಿ ಜಯ, ಅಗಸೆ ಬೀಜ ಪುಡಿ ಸುಜಾತ, ಉಪ್ಪಿಟ್ಟು ಜುಹೇರಿಯಾ, ಚೌಳಿಕಾಳು ಪಲ್ಯ ಸುಜಾತ, ಮೊಸರನ್ನ ಸುಜಾತ, ಮಡಕೆ ಕಾಳು ಪಲ್ಯ ಸುಜಾತ, ಹಲಸಿನ ಹಣ್ಣು ಲತಾ ಮಾಲಜೆ ಫರಾನ. ಇಷ್ಟು ಹೊತ್ತು ಇಲ್ಲಿ ಹಾಡಾಗ್ಲಿ ಅಥವಾ ಡ್ಯಾನ್ಸ್ ಆಗ್ಲಿ ಎಲ್ರು ಕೂಡ ತುಂಬಾ ಚೆನ್ನಾಗಿ ಮಾಡಿದೀರಾ. ಎಲ್ರಿಗೂ ಖುಷಿಯಾಗಿದೆ ಅಂತ ಅನ್ಕೊಳ್ತೇನೆ. ಹಾಗೆ ಬಂದಿರುವ ಅತಿಥಿಗಳು ಈ ಕಾರ್ಯಕ್ರಮದ ಬಗ್ಗೆ ಮಾತಾಡ್ಬೇಕು ಅಂತ ಕೇಳ್ಕೊಳ್ತೇನೆ. ಮೊಳಕೆ ಕಟ್ಟಿದ ಹೆಸರು ಕಾಳು ಜೀಗುಚ್ಚೆ, ಆಮೇಲೆ ಹಲಸಿನ ಬೀಜ. ಆಗ್ಲಿ, ಇದು ನಮ್ಮ 2ನೇ ವರ್ಷದ ಆಟದ ಕೂಟ. ಇಲ್ಲಿ ಇವತ್ತಿನ ಕೂಟ ನೋಡಿದಾಗ ಅದು ನಿರಂತರವಾಗಿ ಪ್ರತಿ ವರ್ಷ ಮುಂದುವರಿಯಬೇಕು. ನಾವು ಆಟದ ಕೂಟದ ಜೊತೆಗೆ ಇವತ್ತು ಮಾದಕ ವ್ಯಸನ ತಡೆ ಅಭಿಯಾನಕ್ಕೆ ಚಾಲನೆ ಕೊಟ್ಟಿದ್ದೇವೆ. ಮಾದಕ ವ್ಯಸನ ತಡೆ ಅಭಿಯಾನಕ್ಕೆ ಚಾಲನೆ ಸಿಕ್ಕಿದೆ. ಇಲ್ಲಿದ್ದೆಲ್ಲ ನೀವು ವಿದ್ಯಾರ್ಥಿನಿಯರಾದರೂ ನೀವು ನಿಜವಾದ ಸ್ವಯಂ ಸೇವಕಿಯರು, ಜಾಗೃತ ನಾರಿ, ಸ್ತ್ರೀ ಶಕ್ತಿ. ತಿಳಿದುಕೊಳ್ಳಿ, ಈ ವಿದ್ಯಾರ್ಥಿ ಆಗಿರ್ಬೋದು, ತಾಯಿ ಆಗಿರ್ಬೋದು, ಇಲ್ಲಿ ಇದ್ದವರಿಗೆ ದೊಡ್ಡ ಶಕ್ತಿ ಉಂಟು. ಈ ವಿಷಯದಲ್ಲಿ ಜೊತೆಗೆ ನಿಮ್ಮ ಕಾರ್ಯಕ್ರಮ ಅದ್ಭುತವಾದ. ಡಾಕ್ಟರ್ ಹೇಳಿದರು, ಸಂಸ್ಕೃತಿ, ಸಂಸ್ಕಾರ, ಸಂತೋಷ. ಸಂಸ್ಕೃತಿ, ನಮ್ಮದೇ ಆದ ಸಂಸ್ಕೃತಿ, ನಮ್ಮದೇ ಆದ ಸಂಸ್ಕಾರ ಮತ್ತು ಸಂತೋಷ. ಬೇರೆ ಸಂಸ್ಕೃತಿ, ನಮ್ಮದೇ ಆದ ಸಂಸ್ಕೃತಿ. ವೆರಿ ಗುಡ್. ಈಗ ಕೊನೆ ಹಂತಕ್ಕೆ ಬಂದಿದ್ದೇವೆ. ಎಲ್ಲರೂ ಸಂತೋಷ ಪಟ್ಟಿದ್ದಾರೆ. ಮನಸ್ಸು ಅರಳಿಸಿದೆ, ಆಸಕ್ತಿ ಕೆರಳಿಸಿದೆ. ಮನಸ್ಸು ಅರಳಿಸಿದೆ, ಆಸಕ್ತಿ ಕೆರಳಿಸಿದೆ. ಇಲ್ಲಿ ಕೆಲವು ಗಣ್ಯರಿದ್ದಾರೆ. ಇಲ್ಲಿದ್ದವರು ಅವರ ಅನಿಸಿಕೆ ಹೇಳಲಿಕ್ಕಿದೆ. ಭಾಷಣದಲ್ಲಿ 12:30 ಗಂಟೆ. ಅದು ಅವರ ಅನಿಸಿಕೆ ಹೇಳಲೇಬೇಕು. ಯಾಕೆಂದ್ರೆ ಗಂಜಿ ಚಟ್ನಿ ಪಾಯಸ ಬರಬೇಕು. ಎಲ್ಲರೂ ಇಲ್ಲೇ ಊಟ ಮಾಡೋದು ಇವತ್ತು. ವಿಶೇಷವಾದ ರುಚಿ ಇರುತ್ತದೆ ಇವತ್ತು. ಎಲ್ಲರ ಮನಸ್ಸು ಒಂದಾಗ್ತದೆ. ಸಂಗಮ ಅಂತ ಹೇಳ್ತಾರೆ. ಉಪ್ಪಿನಂಗಡಿ ಸಂಗಮ ಆಯಿತು. ಸಂಗಮ ನೋಡ್ಲಿಕ್ಕೆ ಬಂದಿದ್ದಾರೆ. ಆದರೆ ಎಲ್ಲ ಸಂಗಮಗಳು ಇಲ್ಲಿ ವಿಶ್ವದ ಶಕ್ತಿ ನೆಲೆ ಆಗಿದೆ. ಇಲ್ಲಿ ವಿಶ್ವದ ಶಕ್ತಿ ನೆಲೆ ಆಗಿದೆ. ಬೇರೆ ಎಲ್ಲ ಸಂಗಮಗಳಲ್ಲಿ ವಿಶ್ವದ ಶಕ್ತಿ ಇಲ್ಲ. ಯಾವುದೋ ಒಂದು ಶಕ್ತಿ ಇರ್ಬೋದು, 2 ಶಕ್ತಿ ಇರ್ಬೋದು. ಇಲ್ಲಿ ಸರ್ವಶಕ್ತಿಯ ಸಂಗಮ ಇವತ್ತು. ಇಲ್ಲಿ ಸರ್ವಶಕ್ತಿಯ ಸಂಗಮ. ಇಲ್ಲದಿದ್ದರೆ ಈ ಕಾರ್ಯಕ್ರಮಗಳು, ಮಹಿಳೆಯರು ಕೆಲವು ಕಾರ್ಯಕ್ರಮ ಮಾಡುವುದೇ ಅಸಾಧ್ಯದಿಂದ ಇದ್ದಾರೆ. ಅಸಾಧ್ಯವಾದ ಕಾರ್ಯಕ್ರಮ ಇಲ್ಲಿ ಸಾಧ್ಯ ಆಗಿದೆ. ಎಲ್ಲರಿಗೂ ಖುಷಿಯಾಗಿದೆ, ಎಲ್ಲರೂ ಸಂತೋಷ ಆಗಿದೆ. ಇಲ್ಲೆಲ್ಲ ಪಂಡಿತರಿದ್ದಾರೆ, ಸಾಧಕರಿದ್ದಾರೆ. ನಾನು ಮೊದಲಾಗಿ ಅಬ್ದುಲ್ ಖಾದರ್ ಸರ್, ನಾನು ಯಾವುದೋ ಒಂದು ಕಾರ್ಯಕ್ರಮ ವಿಡಿಯೋ ಮಾಡಬೇಡಿ ಹೇಳಿದಾಗ ನೀವು ಮಾಡಿ ಹೇಳಿದ್ದೀರಿ. ನೀವು ಕೂಡ ಮಾಡಿದ್ದೀರಿ. ಇದು ದೊಡ್ಡ ಮನಸ್ಸು, ಇದು ದೊಡ್ಡ ಮನಸ್ಸು, ಇದು ವಿವೇಕ. ಬಾಳಕುಣಿ ಇದ್ದಾರೆ. ಇದು ವಿವೇಕ. ವಿವೇಕ ಅಂದ್ರೆ ವಿಶ್ಲೇಷಣೆ, ಬಿಡಿಸುವುದು, ಅಳತೆ ಮಾಡುವುದು ಹೇಳ್ತಾರೆ. ವಿಶ್ಲೇಷಣೆ, ವಿಮರ್ಶೆ, ಬಿಡಿಸುವುದು, ಅಳತೆ ಮಾಡುವುದು, ತೂಗುವುದು ಹೇಳ್ತಾರೆ. ವಿವೇಕ ಅಂದ್ರೆ ಅಷ್ಟೆಲ್ಲ ಅರ್ಥ ಉಂಟು. ಎಲ್ಲ ವಿವೇಕವಂತರು ಇಲ್ಲಿಗೆ ಬಂದಿದ್ದಾರೆ, ಗಣ್ಯರು ಬಂದಿದ್ದಾರೆ. ವಿವೇಕವಂತರ ಬೆಂಬಲ ಇಲ್ಲದಿದ್ರೆ ಈ ಕಾರ್ಯಕ್ರಮ ಮಾಡುವುದು ನಮಗೆ ಬಹಳ ಕಷ್ಟ ಉಂಟು. ವಿವೇಕವಂತರ ಬೆಂಬಲದಿಂದ ಈ ಕಾರ್ಯಕ್ರಮ ಆಗಿದೆ. ಅಬ್ದುಲ್ ಖಾದರ್ ಸರ್, ನಿಮ್ಮೊಂದೆರಡು ಅನಿಸಿಕೆಯನ್ನು ನಾವು ಕೇಳಲು ಇಚ್ಛಿಸುತ್ತೇವೆ. ಎಲ್ಲರಿಗೂ ನಮಸ್ಕಾರ. ನಾನು ಮಾತನಾಡಿದರೆ ಎಲ್ಲೆಲ್ಲಿಗೋ ಎಲ್ಲ ಹೋಗ್ತದೆ ಮಾತು. ಇವರು ಹೇಳಿದಂತ ಒಂದೆರಡು ಮಾತು ಹೇಳುವುದಷ್ಟೇ. ಇಲ್ಲಿ ನಾವು ಭಾರತೀಯರನ್ನು ಕಂಡಿದ್ದೇವೆ ಅಂತ ಹೇಳುವುದು ಇಲ್ಲಿ ಅರ್ಥಪೂರ್ಣ ಮಾತು. ಮತ್ತು ಇವರು ಈ ಟ್ರಸ್ಟ್ನವರು, ಇವರ ಮುಖ್ಯಸ್ಥರು ಯಾವ ಕಾರ್ಯಕ್ರಮ ಮಾಡುವುದಾದರೂ ಅದಕ್ಕೆ ಒಂದು ಅರ್ಥ ಇರ್ತದೆ. ಈಗ ವ್ಯಸನ ಮುಕ್ತ ಮತ್ತು ಈ ಆಟಿನ ಮದ್ದಿನ ಕಾರ್ಯಕ್ರಮ ಇದು ಇಲ್ಲಿ ಎಲ್ಲರಿಗೂ ಪರಿಚಯ ಇರುವುದಿಲ್ಲ. ಇದನ್ನು ನಮ್ಮಲ್ಲಿ ಇಲ್ಲಿ ಕೂರಿಸಿ ಅದರ ಮಾಹಿತಿಯನ್ನು ನಮಗೆ ತಿಳಿಸಿಕೊಳ್ಳುವುದು ನಮಗೆ ಬಹಳ ಮುಖ್ಯ. ಇಂತಹ ಕಾರ್ಯಕ್ರಮ ನಿಲ್ಲಿಸಬೇಡಿ ನೀವು. ನಿಮ್ಗೆ ಅಲ್ಲಿಂದ ಇಲ್ಲಿಂದ ಏನಾದರೂ ಒಂದು ಮಾತುಗಳು ಬರಬಹುದು, ಅದನ್ನು ನೀವು ಮೀರಿಸಿಕೊಂಡು ನೀವು ಇಷ್ಟು ಮಾಡಿದ ಗ್ರೇಟು. ನೀವು ಯಾವಾಗಲೂ ಇಂತಹ ಕಾರ್ಯಕ್ರಮ ಮುಂದುವರಿಸಿ. ಇಲ್ಲಿ ನಾನು ತುಂಬಾ ನೋಡ್ತಿದ್ದೇನೆ, ಇಲ್ಲಿ ಅಂತ ಎಲ್ಲಾ ಕಾರ್ಯಕ್ರಮ ಬಂದು ಯಾರು ಕೆಟ್ಟವರಿಲ್ಲ,
ಆದಷ್ಟು ಅವರ ಪ್ರತಿಭೆಯನ್ನು ಹೊರಕ್ಕೆ ತೆಗೆದಿದ್ದಾರೆ. ನನಗೆ ಇಲ್ಲಿ ಆಟಿ ಕೂಟ ಅಂತಲ್ಲ, ಎಲ್ಲ ಒಂದು ಒಗ್ಗಟ್ಟಲ್ಲಿ ಮಾಡಿದ್ದು ತುಂಬ ಖುಷಿಯಾಗಿದೆ ನನಗೆ. ಅದೇ ನಾನು ಹೇಳುದು ಸರಿಯಾದ ಮಾತು ಹೇಳಿದ್ರಿ ನೀವು ಸರ್. ಮಹಿಳೆಯರು ನಮ್ಮ ಮುಸ್ಲಿಂ ಮಹಿಳೆಯರು ಒಳಗಡೆನೆ ಕೂತ್ಕೊಂಡವರು ಇರುವುದು, ಆದರೆ ಇಲ್ಲಿಗೆ ಬಂದ ಮೇಲೆ ನಾವು ಎದ್ದು ಮಾತಾಡುವುದು, ಮೈಕ್ ಇಟ್ಕೊಂಡು ಮಾತಾಡೋದು, ಮತ್ತೆ ಡ್ಯಾನ್ಸ್ ಕೂಡ ಅಷ್ಟೇ. ನಾವು ಯಾರಿಗೂ ಎದುರಬಾರದು, ನಮಗಾಗಿ ನಾವು ಬದುಕಬೇಕು, ಇನ್ನೊಬ್ಬರಿಗಾಗಿ ಬದುಕುವುದಲ್ಲ. ಆದರೆ ಒಂದು ಮಾತು ಹೇಳ್ತೇನೆ, ಅವತ್ತು ಡಾಕ್ಟರ್ ಹೇಳಿದ್ರಲ್ಲ, ನಿಮ್ಗೆ ಅದೆಲ್ಲ ಗಮನಕ್ಕೆ ಬಂದಿದೆ ನಿಮಗೆ. ಯಾಕೆಂದ್ರೆ ಒಂದು ಕುಡುಕ ಚಟವನ್ನು ಬಿಡಲಿಕ್ಕೆ ಪ್ರೀತಿಯಿಂದ ಸಾಧ್ಯ. ಅದು ನಾನು ಮುಂದೆ ಬಂದಿದ್ದವಳು, ಈಗ ಕೂಡ ಅಷ್ಟೇ. ನಾನು ಈಗ ನೆಮ್ಮದಿಯಲ್ಲಿದ್ದೇನೆ. ನನ್ನ ಜೀವನದಲ್ಲಿ ನನ್ನ ಹಸ್ಬೆಂಡ್ ಅದೇ ತರ ಇದ್ರು, ಆದರೆ ಅದು ಪ್ರೀತಿಯಲ್ಲಿ ಮಾಡ್ಲಿಕ್ಕೆ ಚಾನ್ಸ್ ಉಂಟು. ಒಂದು ವಾರ ಅವರಿಗೆ ಏನೆಲ್ಲ ಮಾಡ್ತಾರೆ, ಕಿರಿಚ್ತಾರೆ, ಬೊಬ್ಬೆ ಹಾಕ್ತಾರೆ, ಏನೆಲ್ಲ ಹಾಕ್ತಾರೆ, ಆದರೆ ನಮ್ಮ ಪ್ರೀತಿ ಕಮ್ಮಿ ಆಗ್ಬಾರ್ದು. ಇವನಿಗೆ ಹುಚ್ಚೆ ಅಂತ ಹೇಳಿ ಹಾಸ್ಪಿಟ್ಲಿಗೆ ಹಾಕ್ಬೇಡಿ. ನಿಮ್ಮ ಪ್ರೀತಿ ನಿಮ್ಮ ಮಕ್ಕಳು ನೋಡುವ ರೀತಿಯಲ್ಲಿ ಅವರ ಮನಸ್ಸು ಬದಲಾವಣೆ ಆಗುತ್ತದೆ. ಆದರೆ ಇವತ್ತು ಆಟಿಗೊಂದು ಕೂಟ ಆದರೂ ನಮ್ಮ ಮನಸ್ಸಿಗೆ ಹಿತ ಆಗಿದೆ. ಪ್ರತಿಯೊಂದು ವಿಷಯದಲ್ಲಿ ನಾವು ಹಿಂಜರಿತೇವೆ, ಆದರೆ ಮುಂದೆ ಬರುವುದಿಲ್ಲ. ಮಾತು ನಾವು ಕಮ್ಮಿ ಮಾತಾಡಬೇಕು, ಕೆಲಸ ಮಾಡಬೇಕು ಪ್ರತಿಯೊಂದು ವಿಷಯದ. ನನಗಿದು ಖುಷಿ ಆಯ್ದ ವಿಷಯ ಅಂದ್ರೆ ಇವತ್ತು ಆಟಿ ಒಂದು ಕೂಟ. ನಾ ಚಿಕ್ಕದಿಂದಲೂ ಹೋಗ್ತಾ ಇದ್ದೆ ತುಳುನಾಡು ಅವರ ಮನೆಗೆಲ್ಲ ಆಟಿಗೊಂದು ಕೂಟ ಆಚರಿಸುವಾಗ. ನಾವೊಂದು ಹಳ್ಳಿಯಲ್ಲಿ ಹುಟ್ಟಿದ್ದು ನಾನು, ಆದರೂ ಇಲ್ಲಿ ಈಗ ನೋಡುವಾಗ ಇಷ್ಟು ವರ್ಷದಿಂದ ಈ ಹೊತ್ತು ನೋಡಿದ್ದು ನನಗೆ ತುಂಬಾ ಸಂಪೂರ್ಣ ಖುಷಿಯಾಗಿದೆ. ಈ ಖುಷಿ ತಂದವರು ಸೀನಶೆಟ್ಟಿ ಮತ್ತು ಕೃಷ್ಣಮೂಲಿ ಅವರಿಗೆ ನನ್ನ ಅಭಿನಂದನೆ ಹೇಳುತ್ತಾ ಇದ್ದೇನೆ. ಮತ್ತೆ ಇಲ್ಲಿಂದ ಟೀಚರ್ನವರಾಗಲಿ ಮತ್ತೆ ಮಕ್ಕಳು, ನನ್ನ ಪ್ರೀತಿಯ ಮಕ್ಕಳೇ, ನೀವು ಇಂದು ಮುಂದಕ್ಕೆ ಇದೇ ತರದ ಮುಂದೆ ಹೋಗ್ತಾ ಇರಿ. ಯಾರು ಏನು ಅಂತಾರೆ, ಯಾರು ಏನು ಕೇಳ್ತಾರೆ ಅಂತ ಹೇಳ್ಬೇಡಿ. ಮತ್ತೊಂದು ವಿಷಯ, ಮಕ್ಕಳೇ, ನಿಮ್ಗೆ ಒಂದು ಮನೆಯಲ್ಲಿ ತುಂಬಾ ಅಪ್ಪ ಆಗಲಿ ಅಣ್ಣ ಆಗಲಿ ತಮ್ಮ ಆಗಲಿ, ನೀವು ಅವರಿಗೆ ಬುದ್ಧಿ ಮಾತು ಹೇಳಿ, ಅವರು ಸರಿಯಾಗ್ತಾರೆ. ಸರಿ ಆಗಿಲ್ಲದ್ರೆ ನಮ್ಮ ಇಲ್ಲಿ ಗುರುಗಳಿಬ್ಬರಿದ್ದಾರೆ, ಅವರಿಂದ ನಾವು ಹೇಳಿಸ್ಬೋದು ಬೇಕಾದರೆ. ಆದರೆ ಅವರ ಸಮಾಧಾನಕ್ಕೆ ಎರಡು ಮಾತು ಆಡ್ತಾರೆ ಅವರು. ಆದ್ರೆ ನಾವು ಅವ್ರು ಹೇಳಿದಾಗೆ ನಾವು ಕೇಳುವುದಲ್ಲ, ಆದರೂ ನಮ್ಗೆ ಅವ್ರು ಮಾತಾಡುದು ಹಿತ ಅಂತ ಆಗ್ತದೆ, ತುಂಬಾ ಖುಷಿ ಆಗ್ತದೆ. ಇದ್ದೆ ಆಟಿಗೊಂದು ಕೂಟ ಹೀಗೆ ಪ್ರತಿ ವರ್ಷ ಆಗಲಿ, ಎಲ್ಲರಿಗೆ ಶುಭವಾಗಲಿ. ಯಾಕೆ ಅಂತ ಹೇಳಿದ್ರೆ ಇದೊಂದು ಅರ್ಥಪೂರ್ಣ ಕಾರ್ಯಕ್ರಮ, ತುಂಬಾ ಖುಷಿಯಾಯಿತು. ಅದರೊಟ್ಟಿಗೆ ಒಂದು ಮಾತು ಹೇಳ್ತೇನೆ, ಮನಃಶಾಂತಿ ದಕ್ಕಿತು. ಹಲವಾರು ಕೆಲಸದ ಒತ್ತಡಗಳಿಂದ ವರ್ಗಾವಣೆಗೊಂಡು ಬಂದಂತ ನಾವು ಇನ್ನು ಮನಸ್ಸಿಗೆ ನೆಮ್ಮದಿಯೇ ಇಲ್ಲ ಅನ್ನುವ ಒಂದು ದಿಸೆಯಲ್ಲಿ ಇದ್ದೆವು. ಆದ್ರೆ ಮೇಡಮ್ ಬೆಳಿಗ್ಗೆ ಫೋನ್ ಮಾಡಿ ಹೇಳಿದ್ರು, ನೀವೊಂದು ಜನಶಿಕ್ಷಣ ಟ್ರಸ್ಟ್ ವತಿಯಿಂದ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ, ನೀವು ಹೋಗಿ. ಕೂಡಲೇ ಆಯಿತು ಅಂತ ಹೇಳಿದೆ. ನನಗೆ ಯಾವ ಕಲ್ಪನೆಯೂ ಇರಲಿಲ್ಲ ಇದೊಂದು ಆಟಿಡೊಂಜಿ ದಿನ ಕಾರ್ಯಕ್ರಮ ಇರ್ಬೋದು, ವ್ಯಸನ ಮುಕ್ತ ಮನೆ ಇಂಥ ಒಂದು ಕಾರ್ಯಕ್ರಮ ಇರ್ಬೋದು ಅಂತೇಳಿ ಇಲ್ಲಿಗೆ ಬಂದ ನಂತರ ತುಂಬಾ ಖುಷಿಯಾಯಿತು. ಮೇಡಮ್ ಕೂಡ ನನಗೆ ತುಂಬಾ ಚಿರಪರಿಚಿತರು, ಅವರು ಸಹ ನಮಗೆ ಯೋಗ ತರಬೇತಿಯನ್ನು ಕೊಟ್ಟಿದ್ದಾರೆ. ಸರನ್ನು ನಾನು ನೋಡಿದ್ದೇನೆ ಮೊನ್ನೆ ಬೀಳ್ಕೊಡುಗೆ ಕಾರ್ಯಕ್ರಮದಲ್ಲಿ. ಅವರ ಮಾತು ಬಹಳಷ್ಟು ಅರ್ಥಪೂರ್ಣ. ಇವತ್ತು ಏನು ವ್ಯಸನ ಮುಕ್ತ ಮನೆ, ವ್ಯಸನ ಮುಕ್ತ ಗ್ರಾಮದ ಬಗ್ಗೆ ಏನು ಮಾಹಿತಿಯನ್ನು ಕೊಟ್ಟಿದ್ದೀರಿ, ಅದನ್ನು ನಿಜವಾಗ್ಲೂ ನಾವು ವಿದ್ಯಾರ್ಥಿಗಳ ಮನದಾಳಕ್ಕೆ ತಲುಪಿಸ್ತೇವೆ. ಅಷ್ಟು ಒಂದು ಅರ್ಥಪೂರ್ಣವಾಗಿತ್ತು. ನಮ್ಮ ಅವಿನ್ ಆಳೂರು ಡಾಕ್ಟರ್ ಅವರು ತುಂಬಾ ಒಂದು ನಮಗೆ ಒಂದು ಕನ್ನಡಿಯಾಗಿ ಮಾತನಾಡಿದ್ರು. ನಾನು ಕೂಡ ಚಿಕ್ಕ ವಯಸ್ಸಿನಲ್ಲಿ ನನ್ನ ತಂದೆ ಬೀಡಿ, ಸಿಗರೇಟು, ಮದ್ಯಪಾನ ಎಲ್ಲ ಮಾಡ್ತಾ ಇದ್ರು. ಅವರು ಕೇವಲ ನನ್ನ ಒಂದು ಮಾತಿಗೋಸ್ಕರ 25 ವರ್ಷ ಎಲ್ಲವನ್ನು ಬಿಟ್ಟಿದ್ದಾರೆ. ಅವರು ಕಳೆದ ವರ್ಷ ಏನೋ ತೀರಿದ್ರು, 87 ವರ್ಷ ಏನೋ ಬದುಕಿದ್ರು. ಅವರು ಮುಂಚೆಯೇ ಇದು ಮದ್ಯಪಾನ ಮಾಡ್ತಾ ಇದ್ರೆ ಅಷ್ಟು ವರ್ಷ ಬದುಕ್ತಾ ಇರ್ಲಿಲ್ಲೋ ಏನೋ. ನನಗೆ ನಾನೊಂದು ಬೀದಿ ನಾಟಕವನ್ನು ನೋಡಿದ್ದೆ ಸರ್, ಅದರಿಂದ ಪ್ರಭಾವಿತಗೊಂಡು ಅವರಿಗೆ ಹೇಳಿದ್ದೆ, ಇದು ಒಳ್ಳೆಯದಲ್ಲ, ಜೀವನಕ್ಕೆ ಬಹಳ ಹಾನಿಕಾರ ಅಂತ ಹೇಳಿ ಅವರನ್ನು ಮನಸ್ಸನ್ನು ಪರಿವರ್ತನೆ ಮಾಡಿದ್ದೇನೆ. ಅದೇ ರೀತಿ ನಾವು ಪಾಠ ಮಾಡುವವರು, ವಿದ್ಯಾರ್ಥಿಗಳಿಗೆ ಕಲಿಸಿಕೊಡುವವರು, ನಾವು ಪಾಠದ ಸಂದರ್ಭದಲ್ಲಿ ಇಂತಹ ವಿಷಯಗಳನ್ನು ಅವರ ಮನಸ್ಸಿನ ಆಳಕ್ಕೆ ಮುಟ್ಟಿಸುವ ಒಂದು ಪ್ರಯತ್ನವನ್ನು ಮಾಡಿದ್ದೇವೆ ಕೂಡ, ಇನ್ನು ಮುಂದೆಯೂ ಕೂಡ ಮಾಡ್ತೇವೆ. ಇನ್ನೊಂದು ವಿಷಯ ಏನಂತ ಹೇಳಿದ್ರೆ, ನಾನೊಂದು ಆಸ್ಪತ್ರೆಗೆ ಹೋಗಿದ್ದೆ. ಅಲ್ಲಿ ಒಬ್ರು ರೋಗಿಯನ್ನು ಕಂಡಾಗ
ಅವ್ರು ಹೇಳಿದ್ರು, ಒಂದು ಬಾಕ್ಸ್ ಇಟ್ಟಿಕೊಂಡಿದ್ರು ಅವರು. ಯಾಕೆ ಈ ಬಾಕ್ಸ್ ಅನ್ನು ಇಟ್ಕೊಂಡಿದ್ರಿ ಅಂತ ಕೇಳುವಾಗ ಅವ್ರು ಆವಾಗ ಉಗುಳ್ತಾ ಇದ್ರು ಅದಕ್ಕೆ, ಯಾಕೆ ಈ ತರ ಅಂತ ಹೇಳಿ. ನಾನು ಸಿಗರೇಟ್ ಬಿಟ್ಟು 20 ವರ್ಷ ಆಯ್ತು, ಮುಂಚೆ ಮಾಡಿದ ಕರ್ಮ ಉಂಟಲ್ಲ ಅದು ಈಗ ನನಗೆ ಬಾಧಿಸ್ತಾ ಉಂಟು. ನೋಡಿ, ಒಮ್ಮೆ ಮದ್ಯಪಾನ ಮಾಡಿದ ನಂತರ ಅಥವಾ ಯಾವುದೇ ವ್ಯಸನಕ್ಕೆ ಬಲಿಯಾದ ನಂತರ ಅದರಿಂದ ಹೊರಗಡೆ ಬರಲಿಕ್ಕೆ ಭಾರಿ ಕಷ್ಟ ಇದೆ. ಅದರ ಪರಿಣಾಮ ನಾವು ಜೀವನ ಪರ್ಯಂತ ಅನುಭವಿಸಬೇಕಾಗ್ತದೆ. ಮತ್ತೊಂದು ಸರ್, ನನಗೆ ಒಂದು ಪ್ರಳಯಾಂತಕ ಪ್ಲಾಸ್ಟಿಕ್ ಪುಸ್ತಕ ಒಂದು ನಮ್ಮ ಶಾಲೆಗೆ ಅಂತ ಕೊಟ್ಟಿದ್ದಾರೆ. ನಾನು ಕೂತು ಅದನ್ನು ನೋಡಿದೆ. ನಾವು ಪಾಠ ಮಾಡುವಾಗ ಪ್ಲಾಸ್ಟಿಕ್ ಪರಿಸರಕ್ಕೆ ಹಾನಿಕಾರಕ ಅಷ್ಟೇ ಹೇಳಿ ಮುಗಿಸ್ತೇವೆ. ಅದರ ಒಳಗೆ ಹೋಗಿ ನೋಡಿದಾಗ ನನಗೆ ಆಶ್ಚರ್ಯ ಅನಿಸ್ತು. ಒಮ್ಮೆ ಓದಿ ನೋಡಿ, ಅದರಿಂದ ಏನೆಲ್ಲ ನಮ್ಮ ಆರೋಗ್ಯಕ್ಕೆ ದುಷ್ಪರಿಣಾಮ ಉಂಟು, ಅದರಿಂದ ಹೇಗೆ ನಮ್ಮ ಪರಿಸರ ಬದಲಾಗುತ್ತೆ, ಇದು ಮುಂದೆ ಸಮಾಜಕ್ಕೆ ಹೇಗೆ ವಿನಾಶಕಾರಕ ಅನ್ನುವಂತ ಒಂದು ಸ್ಪಷ್ಟವಾದ ಸಂದೇಶ ಆ ಪುಸ್ತಕದಲ್ಲಿದೆ. ಅದನ್ನು ಸಮಾಜಕ್ಕೆ ತಲುಪಿಸುವಂತ ಪ್ರಯತ್ನ ನಿಮ್ಮೆಲ್ಲರದಾಗಬೇಕು. ನನಗೆ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಿ. ಇನ್ನೊಂದು ಆಟಿಡೊಂಜಿ ದಿನ ಕಾರ್ಯಕ್ರಮ ತುಂಬಾ ಇಷ್ಟಪಟ್ಟೆವು ನಾವು. ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನೋಡದೆ ತುಂಬಾ ವರ್ಷ ಆಯಿತು ನಮಗೆ. ನಿಮ್ಮ ಒಂದು ಏಕಪಾತ್ರ ಅಭಿನಯ ಇರ್ಬೋದು, ಒಂದು ಪದ್ಯ ಇರ್ಬೋದು, ಶ್ರುಶ್ರಾವ್ಯ ಕಂಠ ಮನಸ್ಸಿಗೆ ತಲುಪಿತು. ಮತ್ತೆ ಒಪ್ಪಗೆ ಅನ್ನುವ ಒಂದು ನಮಗೆ ಅದೊಂದು ಕಲ್ಪನೆ ಇರಲಿಲ್ಲ ಈ ತರ ಇದೆ ಅಂತ ಹೇಳಿ. ಅಂತ ಒಂದು ಸಂಸ್ಕೃತಿ ಸಂಪ್ರದಾಯವನ್ನು ನಮಗೆ ತೋರಿಸಿಕೊಟ್ಟಿದ್ದೀರಿ. ಇದು ಸಮಾಜಕ್ಕೆ ಮಾದರಿ ಅಂತ ಹೇಳುತ್ತಾ ನನಗೆ ಅವಕಾಶ ಮಾಡಿಕೊಟ್ಟಿದ್ದ ನಾನು ಮುಖ್ಯೋಪಾಧ್ಯಾಯರಿಗೆ ಮೊದಲು ವಂದಿಸ್ತೇನೆ. ಅವರು ಮನಸ್ಸು ಮಾಡಿದ್ರೆ ನನಗೆ ಚಾನ್ಸ್ ಸಿಗ್ತಾ ಇರಲಿಲ್ಲ ಅಂತ ಕಾರ್ಯಕ್ರಮಕ್ಕೆ. ಹಾಗೆ ಜನಶಿಕ್ಷಣ ಟ್ರಸ್ಟ್, ಹಾಗೆ ಇದಕ್ಕೆ ಸಂಬಂಧಪಟ್ಟಂತ ಎಲ್ಲ ಆಯೋಜಕರಿಗೂ ನಾನು ಹೃದಯಾಂತರಾಳದಿಂದ ವಂದನೆಯನ್ನು ಸಲ್ಲಿಸ್ತಾ ಇದೆ. ಮನಃಶಾಂತಿ ಸಿಕ್ಕಿತ್ತು ಹೇಳಿದ್ರಪ್ಪ, ದೊಡ್ಡ ಮಾತು. ಒಬ್ಬರು ಶಿಕ್ಷಕರಾಗಿ ಮನಃಶಾಂತಿ ಸಿಕ್ಕಿತ್ತು, ತುಂಬ ಸಂತೋಷ ಆಯಿತು ಅಂತ ಒಬ್ಬರು ಶಿಕ್ಷಕರಾಗಿ ನಿಮ್ಮ ಕಾರ್ಯಕ್ರಮದ ಪ್ರತಿಕ್ರಿಯೆ ಕೊಟ್ಟದ್ದು ಎಷ್ಟೋ ವರ್ಷ ಆಯ್ತು ಹೇಳಿದ್ರೆ ಈ ಥರ ಕಾರ್ಯಕ್ರಮ ನೋಡದೆ. ಇದು ಕೂಡ ನೀವು ಕೂಡ ಕಾರ್ಯಕ್ರಮ ಸುಮ್ಮನೆ ಕಾರ್ಯಕ್ರಮ ಮಾಡಲಿಲ್ಲ, ಒಂದು ಒಳಗಿನಿಂದ ಬಂತು. ನಿಮ್ಮ ಹೃದಯಪೂರ್ವಕವಾದ ಮನಪೂರ್ವಕವಾದ ಪ್ರಯತ್ನ ನಿಮ್ಮದು. ಇದು ಸ್ವಯಂ ಪ್ರೇರಣೆ, ಸ್ವಯಂ ಚಿಂತನೆಯಲ್ಲಿ ಮಾಡಿದ ಕಾರ್ಯಕ್ರಮಕ್ಕೆ ನಿಮಗೆ ಅಭಿನಂದಿಸಿದ್ದಾರೆ. ಒಳ್ಳೆಯ ಶಿಕ್ಷಕರಿದ್ದರೆ ತಾವು ಮತ್ತೆ ನಾವು ಜೊತೆಯಾಗಿ ಮುಂದೆ ಸಾಗುವ. ಇವರನ್ನು ಕೊನೆಗೆ ಒಂದೆರಡು ಮಾತಾಡಿಸ್ತೇನೆ. ಈಗ ನನಗೆ ನೇರವಾಗಿ ಕುಲಾಲ್ ಹತ್ರ ಹೋಗ್ತೇನೆ. ಕುಲಾಲ್ ಒಬ್ಬರು, ಅವರು ಭಾಷಣ ಮಾಡಲ್ಲ, ಅವರು ಜನಾರ್ದನ್ ಕುಲಾಲ್ ಸರ್. ಶಮೀಮತ್ತರನೇ ಒಬ್ಬರು ಆದರ್ಶ ಚುನಾಯಿತ ಪ್ರತಿನಿಧಿ. ಅವರು ಒಳ್ಳೆಯದನ್ನೆಲ್ಲ ಮೆಚ್ಚುವವರು, ತಪ್ಪು ಕೆಲಸ ಮಾಡುವುದಿಲ್ಲ, ಲಂಚ ಭ್ರಷ್ಟಾಚಾರ ಇಲ್ಲದ ಒಬ್ಬ ಜನಪ್ರತಿನಿಧಿ. ಅವರ ಅನಿಸಿಕೆ ಮಾತನಾಡುವುದಿಲ್ಲ. ಆದರೆ ಇವತ್ತು ವೇದಿಕೆಯಲ್ಲಿರುವಂತಹ ನಮ್ಮ ಗುರುಗಳು ಶಿನ್ನಶೆಟ್ಟಿ ಕೃಷ್ಣಮೂಲ್ಯ ಇವರಿಗೆ ವಂದಿಸ್ತಾ, ಎಲ್ಲ ಗಣ್ಯರಿಗೆ ಒಂದೇ ಮಾತಿನಲ್ಲಿ ನನ್ನ ತುಳುವಲ್ಲಿ ಹೇಳುವುದಾದ್ರೆ ಸೊಲ್ಮೆ ಸಂದಾಯಿತ ಮಲ್ತದ್ದು. ನಾನು ಇವತ್ತು ಏನೋ ಬೆಳಿಗ್ಗೆ ಫೋನ್ ಮಾಡಿದ್ರು ಸರ್. ಆಗ ಏನು ಮಾಡೋದು, ಯಾವಾಗಲೂ ಕಾರ್ಯಕ್ರಮಕ್ಕೆ ನಾನು ಅಲ್ಲಿ ವಂಚಿತರ ಆಗ್ತೇನೆ. ಆದರೆ ಈಗ ನಮ್ಮಲ್ಲಿ ಬೇಕಾದಷ್ಟು ಶಿಕ್ಷಕರಿದ್ದಾರೆ, ಅವರಿಗೆ ಯಾಕೆ ಅವಕಾಶವನ್ನು ಕಲ್ಪಿಸಬಾರದೆಂದು ಅವರ ಫೋನ್ ಬಂದ ತಕ್ಷಣ ನಮ್ಮ ನೀಲಯ ಸರಿಗೆ ಹೇಳಿದೆ. ಇಬ್ಬರಿದ್ದಾರೆ ನನಗೆ ಗಂಡು ಮಕ್ಕಳು ಶಾಲೆಯಲ್ಲಿ. ನನ್ನ ಸಂತೋಷ ಪಡ್ತೇನೆ ನಿಜವಾಗಿ. ಏನು ನಾವು ಮುಂದಿನ ಶೈಕ್ಷಣಿಕವಾಗಿ ಯೋಚನೆ ಮಾಡ್ತೇವಾ, ನಾವು ಕೇಳದೆ ಭಗವಂತ 2ರಷ್ಟು ಕೊಡ್ತಾನೆ ಎನ್ನುವುದಕ್ಕೆ ಸಾಕ್ಷಿ ಇವತ್ತು ಹೂವಾಕೋಕಲ್ಲು ಶಾಲೆ. ನಾನು ಬಂದಾಗ 6 ಜನ ಶಿಕ್ಷಕರಿದ್ರು, 360 ಮಕ್ಕಳಿದ್ರು. ಈಗ 12 ಜನ ಶಿಕ್ಷಕರಿದ್ದೇವೆ, 450 ಮಕ್ಕಳಿದ್ದಾರೆ. ಬಂದಾಗಿನಿಂದ ಮಕ್ಕಳ ಸಂಖ್ಯೆ ಕಡಿಮೆ ಆಗಲಿಲ್ಲ, ಶಿಕ್ಷಕರ ಸಂಖ್ಯೆ ಕಡಿಮೆ ಆದರೂ ಅದನ್ನು ಹೊಂದಾಣಿಕೆ ಮಾಡಿಕೊಂಡಿದ್ದೇವೆ. ಈ ವರ್ಷ ಆಗಸ್ಟ್ ತಿಂಗಳ ನಂತರ ನಮಗೆ 2 ವರ್ಗಾವಣೆಯಲ್ಲಿ ಶಿಕ್ಷಕರು ಬಂದರು. ಅನಂತರ ಹೊಸದಾಗಿ ನೇಮಕವಾದಂತಹ GPT ಶಿಕ್ಷಕರು ತುಂಬ ಯಂಗ್, ಎಲ್ಲ ಮಾನಸಿಕವಾಗಿ ಅವರಲ್ಲಿ ಬಹಳಷ್ಟು ಸಾಮರ್ಥ್ಯವನ್ನು ಹೊಂದಿರುವಂತಹ ಅತ್ಯುತ್ತಮ ಶಿಕ್ಷಕರು 3 ಜನ ಬಂದರು. ಅದರಲ್ಲಿ ಒಬ್ಬರು ಧಾರವಾಡ ಕಡೆಯವರು,
ಬಹಳ ಉತ್ತಮ ಒಳ್ಳೆಯ ಹುಡುಗ, ಇನ್ನು 24-25 ವರ್ಷದ ಯುವಕ. ಆನಂತರ ಇದೀಗ ತಾನೇ ಜೂನ್ ತಿಂಗಳಲ್ಲಿ ನಮ್ಮ ಹಿರಿಯ ಶಿಕ್ಷಕಿಯೊಬ್ಬರು 25 ವರ್ಷ ಸೇವೆ ಮಾಡಿ ನಮ್ಮಿಂದ ನಿವೃತ್ತಿ ಹೊಂದಿದ್ರು. ಆ ಸಂದರ್ಭದಲ್ಲಿ ವರ್ಗಾವಣೆ ಆಗ್ತಾ ಇತ್ತು. ನಾನು ಯಾರಿಗೂ ಒತ್ತಾಯ ಮಾಡಲಿಲ್ಲ, ಯಾಕಂದ್ರೆ ನನಗೆ ಗೊತ್ತಿದೆ ನಮ್ಮ ಶಾಲೆಯಲ್ಲಿ ಏನೇ ಒಂದು ನಕಾರಾತ್ಮಕ ಚಿಂತನೆಗಳಿದ್ರೂ ಕೂಡ ಮಕ್ಕಳ ಬಳಿಗೆ ಖಂಡಿತ ಬಂದೇ ಬರ್ತಾರೆ ಅಂತ. ಆದರೆ ಇಷ್ಟು ಹತ್ತಿರದಿಂದ ನಮ್ಮಲ್ಲಿ ಬರ್ತಾರೆ ಅಂತ ನಾನು ಎಣಿಸಿರ್ಲಿಲ್ಲ. ನಮ್ಮ ನೀಲಯ್ಯ ಸರ್ ತುಂಬಾ ಒಳ್ಳೆಯ ಮನಸ್ಸು ಮಾಡಿ ಅತಿ ಹೆಚ್ಚು ಇದ್ದ ಮಕ್ಕಳ ಶಾಲೆಯನ್ನು ಆಯ್ಕೆ ಮಾಡಿಕೊಂಡದ್ದು ಅಭಿನಂದನೀಯ. ಅವರಿಗೆ ಬಹಳಷ್ಟು ಅವಕಾಶಗಳಿವೆ. ಇನ್ನು ಇದು ನನ್ನ ಶಾಲೆಯ ವಿಷಯ. ಇದೀಗ ತಾನೇ ನಮ್ಮ ನೀತಾ ಗಟ್ಟಿ ಕೂಡ ನಮ್ಮಲ್ಲಿಂದ ಕೋವಿಡ್ ಟೈಮಲ್ಲಿ ವರ್ಗಾವಣೆಗೊಂಡು BRP ಆಗಿ ಹೋಗಿದ್ರು. ಈಗ ಅವರದೇ ಪೋಸ್ಟ್ ಖಾಲಿ ಇತ್ತು. ನಾನು ಮೊನ್ನೆ ರಿಕ್ವೆಸ್ಟ್ ಮಾಡಿದೆ ಅಷ್ಟೇ, ನಿಮ್ಮ ಹುದ್ದೆ ಖಾಲಿ ಇದೆ ಬನ್ನಿ ಅಂತೇಳಿ. ಹಾಗೆ ಅವರು ಮೊನ್ನೆ ಜಾಯ್ನ್ ಆಗಿದ್ದಾರೆ 1ನೇ ತಾರೀಕಿಗೆ. ಸೊ ನಾವೀಗ 12 ಜನ ಶಿಕ್ಷಕರಿದ್ದೇವೆ, HM ಸೇರಿ. ಮಕ್ಕಳೇ, ಇವತ್ತು ಕಾರ್ಯಕ್ರಮ ನೋಡುವಲ್ಲಿ ನಾನು ವಂಚಿತಳಾದೆ. ನಿಮ್ಮ ಕಾರ್ಯಕ್ರಮ ನೋಡಬೇಕು ಅಂತ ನನಗೆ ಬಹಳ ಆಸೆ. ನಾನು ಒಂದು ಹೇಳಲಿಕ್ಕೆ ಬಯಸ್ತೇನೆ, ಕೆಲವೊಂದು ಸಮುದಾಯದವರಿಗೆ ಪ್ರಾಥಮಿಕ ಶಾಲಾ ಹಂತದಲ್ಲಿ ಅವರಿಗೆ ಅವರ ಮನಸ್ಸು ಬಿಚ್ಚಿ ಹಾರಾಡಲಿಕ್ಕೆ ಅವರಿಗೆ ಅವಕಾಶ ಇರುವುದಿಲ್ಲ. ಆದರೆ ಈ ಶಿಕ್ಷಣ ಸಂಸ್ಥೆಯಲ್ಲಿ ಅವಕಾಶ ಮಾಡಿಕೊಟ್ಟಿದ್ದಾರೆ ಶೀನಾ ಶೆಟ್ಟಿ ಹಾಗೂ ಕೃಷ್ಣಮೂಲ್ಯರು. ಮಕ್ಕಳು ಮನ ಬಿಚ್ಚಿ ಕುಣಿತಾರೆ, ಹಾಡ್ತಾರೆ, ಹಾರಾಡ್ತಾರೆ. ಈಗೇನು ಹೊಸದಾಗಿ ಬಂದಿದೆ ಡ್ರೋನ್ ನೋಡಿದಿರಲ್ಲ, ಆ ತರ ತನ್ನ ಮನದ ಏನು ಆಸೆಗಳಿವೆ ಅವೆಲ್ಲವನ್ನು ಇಲ್ಲಿ ಮಾಡಲಿಕ್ಕೆ ನಿಮ್ಗೆ ಅವಕಾಶ ಇದೆ ಮಕ್ಕಳೇ. ದಯವಿಟ್ಟು ಅದನ್ನು ಮುಂದುವರಿಸಿ ಅಂತ ಹೇಳ್ತಾ, ಆಟಿಕೂಟದ ಬಗ್ಗೆ ಒಂದೆರಡು ಮಾತು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಆಟಿ ಆನದ ಲೆಕ್ಕ ಪೋಪುಂಡು, ಸೋಣ ಕುದುರೆ ಲೆಕ್ಕ ಪೋಪುಂಡು ಅಂತ ಗಾದೆ. ಯಾಕಂದ್ರೆ ಆಟಿ ನಿಧಾನವಾಗಿ ಹೋಗ್ತದೆ, ಸೋಣ ಕುದುರೆ ಹಾಗೆ ಓಡ್ತದೆ ಅಂತ. ಆಟಿ ತಿಂಗಳು ಕಳೆದ ನಂತರ ಹೇಗೆ ಕೆಲಸ ಕಾರ್ಯಗಳು ಹೋಗ್ತದೆ ಮುಂದೆ ಅಂತ ಗೊತ್ತಾಗುವುದಿಲ್ಲ. ಡಿಸೆಂಬರ್ ತಿಂಗಳು ಬರುವುದೇ ಗೊತ್ತಾಗುವುದಿಲ್ಲ. ಯಾಕಂದ್ರೆ ಹಿಂದಿನ ಕಾಲದಲ್ಲಿ ಅಷ್ಟೊಂದು ಕಷ್ಟದ ಸಂದರ್ಭ ಇತ್ತು. ಈಗೇನು ನಾವು ಜನಶಿಕ್ಷಣ ಟ್ರಸ್ಟ್ ಅಲ್ಲಿ ಹೇಳ್ತಾ ಇರ್ತಾರೆ, ನಾವು ತಿನ್ನುವಂತ ವಸ್ತುಗಳು ಎಲ್ಲವೂ ವಿಷಮಯ. ನಮ್ಮಮ್ಮ ಆಟಿ ಬಂದ ತಕ್ಷಣ ಬರುವ ಸಮಯದಲ್ಲಿಯೇ ಹುಳದ ಬಾಧೆ ಆಗ್ತದೆ ಅಂತ ಹೇಳಿಕೊಂಡು ಅವರೊಂದು ಪಸ್ಕರಿ ಅಂತ ಮಾಡ್ತಾ ಇದ್ರು. ಎಲ್ಲಾ ಬೇರು ಚಿಗುರು, ಎಲ್ಲಾ ಮರದ ಚಿಗುರುಗಳನ್ನು ತಂದು ಅದಕ್ಕೆ ವಾಲೆ ಬೆಲ್ಲ ಮತ್ತು ಕಾಳುಮೆಣಸು ಹಾಕಿ ಒಂದು ಚಟ್ನಿ ಮಾಡ್ತಿದ್ರು. ಆ ಚಟ್ನಿ ಅಷ್ಟೇ ಸಿಹಿ ಕೂಡ ಇತ್ತು, ಖಾರವಿತ್ತು, ಹುಳಿಯೂ ಇತ್ತು. ಎಲ್ಲ ಮರದ ಚಿಗುರು ಇತ್ತು ಅದರಲ್ಲಿ. ನಾವು ತೇರದ ಮರ ಅಂತ ಹೇಳ್ತೇವೆ, ಅದಕ್ಕೆ ಕನ್ನಡದಲ್ಲಿ ಗೊತ್ತಿಲ್ಲ. ಆ ತೇರದ ಮರ ದಡಿಗೆ ಹೋದ್ರೆ ನಮ್ಮ ಮೈಯೆಲ್ಲ ಬಾತ್ ಹೋಗ್ತಿತ್ತು. ಆದ್ರೆ ಅದನ್ನ ಆ ಚಟ್ನಿಯಲ್ಲಿ ತಿಂದ್ರೆ ನಮ್ಗೆ ಏನು ಆಗ್ತಿರ್ಲಿಲ್ಲ. ಮತ್ತೆ ಆ ಚಟ್ನಿ ತಿಂದ ಮಾರನೇ ದಿನ 2 ದಿನ ನಮ್ಮ ಹೊಟ್ಟೆ ತುಂಬಾ ಖಾಲಿ ಆಗ್ತಾ ಇತ್ತು, ಅಷ್ಟು ಹಗುರಾಗ್ತಿತ್ತು ನಮ್ಮ ದೇಹ. ಅಷ್ಟೇ ಅಲ್ಲ, ಈಗ ಏನು ಹಲಸಿನ ಬೀಜ ನಾವು ಮಕ್ಕಳಿಗೆ ಕೊಟ್ರೆ ಬೇಡ, ಪದಾರ್ಥಕ್ಕೆ ಹಾಕಿದ್ರೆ ಬೇಡ, ತಿನ್ನುವುದಿಲ್ಲ. ಆದ್ರೆ ಅದು ಮೊದಲಿಗೆ ನಮಗೆ ಈಗಿನ ಬಾದಾಮಿ ಆಗಿತ್ತು. ಅದನ್ನು ಒಣಗಿಸಿ ಬಿಸಿಲಿಗೆ ಹಾಕಿ ಬೇಯಿಸಿ ಒಣಗಿಸಿ ಡಬ್ಬಿಯಲ್ಲಿ ಹಾಕಿ ಇಟ್ಟು ನಾವು ಕಾಲಹರಣ ಮಾಡುವಾಗ ಅದನ್ನು ತಿಂತಾ ಇದ್ದೇವೆ. ಯಾಕಂದ್ರೆ ನಮ್ಗೆ ಬೇರೆ ವ್ಯವಸ್ಥೆ ಇರಲಿಲ್ಲ. ಆಮೇಲೆ ಇವರು ಸರ್ ಹೇಳಿದ್ರು, ಆಗ ಉಪ್ಪು ಮುಂಚೆ ಮಾಡಿ ಗೆಣಸನ್ನು ಬೇಯಿಸಿ ತಿಂತಿದ್ದೆವು ಅಂತ. ಇದು ನಾವು ಮಾಡ್ತಿದ್ದೆವು. ನಮ್ಮ ಮನೆಯಲ್ಲಿ 8 ತೆಂಗಿನ ಮರ ಇತ್ತು. ತೆಂಗಿನಕಾಯಿ ಹಾಲು ತೆಗೆದು ಗೆಣಸು 3 kg ಗೆಣಸು ಶನಿವಾರ ತಂದು ಚೆನ್ನಾಗಿ ಬೇಯಿಸಿ, ಆಗ ನಮ್ಗೆ 1.5 ರೂಪಾಯಿ 2 ರೂಪಾಯಿಗೆ 1 kg ಗೆಣಸು ಸಿಗ್ತಿತ್ತು. ಬೇಯಿಸಿ ತಿಂತಿದ್ದೆವು. ಆಗ ನಮ್ಗೆ ಏನೂ ಆಗ್ತಿರ್ಲಿಲ್ಲ. ಇದೇ ನಮ್ಮ ಜೀವನವಾಗಿತ್ತು. ಇವತ್ತೇನು ನಾವು ಈ ಪದಾರ್ಥಗಳನ್ನು ಮಾಡಿದ್ದೇವೆ ಅದೆಲ್ಲ ಈಗಿನ ಮಕ್ಕಳಿಗೆ ಬೇಡ. ಏನು ಇವತ್ತು ಒಂದು ನೂಡಲ್ಸ್ ತಕೊಂಡು ನೋಡಿ, ಪ್ಯಾಕೆಟ್ ನೂಡಲ್ಸ್ ಪ್ಯಾಕೆಟ್ ಅನ್ನು ಸೂಕ್ಷ್ಮ ದರ್ಶಕದಲ್ಲಿಟ್ಟು ನೋಡಿದ್ರೆ ಅದರಲ್ಲಿ ಕ್ರಿಮಿಗಳು ಓಡಾಡುವುದು ಕಾಣ್ತದೆ.
ಇದು ಪ್ರತ್ಯಕ್ಷವಾಗಿ ಮೊನ್ನೆ ಕೂಡ ಒಬ್ರು ವಾಟ್ಸಪ್ಪಲ್ಲಿ ಹಾಕಿದ್ರು, ಇದು ನಿಜವಾಗಿ ನಾನು ನೋಡಿದ್ದು. ಹಾಗೆ ಬೋಟಿ ಅಂತ ಒಂದು ಸಿಗ್ತದೆ ನೋಡಿ, ಅದು ತಿನ್ಲಿಕ್ಕೆ ಎಷ್ಟು ರುಚಿ ಇದೆ, ಅದನ್ನೊಮ್ಮೆ ಬೆಂಕಿಗೆ ಇಟ್ಟು ನೋಡಿ. ಅಥವಾ ಕುರ್ಕುರೆ ಅಂತ ಮಕ್ಕಳು ತಿಂತಾರೆ ನೋಡಿ, ಅದನ್ನು ಇಟ್ಟು ನೋಡಿ, ಬೆಂಕಿ ಬಿಸಿ ಮಾಡಿ ನೋಡಿ, ಪ್ಲಾಸ್ಟಿಕ್ ತರ ಇರ್ತದೆ ಅದು. ಆದ್ರಿಂದ ಅದೆಲ್ಲವನ್ನು ಬಿಟ್ಟು ಈ ಆಹಾರವನ್ನು ನಾವು 1 ತಿಂಗಳು ಸೇವನೆ ಮಾಡಿದ್ರೆ ನಮಗೆ ಯಾವ ಮದ್ದೂ ಬೇಡ, ಏನೂ ಬೇಡ. ಒಂದು ಚಟ್ನಿ ಗಂಜಿ ಇದ್ರೆ ಈ ಸಮಯದಲ್ಲಿ ನಾವು ಅಷ್ಟು ಚೆನ್ನಾಗಿ ಊಟ ಮಾಡ್ತೇವೆ. ಅದಕ್ಕೆ ಒಂದು ಹಸಿಮೆಣಸು ಅಥವಾ ಸಣ್ಣ ಜೀರಿಗೆ ಮೆಣಸು, ಒಂದು ಎರಡು ಈರುಳ್ಳಿ ತುಂಡು, ಆಮೇಲೆ ಒಂಚೂರು ಉಪ್ಪು ಹಾಕಿ ಇದು ಮಾಡಿ ಊಟ ಮಾಡಿದ್ರೆ ಎಷ್ಟು ಚೆನ್ನಾಗಿ ಆಗ್ತದೆ. ಈಗಿನ ಮಕ್ಕಳಿಗೆ ಅದು ಬೇಡ. ಇನ್ನೊಂದು ನಾನು ಸರಿಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ, ನಮ್ಮ ಶಾಲೆ ಬಹಳ ದೊಡ್ಡ ಶಾಲೆ, ಹಲವಾರು ಶಿಕ್ಷಕರಿದ್ದಾರೆ. ಅದು ಒಂದು ದಿವಸ ನೀವು ಬರಬೇಕು ಸರ್, ನಾನು ಹೇಳ್ತೇನೆ. ಯಾಕಂದ್ರೆ ಇಷ್ಟೊಂದು ಮಾಹಿತಿ ಕೊಡ್ತೀರಿ, ನನಗೊಂದು ಬೇಸರ ಇದೆ. ನಾವು ಮೊನ್ನೆ ಶನಿವಾರ ನಮ್ಮ ನೀತಾಗಟ್ಟೆ ಬಂದ ತಕ್ಷಣ ಹೇಳಿದೆ, ನಾನು ಈ ರಾಶಿಯ ಮಧ್ಯೆ ಕೂತಿದ್ದೇನೆ ನೀತಾ, ನನಗೆ ಇಲ್ಲಿ ಒಂದು ಒಳ್ಳೆ ಸ್ವಚ್ಛ ವಾತಾವರಣ ಬೇಕು. ಈ ವಾತಾವರಣವನ್ನು ನಾವು ಮಾಡುವ, ನನಗೆ ಅವಕಾಶ ಮಾಡಿಕೊಡಿ, ನನ್ನ ಜೊತೆ ನೀವು ಇರಿ. ನನಗೆ 2 ಗಂಡು ಮಕ್ಕಳಿದ್ದಾರೆ, ಅವರನ್ನು ಉಪಯೋಗಿಸಿಕೊಂಡು ನಾನು ಮಾಡ್ತೇನೆ ಅಂತೇಳಿ. ಹಾಗೆ ಶನಿವಾರ ಮಧ್ಯಾಹ್ನ ಮೇಲೆ ನಾವು ಮಾಡುವ ಮೇಡಮ್. ಶಾಲೆ ಇಲ್ಲದಿದ್ರೆ ನಾವು ಬರುವ, ಶಾಲೆ ಇಲ್ಲದಿದ್ರೆ ನಾವು ಮಾಡುವ. 1 ಲಾರಿ ಪುಸ್ತಕ ಎಲ್ಲ ಒದ್ದೆ ಆಗಿ 1 ಲಾರಿ ನಾವು ಕಸವನ್ನು ಇದೇ ಇಸ್ಮಾಯಿಲ್ ಸಾಹೇಬರಿಗೆ ಕಳಿಸಿದ್ದೇವೆ. ಅವರಲ್ಲಿ ಕೇಳಿ, ಎಲ್ಲ ಫೋಟೋ ಇದೆ ನನ್ನ ಹತ್ರ. ಇದು ನಾವು ಶಿಕ್ಷಕರಾದವರು ಮಾಡಿದ್ದು, ಹೇಳಬಾರ್ದು ನಾನು, ಯಾಕಂದ್ರೆ ನನಗೆ ತುಂಬ ನೋವಿದೆ ಸರ್. ನೀವು ಅನೇಕ ಬಾರಿ ಬರ್ತೀರಾ, ಶಾಲೆಯಲ್ಲಿ ಒಳ್ಳೆ ಮಾಹಿತಿಯನ್ನು ಕೊಡ್ತೀರಾ, ಅದು ಯಾಕೆ ಸೋರಿಕೆ ಎಲ್ಲಿ ಆಗ್ತಾ ಇದೆ ಅಂತ ಗೊತ್ತಾಗ್ತಾ ಇಲ್ಲ. ಆದರೆ ಈಗ ಒಂದು ಒಳ್ಳೆ ಟೀಮ್ ಇದೆ ನಮ್ಮದು. ಆದರೂ ನಾವು ಮುಂದೆ ಇಂತಹ ಅವಕಾಶ ಆಗದ ಹಾಗೆ ಫುಲ್ ಒಂದು ರೂಮಲ್ಲಿ ಡಂಪ್ ಮಾಡಿಟ್ಟಿದ್ದು ಮೊನ್ನೆ ನೋಡ್ಲಿಕ್ಕೆ ಹೋಗ್ತೇನೆ ನಾನು. ಅದು ಹೇಳಲಿಕ್ಕೆ ಬೇಡ ಸರ್, ಅಷ್ಟು ಬೇಸರ ಆಗಿದೆ ನನಗೆ. ಯಾಕೆ ಹೀಗೆ ಆಯಿತು, ಎಲ್ಲಿ ನಾವು ತಪ್ಪಿದ್ದೇವೆ ಅಂತ ನನಗೆ ಗೊತ್ತಾಗುವುದಿಲ್ಲ. ಎಲ್ಲ ಕ್ಲೀನ್ ಮಾಡಿ ಈಗ ನನಗೊಂದು ಮನೋಭಾವ ಇತ್ತು, ಏನಂದ್ರೆ ನಮ್ಮ ಜನಸಂಖ್ಯೆ ಮನೆಯಲ್ಲಿ ಜಾಸ್ತಿ ಆಗಿದೆ. ಈಗ ನಾವೆಲ್ಲ ಮುಖ ನೋಡಿಕೊಂಡು ಕೂತ್ಕೊಳ್ಳುವ ವ್ಯವಸ್ಥೆ ಆಗಬೇಕು ಅಂತ ಇತ್ತು. ಆ ವ್ಯವಸ್ಥೆ ಮಾಡಬೇಕು. ನಾವು ನಮ್ಮ ಹೆಚ್ಚಿನ ಸಮಯವನ್ನು ಮಕ್ಕಳೇ ನಾವು ಕಳೆಯುವುದು ಎಲ್ಲಿ, ನಾವೆಲ್ಲಿ ಕಳಿತೇವ ಅಲ್ಲಿ ನಾವು ಸಂತೋಷದಿಂದ ಇರಬೇಕು. ಇವತ್ತಿದ್ದ ಸಂತೋಷ ಮಾರ್ಗ ದಾಟಿ ಆಚೆ ಹೋದಾಗ ಉಂಟಂತ ಹೇಳಲಿಕ್ಕೆ ಆಗುದಿಲ್ಲ. ನಮ್ಮ ದೀಪ ಯಾವಾಗ ಹಾರಿ ಹೋಗ್ತದೆ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಆದ್ರಿಂದ ಇರುವಷ್ಟು ದಿನ ನಕಾರಾತ್ಮಕ ಚಿಂತನೆಗಳಿಗೆ ನಾವು ಬಿಟ್ಟು ನಮ್ಮ ಜೀವನದಲ್ಲಿ ಒಳ್ಳೆಯ ಮೌಲ್ಯಗಳನ್ನು ಅಳವಡಿಸಿಕೊಂಡು ಒಬ್ಬರಿಗೆ ಮಾದರಿ ಆಗ್ತಾ, ಒಬ್ಬರಿಗೆ ತಾಯಿ ಆಗುವುದು, ಒಬ್ಬರಿಗೆ ತಂಗಿ ಆಗುವುದು, ಒಬ್ಬರಿಗೆ ಅಕ್ಕ ಆಗುವುದು, ಈ ರೀತಿಯ ಒಂದು ಬಾಂಧವ್ಯವನ್ನು ಬೆಸೆದುಕೊಂಡು ಇಂತಹ ಒಳ್ಳೆ ಒಂದು ಸಂಸ್ಕಾರ ಇರುವಂತಹ ಈ ಒಂದು ಶಾಲೆಯಲ್ಲಿ ನಾವೆಲ್ಲರೂ ಒಟ್ಟು ಸೇರಿ ಇಲ್ಲಿ ಮಾಡುವಂತ ಕಾರ್ಯಕ್ರಮಗಳು ಅತ್ಯುತ್ತಮ ಕಾರ್ಯಕ್ರಮ. ಆದ್ರಿಂದ ನನಗೆ ಇಲ್ಲಿ ಬರ್ಲಿಕ್ಕೆ ತುಂಬಾ ಆಸೆ. ಆದ್ರೆ ಏನು ಕೆಲಸದ ಒತ್ತಡಗಳು, ಯಾವಾಗ ನೋಡಿದ್ರು ರೇಟು ಅಥವಾ ಗಾಂಜಾ ಇದೆಲ್ಲ ಮುಖ್ಯವಾದ ವ್ಯಸನಗಳು. ಅದನ್ನ ಬಿಡಿಸ್ಬೇಕಿದ್ರೆ ಏನ್ ಮಾಡಬೇಕು, ಅಥವಾ ಯಾವ ರೀತಿ ಬಿಡಿಸಿ ಆದ್ಮೇಲೆ ಯಾವ ತರ ಕೇರ್ ತಗೊಳ್ಬೇಕು, ಅದರದ್ದೆಲ್ಲ ಪ್ರಶ್ನೆ ಇಲ್ಲಿ ನಮ್ಮ ಡಾಕ್ಟರ್ ಹತ್ರ ಬಂತು. ನಾನೇನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಅಂತ ಹೇಳಿದ್ರೆ, ಈ ವ್ಯಸನವನ್ನ ನಾವು ಇಲ್ಲಿ ಡಿಸ್ಕಸ್ ಆಗುವಾಗ ಬಂತು, ಪ್ರೀತಿ ಕೊಟ್ರೆ 90% ಅವರನ್ನ ನಮ್ಮ ದಾರಿಗೆ ತರಬಹುದು. ಸತ್ಯ, ಇದು 100ಕ್ಕೆ 100 ಈ ಮಾತು ಸತ್ಯ. ಪ್ರೀತಿ ಜೊತೆಗೆ ಅವರ ಬಗ್ಗೆ ನಮಗೆ ಕಾಳಜಿ ಬೇಕು, ಕೇರ್ ತಗೊಳ್ಬೇಕು ನಾವು. ಆಗ ಮಾತ್ರ ಅವರು ಈ ಒಂದು ವ್ಯಸನದಿಂದ ಮುಂದೆ ಬರಲಿಕ್ಕೆ ಸಾಧ್ಯ. ಅದಲ್ಲದೆ ನಾನು ಇನ್ನೂ ಕೂಡ ಮುಖ್ಯವಾಗಿ ಡೀಪ್ ಆಗಿ ಹೇಳ್ಬೇಕಂತ ಹೇಳಿದ್ರೆ, ಆ ಒಂದು ಚಟದಿಂದ ನಾವು ಯಾರು ವ್ಯಸನಿಗಳಿರ್ತಾರೆ ಆ ಚಟದಿಂದ ಹೊರಗೆ ಬರ್ಬೇಕಿದ್ರೆ ಒಂದು ಮನಸ್ಸಿಗೆ ಏಕಾಗ್ರತೆ ಇರಬೇಕು. ಆ ಏಕಾಗ್ರತೆಯನ್ನ ನಾವು ತರಬೇಕಿದ್ರೆ ಯೋಗದ ಮೂಲಕ ಮಾತ್ರ ಸಾಧ್ಯ. ಮೆಡಿಟೇಷನ್, ಧ್ಯಾನ, ಅದರಲ್ಲಿ ಕುಳಿತುಕೊಂಡಾಗ ನಮ್ಮ ಮನಸ್ಸನ್ನ ನಾವು ಏಕಾಗ್ರತೆಗೆ ತರಬಹುದು. ಆ ಮನಸ್ಸು ಏಕಾಗ್ರತೆಗೆ ಬಂದ ಮೇಲೆ ನಾವು ಯಾವುದೇ ಅಂತ ಚಟಗಳನ್ನ
ಅದರ ಹತ್ತಿರ ಕೂಡ ಹೋಗ್ಲಿಕ್ಕೆ ಇಷ್ಟಪಡುವುದಿಲ್ಲ. ಆದ್ರೆ ಮುಖ್ಯವಾಗಿ ಮನಸ್ಸಿಗೆ ಏಕಾಗ್ರತೆ ಬೇಕು. ನಾನು ಒಂದು ಹೇಳ್ತೇನೆ, ಸರ್ ನನಗೆ 1 ನಿಮಿಷ ಮಾತಾಡ್ಲಿಕ್ಕೆ ಕೊಟ್ಟಿದ್ದಾರೆ, ಸ್ವಲ್ಪ ಮಾತಾಡ್ತೇನೆ. ನಾನು ಯೋಗ ತರಬೇತಿ ಕೊಡ್ತೇನೆ ಉಚಿತವಾಗಿ. ನಾನು ಕಲ್ತಿದ್ದು ಕೂಡ ಉಚಿತವಾಗಿ ಯೋಗ ಕಲ್ತಿದ್ದೇನೆ, ಉಚಿತವಾಗಿ ಯೋಗ ತರಬೇತಿ ಕೊಡ್ತೇನೆ. ನಮ್ಮ ಸರ್ ನಾವೆಲ್ಲ ಮಾಡೂರು ಶಾಖೆ ಅಲ್ಲ ಸರ್, ನಾವು ಒಟ್ಟಿಗೆ ಮಾಡಿದ್ದೇವೆ ಯೋಗ. ಸೊ ನನಗೆ ಬೀಜಗೂರಿ ಗೊತ್ತಿರ್ಬೋದಲ್ಲ, ಅಲ್ಲಿ ಒಂದು ಗೋವನಿತಾಶ್ರಮ ಅಂತೇಳಿ ಇದೆ. ಅಲ್ಲಿ ಒಂದು ಧರ್ಮಸ್ಥಳದ ವತಿಯಿಂದ ಉಚಿತ ಮದ್ಯವರ್ಜನ ಶಿಬಿರ ಕಾರ್ಯಕ್ರಮ ನಡೀತಾ ಇತ್ತು. ಸೊ ಅಲ್ಲಿ ನನಗೆ ಕೇಳ್ಕೊಂಡ್ರು, ಆ ಮದ್ಯ ವರ್ಜನ ಶಿಬಿರದಲ್ಲಿ 1 ವಾರ ಬೆಳಿಗ್ಗೆ 5 ಗಂಟೆಯಿಂದ 6:30 ಗಂಟೆವರೆಗೆ ಅವರಿಗೆ ತರಬೇತಿ ಕೊಡ್ಬೋದಾ ಅಂತ ಹೇಳಿ ಕೇಳ್ಕೊಂಡ್ರು. ಸೊ ನಾನು ಹೋದೆ. ಮೊದಲ ದಿನ ಹೋಗುವಾಗ ಅವರಿಗೆ ನನ್ನನ್ನು ನೋಡುವಾಗ ಅವರು ನೋಡುವ ಆ ನೋಟದಲ್ಲೇ ನಾನು ಬೆಂಕಿ ಆಗ್ಬಿಡ್ತೇನೆ ಅಂತ ಹೇಳುವಷ್ಟು ಅವರ ಮುಖದಲ್ಲಿ ಅಷ್ಟು ಕೋಪ ಇತ್ತು. ಅಂದ್ರೆ ನಾನು ಯಾವುದನ್ನ ಹೇಳಿದನ್ನು ಕೂಡ ಕೇಳುವಷ್ಟು ಅವರಿಗೆ ವ್ಯವಧಾನ ಇರಲಿಲ್ಲ, ಒಂದು ಇಷ್ಟ ಇರಲಿಲ್ಲ. ಅಭ್ಯಾಸ ಮಾಡುವ ಕೆಲವರು ಅಲ್ಲೇ ಕೂತ್ಕೊಂಡು ನಿದ್ರೆ ಕೂಡ ಮಾಡ್ತಾ ಇದ್ರು ಫಸ್ಟ್ ದಿನ. ಆಮೇಲೆ 2ನೇ ದಿನ ಬದಲಾಗ್ತಾ ಹೋಯ್ತು. ಕೊನೆಗೆ 7 ದಿನ ತರಗತಿ ಆದ್ಮೇಲೆ ಸಮಾರೋಪ ಸಮಾರಂಭಕ್ಕೆ ನನ್ನನ್ನು ಕರೆದ್ರು. ಸೊ ಆವಾಗ ಅವರ ಮನೆಯವರನ್ನ, ಹೆಂಡತಿ ಆಗಲಿ, ತಾಯಿ ಆಗಲಿ, ತಂದೆ ಆಗಲಿ, ಯಾರು ಬಂದಿದ್ದಾರೆ ಅವರನ್ನ ಕರ್ಕೊಂಡು ಬಂದು ಅವರು ಎಷ್ಟು ಬದಲಾಗಿದ್ರು ಅಂತ ಹೇಳಿದ್ರೆ, ನನ್ನ ಕಾಲು ಮುಟ್ಟಿ ನಮಸ್ಕರಿಸುವಷ್ಟು ಅವರು ನನಗೆ ಋಣಿಯಾಗಿದ್ರು. ಅಂದ್ರೆ ಅಷ್ಟು ಬದಲಾವಣೆ ಅವರಲ್ಲಿ ಬಂತು. ಅದರಿಂದ ನಾವು ಯೋಗದಲ್ಲಿ ಖಂಡಿತವಾಗಿ ಇಂಥ ವ್ಯಸನಿಗಳನ್ನ ನಾವು ಅದರಲ್ಲಿ ತೊಡಗಿಸಿಕೊಂಡ್ರೆ ಖಂಡಿತ ಅದರಿಂದ ಮುಂದಕ್ಕೆ ಬರ್ಬೋದು. ಉದಾಹರಣೆಗೆ ನನ್ನ ಗಂಡ ಕೂಡ ಕೆಲವೆಲ್ಲ ಹ್ಯಾಬಿಟ್ ಇತ್ತು ಅವರಿಗೆ ಕೂಡ. ಅವರನ್ನ ನಾನು ಹಾಸ್ಪಿಟಲ್ ಅಡ್ಮಿಟ್ ಮಾಡಿ ಕೆಲವು ಇದೆಲ್ಲ ಆದ್ಮೇಲೆ ಅವರನ್ನ ಕೂಡ ನಾನೀಗ ಯೋಗದಲ್ಲಿ ತೊಡಗಿಸಿಕೊಂಡಿದ್ದೇನೆ. ಅಂತ ಮುಖ್ಯವಾದ ಇದಲ್ಲ ಅಭ್ಯಾಸಗಳ, ಸಣ್ಣ ಪುಟ್ಟ ಅಭ್ಯಾಸಗಳು. ಈಗ ವ್ಯಸನ ಅಂತ ಹೇಳಿದ್ರೆ ಆ ಮುಖ್ಯವಾದ 3 ಅಲ್ಲ. ಈಗ ಎಲೆಡಿಕೆ ತಿನ್ನೋದು, ಅದರಲ್ಲಿ ಯಾವ್ದು ಹೊಗೆ ಸೊಪ್ಪು ಹಾಕೋದು, ಅದರಲ್ಲಿ ಕೂಡ ಕಿಕ್ ಆಗ್ತದೆ. ಮತ್ತೆ ಕೆಲವೆಲ್ಲ ತುಟಿಯಲ್ಲಿ ಇಟ್ಕೊಳ್ತಾರೆ. ಅಂತದೆಲ್ಲ ಸಣ್ಣ ಪುಟ್ಟ ಅಭ್ಯಾಸಗಳಿತ್ತು, ಅದೆಲ್ಲ ಬಿಟ್ಟು ಈಗ ಯೋಗಾಭ್ಯಾಸದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಈಗ ಚಹಾ ಕಾಫಿ ಬಗ್ಗೆ ಇಲ್ಲಿ ಪ್ರಶ್ನೆ ಬಂತು, ಚರ್ಚೆ ಬಂತು. ಚಹಾ ಕಾಫಿಯಲ್ಲಿ ಏನು ಕಿಕ್ಕಿ ಇದೆಯಾ ಅಂತೇಳಿ. ಖಂಡಿತವಾಗಿ ಇದೆ. ನಾನು ಯೋಗಕ್ಕೆ ಹೋಗೋಕ್ಕಿಂತ ಮೊದಲು ಚಹಾ ಕಾಫಿ ಬೆಳಿಗ್ಗೆ, ಸಂಜೆ, ಕೆಲವೊಮ್ಮೆ ರಾತ್ರಿ ಕೂಡ ಕುಡಿತಾ ಇದೆ. ನಮ್ಮ ಯೋಗದಲ್ಲಿ ನಾವು ಯಾವ ಆಹಾರ ಪದಾರ್ಥವನ್ನ ಸೇವಿಸಬಾರ್ದು ಅಂತ ಹೇಳಿ ಕೆಲವು ಪಟ್ಟಿಗಳೇ ಇದೆ. ಈರುಳ್ಳಿ, ಬೆಳ್ಳುಳ್ಳಿ, ಟೊಮೆಟೊ, ಹಸಿಮೆಣಸಿನಕಾಯಿ, ಚಹಾ, ಕಾಫಿ. ಮುಖ್ಯವಾಗಿ ಆ ಕಾಫಿ ಟೀಯಲ್ಲಿ ಬರುವ ಸಕ್ಕರೆ, ಅದು ನಮ್ಮ ಶರೀರಕ್ಕೆ ಸ್ಲೋ ಪಾಯ್ಸನ್ ಅಂತ ಹೇಳ್ಬೋದು. ಶುಗರ್ ಇದ್ದವರಲ್ಲ, ನಾರ್ಮಲ್ ಪರ್ಸನ್ ಕೂಡ ಸಕ್ಕರೆ ಅಥವಾ ಸಕ್ಕರೆಯಿಂದ ತಯಾರಿಸಿದ ಆಹಾರ ಪದಾರ್ಥ ಸೇವಿಸುವುದು ನಾವು ವಿಷ ಸೇವನೆ ಮಾಡಿದಷ್ಟೇ ಈಕ್ವಲ್. ಈಗ ನಾವು ಚಹಾ ಕಾಫಿ ಕುಡಿಯೋರು, ನಾವೀಗ 4 ಗಂಟೆಗೆ ಚಹಾ ಅಥವಾ ಕಾಫಿ ಕುಡಿತೇವೆ ಅಂತ ಇಟ್ಕೊಳ್ಳಿ. ಆ ಟೈಮ್ ಆಗುವಾಗ ನಮ್ಗೆ ತಲೆನೋವು ಸ್ಟಾರ್ಟ್ ಆಗ್ತದೆ, ತಲೆದು ತಲೆ ತಿರುಗಿದಾಗೆ ಆಗ್ತದೆ, ಏನೇನೋ ಆಲಸ್ಯ, ನಿದ್ರೆ ಬಂದಾಗ ಏನೋ ಒಂದು ಅನ್ಕಂಫರ್ಟ್ ಆಗ್ತದೆ. ಅಂದ್ರೆ ಈ ಅಭ್ಯಾಸ ನಮ್ಗೆ ಇರೋದ್ರಿಂದ ಅದರಲ್ಲಿ ನಮ್ಗೆ ಸಣ್ಣದಾಗಿ ಒಂದು ಕಿಕ್ ಕೊಡುವಂತ ಒಂದು ವಸ್ತು ಇರುವ ಕಾರಣ ನಮ್ಗೆ ಆ ತರ ಫೀಲ್ ಆಗೋದು. ಮತ್ತೆ ಕೆಲವರಿಗೆ ಏನು ಅಭ್ಯಾಸ ಇರ್ತದೆ ಅಂತ ಹೇಳಿದ್ರೆ, ಬೆಳಿಗ್ಗೆ ಎದ್ದು ಚಹಾ ಕುಡಿದ್ರೆ ಮಾತ್ರ ಟಾಯ್ಲೆಟ್ಗೆ ಅಥವಾ ಮಲ ವಿಸರ್ಜನೆ ಮಾಡ್ಲಿಕ್ಕೆ ಸಾಧ್ಯ ಅಂತ ಹೇಳೋದು ಒಂದು ಅಭ್ಯಾಸ ಇರಬಹುದು ಕೆಲವರಿಗೆ. ಅದರಲ್ಲಿ ನಾನು ಹೇಳ್ತೇನೆ ಏನು ಅಂತ ಹೇಳಿದ್ರೆ, ಚಹಾ ಅಂತ ಹೇಳುವಾಗ ಬಿಸಿ ಇರ್ತದೆ. ಆ ಬಿಸಿ ನಾವು ಕುಡಿದಾಗ ನಮ್ಮ ವಿಸರ್ಜನೆ, ಮಲ ವಿಸರ್ಜನೆ ಆಗ್ತದೆ. ಆದ್ರೆ ಅದರಲ್ಲಿ ಇರುವ ಬಿಸಿ ನೀರಿನ ಅಂಶದಿಂದ ಅದು ಆಗುವಂಥದ್ದು, ಚಹಾದಿಂದ ಆಗೋದಂತದ್ದಲ್ಲ. ಅದರಿಂದ ನಾವು ಬೆಳಿಗ್ಗೆ ಎದ್ದು ಬಿಸಿ ನೀರು ಕುಡಿದ್ರೆ ಸುಲಭವಾಗಿ ಮಲ ವಿಸರ್ಜನೆ ಮಾಡ್ಬೋದು. ಮತ್ತೆ ಇವತ್ತಿನ ಕಾರ್ಯಕ್ರಮದ ಬಗ್ಗೆ ಹೇಳ್ಬೇಕಿದ್ರೆ, ಒಂದು ಕೂಡು ಕುಟುಂಬದಲ್ಲಿ ಎಲ್ಲರೂ ಸೇರಿ ಮಾಡುವ ಒಂದು ಕಾರ್ಯಕ್ರಮದ ಅನುಭವ ಬಂತು. ನಾನು ಜನಶಿಕ್ಷಣ ಟ್ರಸ್ಟಿನ ಪರಿಚಯ ನನಗೆ ಆಗಿ ಒಂದು 5-6 ತಿಂಗಳಾಗಿದಷ್ಟೇ. ಈಗ ನನ್ಗೆ ಯಾವ ತರ ಫೀಲ್ ಆಗಿದೆ ಅಂತ ಹೇಳಿದ್ರೆ, ಜನಶಿಕ್ಷಣ ಟ್ರಸ್ಟಿನ ಕಾರ್ಯಕ್ರಮ ನನ್ನ ಮನೆಯ ಕಾರ್ಯಕ್ರಮ ಅಂತ ಹೇಳುವ ತರ ನನಗೆ ಫೀಲ್ ಆಗಿದೆ ಇವಾಗ. ಮತ್ತೆ ಇಲ್ಲಿಯ ಸ್ಟೂಡೆಂಟ್ ಬಗ್ಗೆ, ಇವತ್ತಿನ ಅವರು ಕೊಟ್ಟಂತ ಪರ್ಫಾರ್ಮೆನ್ಸ್ ಬಗ್ಗೆ ಹೇಳ್ಬೇಕಿದ್ರೆ, ನಿಜವಾಗ್ಲೂ ಇಷ್ಟು ಒಂದು
ಒಳ್ಳೆ ಟ್ಯಾಲೆಂಟ್ ನಮ್ಮ ಮಕ್ಕಳಲ್ಲಿ ಇದೆ ಅಂತ ಹೇಳಿ ಸತ್ಯ ನಂಗೆ ಗೊತ್ತಿರಲಿಲ್ಲ. ಪ್ರತಿಯೊಬ್ಬರು ಕೂಡ ಇವರದ್ದು ತುಂಬಾ ಚೆಂದಾಗಿತ್ತು ಮತ್ತೊಬ್ಬರದ್ದು ಚಂದ ಇಲ್ಲ ಅಂತಲ್ಲ, ಒಬ್ಬರಿಗಿಂತ ಒಬ್ಬರು ಮೇಲು ಕಾರ್ಯಕ್ರಮ ಕೊಟ್ಟಿದ್ದೀರಿ. ಎಲ್ಲರಿಗೂ ಕೂಡ ಅಭಿನಂದನೆಗಳು. ಥ್ಯಾಂಕ್ ಯು. ಈ ಒಂದು ಕಾರ್ಯಕ್ರಮಕ್ಕೆ ನನಗೆ ಭಾಗವಹಿಸಲು ಅವಕಾಶ ಕೊಟ್ಟ ಟ್ರಸ್ಟಿಗೆ ವಂದನೆಗಳನ್ನು ಸಲ್ಲಿಸ್ತೇನೆ. ಥ್ಯಾಂಕ್ ಯು. ನಾನಿವತ್ತು ಈ ಎಲೆದು ಪಾಯಸ ಮಾಡಿ ತಂದಿದ್ದೇನೆ. ಈ ಎಲೆಯ ವಿಶೇಷ ಇಲ್ಲಿ ಯಾರಿಗೂ ಪರಿಚಯ ಇರ್ಲಿಕ್ಕಿಲ್ಲ. ನನ್ನ ನೇಟಿವ್ ಪ್ಲೇಸ್ ಮಡಿಕೇರಿಯ ಕಾಫಿ ತೋಟದಲ್ಲಿ ಬೆಳೆಯುವಂತಹ ಒಂದು ಅರವೆ ಸೊಪ್ಪಿನ ರೀತಿ ಬೆಳೆಯುವಂತಹ ಒಂದು ಸಸ್ಯ ಇದು. ಇದನ್ನು ನಾನು ನನ್ನ ಮನೆಯಲ್ಲಿ ಇಲ್ಲಿ ತಂದು ನೆಟ್ಟು ಬೆಳೆಸಿದ್ದೇನೆ ಪ್ರತಿ ವರ್ಷ. ಅಂದ್ರೆ ಆಟಿ ತಿಂಗಳಲ್ಲಿ ಇದಕ್ಕೆ 18 ತರದ ಔಷಧಿ ಗುಣ, ಪ್ರಕೃತಿಯಲ್ಲಿರುವ ಔಷಧಿ ಗುಣ ಬಂದು ಇದಕ್ಕೆ ಸೇರ್ತದೆ. ಈಗ ನಾವು ಪಾಲೆದು ಕೆತ್ತೆ ತೆಗೆದ್ರೆ ಅದು ಯಾವುದು ಆಟಿ ಅಮಾವಾಸ್ಯೆ ದಿನ ರಾತ್ರಿ ಬೆಳಿಗ್ಗೆ 5 ಗಂಟೆ ಒಳಗೆ ನಾವು ತೆಗಿಬೇಕು. ಸೂರ್ಯೋದಯದ ಮೊದಲು ತೆಗೆದು ನಂತರ ನಾವು ಅದನ್ನು ಉಪಯೋಗಿಸಬೇಕು. ಸೂರ್ಯೋದಯದ ನಂತರ ತಗೊಂಡ್ರೆ ಅದಕ್ಕೆ ವಿಷಾಂಶ ಸೇರ್ಪಡೆ ಆಗ್ತದೆ ಅಂತ ಹೇಳೋ ಉದ್ದೇಶದಿಂದ ಆ ಆಟಿ ಅಮಾವಾಸ್ಯೆ ದಿನ ರಾತ್ರಿ ಮಾತ್ರ ನಾವು ಅದನ್ನು ಉಪಯೋಗಿಸ್ಲಿಕ್ಕೆ. ಆದರೆ ಇದು ಹಾಗೆ ಅಲ್ಲ. ಆಟಿಯ 18ನೇ ದಿನ ಇದರಲ್ಲಿ 18 ತರದ ಔಷಧಿಗಳು ಸೇರ್ತದೆ. ಇವತ್ತೀಗ 18, 19, 20ನೇ ದಿನ ಇದು. ಈಗ 20ನೇ ದಿನದ ವಿಶೇಷ ಏನು ಅಂದ್ರೆ 2 ತರದ ಔಷಧಿ ಇದರಲ್ಲಿ ಹೋಗಿರ್ತದೆ. ಅದು ವಿಶೇಷ. ಅಂದ್ರೆ ಆಟಿ ತಿಂಗಳು ಪೂರ್ತಿ ಇದನ್ನ ಉಪಯೋಗಿಸಬಹುದು. ಇದನ್ನ ಬೇಯಿಸಿ ಇದರ ನೀರು ತೆಗೆದು ಆ ನೀರಲ್ಲಿ ನಾನು ಮಾಡಿದ ಪಾಯಸವನ್ನ ಮಾಡಿ ತಂದಿದ್ದೇನೆ. ಮತ್ತೆ ಇದು ಏನು ಅಂತ ಹೇಳಿದ್ರೆ ಬೇಯಿಸಿ ನೀರು ತೆಗೆದಾಗ ಪರ್ಪಲ್ ಕಲರ್, ಡಾರ್ಕ್ ಪರ್ಪಲ್ ಕಲರ್ ಇರ್ತದೆ. ಸೊ ನಾವು ಅದನ್ನು ಉಪಯೋಗಿಸಿ ಮೂತ್ರ ವಿಸರ್ಜನೆ ಮಾಡುವಾಗ ಪಿಂಕ್ ಕಲರ್ ಮೂತ್ರ ಹೋಗ್ತದೆ. ಯಾರು ಹೆದರಬೇಡಿ ದಯವಿಟ್ಟು. ಇದನ್ನ ಆಟಿ ಸೊಪ್ಪು ಅಂತ ಹೇಳ್ತೇವೆ. ಮತ್ತೆ ನಾನು ಗೂಗಲ್ ಅಲ್ಲಿ ಸರ್ಚ್ ಮಾಡುವಾಗ ಇಂಡಿಯನ್ ಹರ್ಬಲ್ ಲೀವ್ಸ್ ಅಂತ ಹೇಳಿ ಸಿಕ್ತು ನನಗೆ. ಇಂಡಿಯನ್ ಹರ್ಬಲ್ ಲೀವ್ಸ್ ಅಂತ ಸಿಕ್ತು. ಥ್ಯಾಂಕ್ ಯು. ನಮಸ್ಕಾರ. ನಾನು ಇಷ್ಟಪಡುವಂತ ಭಾರತದಲ್ಲಿ ನಿಂತು ಇವತ್ತು ಮಾತಾಡ್ತಾ ಇದ್ದೇನೆ. ಮೊದಲನೇದಾಗಿ ಇವತ್ತು ಯಾರು ಹಾಡು ಹಾಡಿದ್ದೀರಿ, ಯಾರು ಎದುರು ಕಥೆ ಹೇಳಿದ್ದೀರಿ, ಯಾರು ನೃತ್ಯ ಮಾಡಿದ್ದೀರಿ, ನಿಮ್ಗೆಲ್ರಿಗೂ ನಂದು ತುಂಬು ಹೃದಯದ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ. ನಾನು ಹೇಳಿದೆ, ನಾನು ಅಪೇಕ್ಷೆ ಪಡುವಂಥ ಭಾರತದಲ್ಲಿ ನಿಂತು ಮಾತಾಡ್ತಾ ಇದ್ದೇನೆ ಅಂತ ಬಹುಶಃ ಎಲ್ರಿಗೂ ಅರ್ಥ ಆಗಿದೆ ಅಂತ ಭಾವಿಸ್ತೇನೆ ನಾನು. ಮತ್ತೆ ನಾನು ನೇರವಾಗಿ ಆಟಿಯ ವಿಷಯಕ್ಕೆ ಬರ್ತೇನೆ. ಒಂದಷ್ಟು ಆಹಾರದ ಪಟ್ಟಿಗಳು ಇಲ್ಲಿ ಬಂದಿವೆ. ಆ ಆಹಾರ ಹೇಗೆ ಇಂಪಾರ್ಟೆನ್ಸ್ ಈ ತಿಂಗಳಲ್ಲಿ ಅನ್ನುವುದನ್ನು ನಾನು ಹೇಳುವುದಿಲ್ಲ. ಆದರೆ ಅದಕ್ಕೆ ಒಂದಷ್ಟು ಪಟ್ಟಿಯನ್ನು ನಾನು ಸೇರಿಸಲಿಕ್ಕೆ ಪ್ರಯತ್ನ ಪಡ್ತೇನೆ. ಇದನ್ನು ನೀವು ಯಾರಾದರೂ ಅನುಭವಿಸಿದರೆ ಅದು ಒಂದು. ಅಲ್ಲಿ ಇಲ್ಲದೇ ಇರುವಂಥದ್ದನ್ನು ನಾನು ಹೇಳ್ತೇನೆ. ಒಂದು ಹಲಸಿನಕಾಯಿಯದ್ದು ಕೂಂಜಿ ಅಂತ ಬರ್ತದೆ, ಅದು ಕೂಂಜಿ. ಮತ್ತೆ ರಚ್ಚೆ ಅಂತ ಬರ್ತದೆ, ರಚ್ಚೆ. ಇದನ್ನು ನಮ್ಮ ಹಿರಿಯರಿಂದ ಉಪ್ಪಿನೀರಿನಲ್ಲಿ ಹಾಕಿ ಇಡ್ತಾ ಇದ್ರು. ಹಾಕಿಟ್ಟದನ್ನು ಈ ಆಟಿ ತಿಂಗಳಲ್ಲಿ ತೆಗೆದು ಚಟ್ನಿ ಮಾಡ್ತಾ ಇದ್ರು. ಆ ಚಟ್ನಿಗಿರುವಂಥ ಸ್ವಾದ ನಮ್ಮ ಈಗಿನ ಬೋಟಿಗೂ ಇರುವುದಿಲ್ಲ, ಅಥವಾ ಬರ್ಗರ್ಗೆ ಇರುವುದಿಲ್ಲ, ಕೆಂಟಕಿ ಚಿಕನ್ಗೆ ಇರುವುದಿಲ್ಲ. ಅಷ್ಟು ಟೇಸ್ಟ್. ಅದಕ್ಕೆ ಗಂಜಿ ಕಾಂಬಿನೇಷನ್ ಸಿಗಬೇಕು, ಇನ್ನೂ ಉತ್ತಮವಾಗಿರ್ತದೆ. ಇನ್ನು ಒಂದು ಚಲ್ಲಂಗಾಯಿ ಅಂತ ಬರ್ತಾ ಇತ್ತು, ಯಾರಾದ್ರೂ ನೋಡಿದಿರೇನೋ ಗೊತ್ತಿಲ್ಲ. ಚಲ್ಲಂಗಾಯಿ ಅದನ್ನು ಉಪ್ಪಿನೀರಿನಲ್ಲಿ ಹಾಕ್ತಾ ಇದ್ರು. ಆ ಉಪ್ಪಿನೀರಿನಲ್ಲಿ ಹಾಕಿದ್ರೆ ಒಂದು ಚಲ್ಲಂಗೆಯಲ್ಲಿ 7 ಸೇರು ಅಕ್ಕಿದು ಊಟ ಮಾಡ್ಬೋದು. ಅದು ಉಪ್ಪಿನೀರಿನಲ್ಲಿ ಹಾಕಿದ್ರು. ಇನ್ನು ಅದನ್ನು ಚಟ್ನಿ ಮಾಡಬೇಕು. ಚಟ್ನಿ ಮಾಡಿದ್ರೆ ಅದಕ್ಕೆ ಈಕ್ವಲೆಂಟ್ ಆದ ರುಚಿಯ ಬೇರೆ ಇನ್ನೊಂದು ವಸ್ತು ಇಲ್ಲ, ಆ ರೀತಿ. ಮತ್ತೆ ನಮ್ಮ ಹಿಂದಿನ ಹಿರಿಯರೆಲ್ಲ ಇನ್ನೊಂದು ಈ ಸೌತೆಕಾಯಿ ಉಂಟಲ್ಲ, ಸೌತೆಕಾಯಿಯ 2ನೇ ಬೆಳೆ, ಸಣ್ಣ ಸಣ್ಣ ಮಿಡಿ ಸೌತೆಕಾಯಿ, ಅದನ್ನು ಉಪ್ಪಿನೀರಿನಲ್ಲಿ ಹಾಕ್ತಾ ಇದ್ರು. ಆ ಉಪ್ಪಿನೀರಿನಲ್ಲಿ ಹಾಕಿದ್ದನ್ನು ಇದೇ ಈ ಮಳೆಗಾಲದ ಆಟಿ ತಿಂಗಳಲ್ಲಿ ತೆಗೆದು ಚಟ್ನಿ ಮಾಡ್ತಾ ಇದ್ರು. ನಮಗೆ ಅದನ್ನೆಲ್ಲ ತಿನ್ನುವಂಥ ಭಾಗ್ಯ ಸಿಕ್ಕಿದೆ. ಈಗಿನವ್ರಿಗೆ ಸಿಗ್ತದೇನೋ ಅಂತ ಗೊತ್ತಿಲ್ಲ, ಕೆಲವರು ತಿಂದಿರಲೂಬಹುದು. ಇನ್ನೊಂದು ಮುಖ್ಯವಾಗಿ ಹೇಳೋದು ಉರ್ದುದ ಗಂಜಿ ಅಂತೇಳಿ. ಉರ್ದು ಎಲ್ಲರೂ ನೋಡಿದ್ದೀರಿ ನೀವು. ಆಟಿಯಲ್ಲಿ ಹಿಂದೆಲ್ಲ ಬಡತನ ಇತ್ತು, ಈಗೆಲ್ಲವನ್ನೂ ನಾವು ಪರ್ಚೇಸ್ ಮಾಡ್ತೇವೆ, ಬಡತನ ಸ್ವಲ್ಪ ದೂರ ಆಗಿದೆ ಅಂತ ಅನಿಸ್ತದೆ. ಉದ್ದಿನ ಗಂಜಿ ಮಾಡ್ತಾ ಇದ್ರು. ಈಗಿನ ಮಕ್ಕಳು ಖಂಡಿತವಾಗಿ ಅದನ್ನು ತಿನ್ನಲಿಕ್ಕೆ ಇಲ್ಲ, ಆ ರೀತಿ ಇರ್ತಾ ಇತ್ತು. ಅದನ್ನು ಹೇಗೆ ಮಾಡ್ತಾರೆ ಅಂದರೆ, ಒಂದು ಕುರ್ತೆ ಅಕ್ಕಿಗೆ ಒಂದು ಕುರ್ತೆ ಉದ್ದು ಹಾಕೋದು. ಮನೆಯಲ್ಲಿ ಇದ್ದರೆ ಅದಕ್ಕೆ ಒಂದು ಎರಮನೆಯಷ್ಟು ತೆಂಗಿನಕಾಯಿ, ಇಲ್ಲದಿದ್ದರೆ ಅದು ಇಲ್ಲ, ಉಪ್ಪು, ಅದಕ್ಕೆ ಜೊತೆಗೆ ಅದರದ್ದೇ ಚಟ್ನಿ. ಒಂದು ರೀತಿಯಲ್ಲಿ
ನೋಡಲಿಕ್ಕೆ ಅಸಹ್ಯ ಆಗುವ ರೀತಿಯಲ್ಲಿ ಇದ್ದದ್ದು, ಆದರೆ ರುಚಿಯಲ್ಲಿ ಬಹಳ ಉತ್ತಮವಾದಂಥ ಅದು ಆಹಾರ. ಇನ್ನು ಶೀತ ಆದರೆ ಏನು ಮಾಡ್ತಾಯಿದ್ರು? ಶೀತ ಆದರೆ ಅರಿಪೊಡಿ ಆಟಿಯಲ್ಲಿ, ಇಲ್ಲಿ ಬಹುಶಃ ಇವತ್ತು ತಂದಿದ್ದಾರೆ. ಅರಿಪೊಡಿ ಅಂದರೆ ಅಕ್ಕಿಯನ್ನು ಹುರಿದು ಅದಕ್ಕೆ ಬೆಲ್ಲ ಹಾಕಿ ಪುಡಿ ಮಾಡಿ ಉಂಡೆ ಕಟ್ಟುವಂಥದ್ದು, ಅದು ಅರಿಪೊಡಿ. ಶೀತಕ್ಕೆ ಭಾಳ ಹೇಳಿ ಮಾಡಿಸಿದಂಥದ್ದು. ಇನ್ನೊಂದು ಸೀಗೆ ಪುಡಿಯದ್ದು ಸಾರು, ಶೀತಕ್ಕೆ ಮಳೆಗಾಲದಲ್ಲಿ ಮಾಡ್ತಾಯಿದ್ದು ನಮ್ಮ ಹಿರಿಯರು. ಮತ್ತು ಮೇಡಮ್ ಹೇಳಿದ್ರು ಒಂದಷ್ಟು ಬಗೆಯ ಚಿಗುರುಗಳದ್ದು ಪಲ್ಯ. ನಾವು ಇವತ್ತು ಚಕ್ತೆ ಸಿಗ್ತಾ ಇಲ್ಲ, ನಮಗೆ ಚಕ್ತೆ ಇಲ್ಲ. ಚಕ್ಕೆ ಮಾಡಿದರೆ ನಮ್ಮ ಮಕ್ಕಳು ತಿನ್ನೋದಿಲ್ಲ. ನಿಮಗೆ ಪ್ರೋಟೀನ್ಗೆ ಬಂದಾಗ ನುಗ್ಗೆ ಸೊಪ್ಪು, ನುಗ್ಗೆ ಸೊಪ್ಪಿನಲ್ಲಿರುವಂಥ ಪೌಷ್ಟಿಕಾಂಶ ಬೇರೆ ಯಾವುದೇ ತರಕಾರಿಯಲ್ಲಿಲ್ಲ. ಆದರೆ ನಮಗೆ ಇವತ್ತು ಬೇಡ. ಮತ್ತೆ ಇನ್ನೊಂದು ವಿಶೇಷ ಆಟಿದು, ಇದು ಆಹಾರ ವಸ್ತು ಇನ್ನೊಂದಷ್ಟಿದೆ ಬೇಡ. ಇನ್ನೊಂದು ಬಹಳ ಮುಖ್ಯವಾದದ್ದು ಆಟಿ ತಿಂಗಳದ್ದು. ಆಟಿ ನಮ್ಮ ಮನೆಯ ಮನಸ್ಸಿನ ಕೊಳೆಯನ್ನು ಹೊರಗೆ ಹಾಕುವಂಥ ತಿಂಗಳು. ನಿಮಗೆಲ್ಲ ಆಶ್ಚರ್ಯ ಆಗುವುದು ಯಾಕೆ ಇದನ್ನು ಹೇಳ್ತಾ ಇದ್ದೇನೆ ಅಂತ ಹೇಳಿ. ತುಳುನಾಡಿನಲ್ಲಿ ಅಟ್ಟಾಡಿ ಪುಣೆ ಅಂತ ಒಂದು ಕ್ರಮ ಬಂದಿದ್ರೆ ಅದು ಆಟಿ ತಿಂಗಳಲ್ಲಿ. ಈಗಿನ ಮನೆಗಳೆಲ್ಲ ಸ್ಲ್ಯಾಬಿನ ಮನೆಗಳು, ಈ ಹಂಚಿನ ಮನೆಗಳಿಗೆ, ಮುಲಿ ಹುಲ್ಲಿನ ಮನೆಗಳಿಗೆ, ಸೋಗೆಯ ಮನೆಗಳಿಗೆ ಅಟ್ಟ ಅಂತ ಇರ್ತದೆ. ಅದನ್ನು ಪ್ರತಿ ವರ್ಷ ಆಟಿ ತಿಂಗಳಲ್ಲಿ ಗುಡಿಸುವ ಒಂದು ಕ್ರಮ ಇದೆ. ಅಲ್ಲಿ ಇದ್ದಂಥ ಕಸ ಅದನ್ನೆಲ್ಲ ಹೊರಗೆ ಹಾಕೋದು. ಆಯಿತು, ಆಟಿ ತಿಂಗಳಲ್ಲಿ ಯಾಕೆ ಗುಡಿಸಬೇಕು? ಇಲ್ಲಿ ವಿಜ್ಞಾನ ಉಂಟು. ಆಟಿ ತಿಂಗಳಲ್ಲಿ ಹೊರಗೆ ಮಳೆ ಬರ್ತಾ ಇರ್ತದೆ, ಗುಡಿಸಿದ್ರೆ ಡಸ್ಟ್ ಬರುವುದಿಲ್ಲ, ಧೂಳು ಬರುವುದಿಲ್ಲ, ಅದೊಂಥರ ತಣಿದಿರ್ತದೆ, ಧೂಳು ಒಂದಿಷ್ಟು ಬರುವುದಿಲ್ಲ. ಅದಕ್ಕೆ ಬೇಕಾಗಿ ಆಟಿಯಲ್ಲೇ ಗುಡಿಸ್ತಾರೆ, ಒಂದು ಕಾರಣ. ಆದರೆ ಇನ್ನೊಂದು, ಆಟಿಯಲ್ಲಿ ಕೆಲಸ ಇರುವುದಿಲ್ಲ, ಕೃಷಿ ಕೆಲಸ ಮುಗಿದಿರ್ತದೆ. ಕೃಷಿ ಕೆಲಸ ಮುಗಿದಿರ್ತದೆ, ಆ ಕಾರಣಕ್ಕೆ ಮನೆಯಲ್ಲಿ ಎಲ್ಲ ಇರುವ ಮಂದಿ ಎಲ್ಲ ಫ್ರೀ ಆಗಿರ್ತಾರೆ, ಅವ್ರಿಗೆ ಕೆಲಸ ಇರುವುದಿಲ್ಲ, ಕಸ ಗುಡಿಸ್ತಾರೆ. ಹಾಗಾಗಿ ಮನಸ್ಸಿನ ಕಸ, ಮನೆಯ ಕಸ ಎರಡನ್ನೂ ಹೊರಗೆ ಹಾಕುವಂಥ ಒಂದು ತಿಂಗಳು ಇದ್ದರೆ ತುಳುನಾಡಿನಲ್ಲಿ ಅದು ಆಟಿ ತಿಂಗಳು. ಇನ್ನೊಂದು ವಿಶಿಷ್ಟವಾದ ಇದೆ. ಈಗೆಲ್ಲ ನಮ್ಮದು ಏನು ಬೆಳೆ ಬೆಳೆಯುವುದು, ಭತ್ತ ಬೆಳೆಯುವುದು ಯಾವಾಗೆಲ್ಲ ಕಾಲ ಬದಲಾಗ್ತಾ ಇದೆ. ಆಟಿ ಅಮಾವಾಸ್ಯೆಯ ದಿನ ಕೃಷಿಕ ಮುಂಜಾನೆ ಎದ್ದು ಕಾಸರಕದ ಕೋಲನ್ನು ತೆಗೆದುಕೊಂಡು ಹೋಗಿ ತನ್ನ ಗದ್ದೆ ನಡುವಿನಲ್ಲಿ ಅದನ್ನು ಸ್ಥಾಪನೆ ಮಾಡುವಂಥದ್ದು ಒಂದು ಕ್ರಮ ಇತ್ತು. ಈಗ ಆಟಿಯಲ್ಲಿ ನಾಟಿ ನಡುವೆ ಲೇಟ್ ಆಗ್ತದೆ. ಇದು ಯಾಕೆ ಅನ್ನೋದು ಇದು ಯಾಕೆ ಅನ್ನೋದು ಬಹಳ ಮುಖ್ಯ. ಒಂದು, ಕಾಸರಕವನ್ನು ಯಾಕೆ ಆಯ್ಕೆ ಮಾಡ್ತಾರೆ ಅಂದರೆ, ಕಾಸರಕ ಬಹಳ ಗಟ್ಟಿಯಾದ ಮರ, ಅಬ್ದುಲ್ ಖಾದರ್ ಸಾಹೇಬ್ರಿಗೆ ಗೊತ್ತಿದೆ, ಬಹಳ ಗಟ್ಟಿಯಾದ ಮರ, ಅಷ್ಟು ಬೇಕಾದ್ರೂ ಯೂಸ್ ಆಗುವುದು. ಇನ್ನೊಂದು, ಅದಕ್ಕೆ ಹುಳ ಬರುವುದಿಲ್ಲ, ಅದೇ ಆಂಟಿಬಯೋಟಿಕ್ ಅಂತಾರೆ. ಅದನ್ನು ಈ ಕಾರಣಕ್ಕೆ ಗೊತ್ತುದಾದ್ರೆ ಇನ್ನೊಂದು ಮಹತ್ವದ ಒಂದು ಉದ್ದೇಶ ಇದೆ. ಸಾಧಾರಣ ಹಿಂದಿನ ಬೇಸರ ಪಗ್ಗು 18ಕ್ಕೆ ನೇಜಿ ಹಾಕಿದೆ ಅಥವಾ ಬೇಸರ ನೇಜಿ ಹಾಕಿದರೆ, ಈ ಹೊತ್ತಿಗೆ ಆಟಿ ಅಮಾವಾಸ್ಯೆ ಹೊತ್ತಿಗೆ ಅದು ಚಿಗುರಿ ಒಳ್ಳೆ ಹೊಟ್ಟೆ ಬರುವಂಥ ಹಂತಕ್ಕೆ ತಲುಪಿರ್ತದೆ. ಕ್ರಿಮಿಕೀಟಗಳಲ್ಲಿ ಇರ್ತದೆ. ಆ ಹೊತ್ತಲ್ಲಿ ಕ್ರಿಮಿಕೀಟಗಳು ಬರ್ತದೆ. ಕ್ರಿಮಿಕೀಟಗಳನ್ನು ತಿನ್ನಲಿಕ್ಕೆ ಹಕ್ಕಿಗಳು ಓಡಾಡ್ತಾ ಇರ್ತವೆ. ಕಂಡ ನಿಲೀಕೆ ಪಕ್ಕಿಲು ರಾವೊಂದು ಪಕ್ಕಿಲು ರಾನಕ ಸ್ವಾಭಾವಿಕವಾದ ಬಚ್ಚಲಾಪು, ಅದಕ್ಕೆ ಆಯಾಸ ಆಗ್ತದೆ. ಎಲ್ಲಿ ಕೂತ್ಕೊಳ್ಬೇಕು? ಅದಕ್ಕೆ ರೆಸ್ಟ್ ಏರಿಯಾ ಬೇಕು. ಆ ರೆಸ್ಟ್ ಏರಿಯಾವಾಗಿ ಕಾಸರಕನ ಕೋಲು ಕೆಲಸ ಮಾಡ್ತದೆ ಅನ್ನೋದು ಬಹಳ ಮುಖ್ಯವಾದ ಸಂಗತಿ. ಇದೇ ಸಿಸ್ಟಮ್ ಸುಗ್ಗಿಗೆ ಬರ್ತದೆ, ಅದು ಸುಗ್ಗಿಗೆ ಕಾಪು ಅಂತ ಹೇಳ್ತಾರೆ. ಅದನ್ನು ಕಾಪು ಕೋಡಿ ಬಂತಿ ಎಲ್ಲ ಇಟ್ಟು ಕೂಡುವಂಥ. ಹಾಗಾಗಿ ನನ್ನ ಲೆಕ್ಕದಲ್ಲಿ ಆಟಿ ಬಹಳ ಸಮೃದ್ಧವಾದ ತಿಂಗಳು. ಬಡತನ ಇದ್ದರೂ ಮನಸ್ಸಿನಲ್ಲಿ ಬಹಳ ಸಮೃದ್ಧವಾದ ತಿಂಗಳು. ಮನೆಯವರೆಲ್ಲ ಕೂಡಿ ಕಳೆಯುವಂಥ ತಿಂಗಳು. ಅದನ್ನು ನಾವು ಇವತ್ತು ಬಹಳ ಪೂರ್ಣವಾಗಿ ಆಚರಣೆ ಮಾಡಿದ್ದೇವೆ. ಇನ್ನೂ ಒಂದು ನಾನು ಹೇಳಲಿಕ್ಕಿರುವಂಥದ್ದು, ನಾನಾಗ ಕೃಷ್ಣ ಸರ್ ಹತ್ರ ಮಾತಾಡ್ತಿದ್ದೆ, ನಮ್ಮಲ್ಲಿ ಎಲ್ಲರಲ್ಲಿ ಟ್ಯಾಲೆಂಟ್ಸ್ ಇದೆ, ಪ್ರತಿಭೆಗೆ ಏನು ಕೊರತೆ ಇಲ್ಲ. ಆದರೆ ಆ ಪ್ರತಿಭೆ ಬೆಳಗಲಿಕ್ಕೆ ವಾತಾವರಣ ಬೇಕು. ಇಲ್ಲಿ ಅಂತ ವಾತಾವರಣ ಇರುವುದಕ್ಕೆ ಇದೆಲ್ಲ ಸಾಧ್ಯ ಆಗಿದೆ. ಇವತ್ತು ಹೆಣ್ಮಕ್ಕಳು ಎಷ್ಟು ಚಂದ ಸಾಂಸ್ಕೃತಿಕ ಕಾರ್ಯಕ್ರಮ ನೀಡಲಿಕ್ಕೆ ಕಾರಣ ಇಲ್ಲಿ ಆ ವಾತಾವರಣ ಇದೆ. ಮುಂದಿನ ದಿನದಲ್ಲಿ ಕೂಡ ಇಂಥ ಕಾರ್ಯಕ್ರಮಗಳು ಸಮೃದ್ಧವಾಗಿ ನಡೆಯಲಿ. ಶ್ರೀಕೃಷ್ಣರ ಆದರ್ಶ ನಮಗೆಲ್ಲ ದಾರಿದೀಪವಾಗಲಿ ಅಂತ ಹೇಳ್ತಾ ಅವಕಾಶಕ್ಕಾಗಿ ವಂದಿಸ್ತೀನಿ. ನನ್ನ ಹೆಸರು ಲತಾ ಅಂತ, ಇವರು ನನ್ನ ಹಸ್ಬೆಂಡ್ ವಿಶ್ವನಾಥ ಗಟ್ಟಿ ಅಂತ. ನಾವು ತರಕಾರಿ ಕೃಷಿಯಲ್ಲಿ ಮುಂದುವರಿಲಿಕ್ಕೆ ನಿಜವಾಗಿ ಕಾರಣ ನನ್ನ ಯಜಮಾನ್ರೆ ನನಗೆ ಸಪೋರ್ಟ್ ಕೊಟ್ಟದ್ದು. ಆದರೂ ಅದನ್ನು ಜನಗಳ ಪ್ರೀತಿಯಿಂದ ನಾವು ಮೇಲೆ ಬಂದಿದ್ದೇವೆ.
ಅದನ್ನು ನನಗೆ ಒಂದು ವ್ಯಾಪಾರ ಮಾಡಲಿಕ್ಕೆ ಇಲ್ಲಿ ಉತ್ತಮವಾದ ಒಂದು ಸ್ಥಳವನ್ನು ಕೊಟ್ಟದ್ದು ಇಲ್ಲಿ ಜನಶಿಕ್ಷಣ ಟ್ರಸ್ಟ್ ಅಂತ ಹೇಳಲು ನಾನು ತುಂಬ ಇಷ್ಟಪಡ್ತೇನೆ. ಇದರಿಂದ ನಾನು ಮುಂದೆ ಬರಲು ಕಾರಣ. ಹಾಗಾಗಿ ನನಗೆ ಊರಿನ ಜನಗಳು ಎಲ್ಲರೂ ಅಂದರೆ ಇಲ್ಲಿಗೆ HM ಇದ್ದಾರೆ, ಅವರು ನನ್ನ ತರಕಾರಿ ಕೊಂಡೋಗಿ ಬೇಯಿಸಿಡುವಾಗ ಹೇಳಿದ್ರು, ಲತಾ ಮೇಡಮ್ ನಿಮ್ಮೊಂದು ಅಲಸಂಡಿ ಎಷ್ಟು ರುಚಿ ಇತ್ತಂತ. ಆ ವಿಷಯ ಎಲ್ಲ ಕೇಳುವಾಗ ನನಗೆ ತುಂಬ ಖುಷಿ ಆಯಿತು. ಅಂದರೆ ನಮಗೆ ಇನ್ನೂ ಸಹ ಮುಂದುವರಿಯುವುದಂತ ನಮ್ಮದೊಂದು ಅನಿಸಿಕೆ. ಅಂದರೆ ಊರಿನ ಎಲ್ಲ ಜನರು ನಮಗೆ ಈಗ ಎಲ್ಲಿ ಹೋದರೂ ತರಕಾರಿ ಉಂಟಾ ಅಂತ ಕೇಳಿ ನಮಗೆ ಪ್ರೇರಣೆ ಕೊಟ್ಟಿದ್ದಾರೆ. ಮತ್ತು ಇಲ್ಲಿ ಜನಶಿಕ್ಷಣ ಟ್ರಸ್ಟ್ನಿಂದ ನನಗೆ ಈ ಡ್ರೈವಿಂಗಲ್ಲಿ ನನಗೆ ಯಾವುದು ಗೊತ್ತಿರಲಿಲ್ಲ, ಈ ಕ್ಲಚ್, ಬ್ರೇಕ್, ಎಕ್ಸ್ಲೇಟರ್ ಯಾವುದಂತ ನಮಗೆ ಡ್ರೈವಿಂಗ್ದು ವಿಷಯವೇ ಗೊತ್ತಿಲ್ಲ. ಆದರೂ ಇಲ್ಲಿ ಸರ್ನವರು ಹೇಳಿದ್ರು ಡ್ರೈವಿಂಗ್ ಕಲಿಯಿರಿ ಅಂತ. ಹೋದೆ ನಾನು ಡ್ರೈವಿಂಗ್ ಅಂತ. ಆದರೂ ಅಲ್ಲಿ ನನಗೆ ಒಂದು ಭಯ ಶುರುವಾಯಿತು, ಅಂದರೆ ಗಡಗಡ ಅಂತ ಅಲ್ಲಿ ಯಾವುದನ್ನು ಮುಟ್ಟುವಾಗ. ಆದರೂ ಫೈಲ್ ಆದೆ, ಒಂದು ಸಲ ಟ್ರಸ್ಟಿಗೆ ಹೋಗುವಾಗ ಲೈಸೆನ್ಸ್ಗೆ ಫೈಲ್ ಆದೆ ಬಂದಿರಿ ಸರ್ ಹತ್ರ ಹೇಳಿದೆ, ಸರ್ ನನಗೆ ಹೀಗೆ ಆಯಿತು, ನನಗೆ ಭಯ ಉಂಟು, ಫೈಲ್ ಆದರೆ ಏನು ನೆಕ್ಸ್ಟ್ ಉಂಟಲ್ಲ ಕ್ಲಾಸ್, ಹೋಗಿ ಕ್ಲಾಸಿಗೆ ಅಂತ. ಆದರೂ ಇಲ್ಲಿಯ ಸಹಕಾರದಿಂದ ಅಲ್ಲಿ ಹೋಗಿ ನಾನು ಒಂದು ಲೈಸೆನ್ಸನ್ನು ಪಡೆದುಕೊಂಡು ಈಗ ಒಂದು ಘನತ್ಯಾಜ್ಯ ಘಟಕದಲ್ಲಿ ಸಹಾಯಕಿಯಾಗಿ ಕೆಲಸ ಮಾಡುತ್ತಿದ್ದೇನೆ. ಮತ್ತು ಆಟ್ಯ ಮಾಸದ ನಮ್ಮ ಬಾಲೆಪುನಿಯವರೆಲ್ಲರೂ ವಿವರಣೆಯಾಗಿ ಹೇಳಿದ್ದಾರೆ. ಅವಕಾಶಕ್ಕಾಗಿ ಧನ್ಯವಾದ. ನನಗೆ ತುಂಬ ಖುಷಿ ಆಯಿತು. ಇಲ್ಲಿ ಯೋಗ ಮತ್ತು ನಮಗೆ ಬೇಕಾದ ಹಾಗೆ ನಾವು ಹೀಗೆ ಎದುರಲ್ಲಿ ಮಾತನಾಡಲಿಕ್ಕೆಲ್ಲ ಆಗ್ತದೆ. ಈಗ ಖುಷಿ ಆಗುತ್ತೆ ಸರ್. ನಾವು ಬಂದಾಗ 3 ತಿಂಗಳು ಚಂದ ಯೋಗ ಎಲ್ಲ ಮಾಡ್ತಿದ್ವಿ. ಈಗ ಮನೆಯಲ್ಲಿ ಯೋಗ ಮಾಡೋಕ್ಕೆ ಏನು ಪುರ್ಸತ್ತಿಲ್ಲ. ಇಲ್ಲಾದ್ರೂ ನಾವು ಬೇಗ ಬೇಗ ಕೆಲಸ ಮಾಡಿ ಪುರ್ಸತ್ ಮಾಡ್ಕೊಂಡು ಬಂದು ಯೋಗ ಎಲ್ಲ ಮಾಡ್ತೀವಲ್ಲ ಸರ್. ಈಗ ಮನೇಲಾದರೆ ಅದು ಇದು ಅಂತ ಇರುತ್ತಲ್ವಾ, ಹಾಗೆ ಇನ್ನೂ ಏನಾದರೂ ಒಂದು ಕಲಿಯೋಕ್ಕಿದ್ರೆ ನಾವು ಬಂದು ಕಲಿತೀವಿ ಅಂತ ಆಗುತ್ತೆ ಸರ್. ಇಲ್ಲಿ ಬಂದರೆ ಖುಷಿ ಆಗುತ್ತೆ ನಮಗೆ. ಇಲ್ಲಿ ತುಂಬ ಖುಷಿ ಆಯಿತು. ಎಷ್ಟೋ ವಿಷಯನ ತಿಳ್ಕೊಂಡ್ವಿ. ನಾನು ಕಳೆದ ವರ್ಷ ಇಲ್ಲಿರುವಾಗ ಆಟಿಗೂಟ ಸ್ಟಾರ್ಟ್ ಆಯ್ತು. ಇದು 2ನೇ ವರ್ಷ. ಅದಕ್ಕೆ ನಿನ್ನೆ ನನಗೆ ಗೊತ್ತಿರಲಿಲ್ಲ, ಒಬ್ಳು ರಕ್ಷಾ ಅಂತ ಒಬ್ಳು ಹುಡುಗಿ ಹೇಳಿದ್ದು ನಾಳೆ ಆಟಿಗೂಟ. ಅವಳು ಮತ್ತೆ ಮೆಸೇಜ್ ನೋಡುವಾಗ ಇತ್ತು, ಸೀದಾ ಬಂದದೆ. ಹೇಗಾಯ್ತು, ಕಳೆದ ವರ್ಷ ನಾವು ಮಾಡಿದ್ದಕ್ಕಿಂತಲೂ ಈ ವರ್ಷ ಚಂದ ಮಾಡಿದ್ದಾರೆ. ಇನ್ನು ಮುಂದಿನ ವರ್ಷ ಇದಕ್ಕಿಂತಲೂ ಚಂದ ಆಗಬೇಕು ಅಂತ. ನನಗೆ ಇದು ಆಟಿದ ಊಟ ಅಂತ ಏನಂತ ಗೊತ್ತಿರಲಿಲ್ಲ. ಇಲ್ಲಿಗೆ ಬಂದ ಮೇಲೆ ಇವತ್ತು ಗೊತ್ತಾಯಿತು. ಆದರೂ ಇಲ್ಲಿಗೆ ಏನಾದರೂ ಫಂಕ್ಷನ್ ಬರೋದಂದ್ರೆ ತುಂಬ ಖುಷಿನೇ ಆಗುತ್ತೆ. ಏನು ಗೊತ್ತಿಲ್ಲದೆಲ್ಲ ಇಲ್ಲಿ ಗೊತ್ತಾಗುತ್ತೆ ಬಂದ ಮೇಲೆ, ತುಂಬ ಖುಷಿ ಆಗುತ್ತೆ. ನಾವು ಒಂದು ಮೂಲೆಯಲ್ಲೇ ಕೆಲಸ ಮಾಡಿಕೊಂಡಿದ್ದೆವು. ನಾನು ಇಲ್ಲಿ ಬಂದು ಕಂಪ್ಯೂಟರ್ ಕಲೀಲಿಕ್ಕೆ ಅಂತ ಬಂದ ಮೇಲೆ ನನಗೆ ಇಲ್ಲಿ ತುಂಬ ಖುಷಿ ಆಯಿತು. ಹಾಗೆ ಇಲ್ಲಿ ಒಂದು ಫಂಕ್ಷನ್ ಆದರೆ ನನಗೆ ಬರಬೇಕು, ಟೈಮ್ ಮಾಡಿಕೊಂಡು ಬರಬೇಕು ಅಂತೇಳಿ ಇವತ್ತು ಬಂದಲ್ಲಿ ತುಂಬ ಕಲಿತುಕೊಂಡೆ ಸರ್. ತುಂಬ ಖುಷಿ ಆಯಿತು. ಎಲ್ಲರಿಗೂ ನಮಸ್ಕಾರ. ನಾನು ಅಂದರೆ ಇಲ್ಲಿ 12 ವರ್ಷದಿಂದ ಬರ್ತಾನೆ ಇದ್ದೀನಿ. ಕಲಿಯೋದು ತುಂಬ ಕಲಿತಾಯ್ತು. ಆದರೆ ಮೊನ್ನೆ ಕಂಪ್ಯೂಟರ್ ಕಲಿತೆ ಮತ್ತು ಟೈಲರಿಂಗ್ ಕಲಿತೆ. ನಾನು ಮೊನ್ನೆ ನಮಗೆ ಗ್ರೂಪಲ್ಲೆಲ್ಲ ಮೆಸೇಜ್ ಇರ್ತದೆ, ಆದರೂ ಸಹ ಪ್ರಜ್ಞಾ ಮೇಡಮ್ ಮತ್ತು ಕಾವೇರಿ ಮೇಡಮ್ ಮತ್ತು ಜನನಿ ಅವರು ಮೆಸೇಜು ಮಾಡಿದರು ಮತ್ತು ಫೋನ್ ಮಾಡಿದರು. ಮತ್ತು ಹೋಗೋದ ಬೇಡ ಅನ್ಕಂಡೆ, ಆದರೆ ಸ್ವಲ್ಪ ಆರೋಗ್ಯದ ಸಮಸ್ಯೆ ಉಂಟು. ಮತ್ತು ಬೆಳಿಗ್ಗೆ ಎದ್ದು ಇನ್ನು ಹೋಗಲೇಬೇಕು ಅಂತೇಳಿ ಮತ್ತೆ ಹಲಸಿನ ಬೀಜದ್ದು ಚಟ್ನಿ ಪುಡಿ ಅಂತಾರೆ, ಅದಲ್ಲ, ನಾನು ಸ್ವೀಟಿಂದು ಇದು ಮಾಡಿ ತಂದಿದ್ದೇನೆ. ಆಟಿದೊಂದು ಕೂಟ ಇದು ನನಗೆ ಇದು 2ನೇ ಸಲ. ಅಂದರೆ ಹಿಂದೆ ಶರ್ಮಿಳಾ ಅವರಿರುವಾಗೆಲ್ಲ ನಾವು ಮಾಡಿದ್ವಿ. ಅದರಲ್ಲೂ ಕೂಡ ನಾವು ಡ್ಯಾನ್ಸ್ ಮಾಡಿದ್ದೇವೆ. ಈ ಪ್ರೋಗ್ರಾಮಲ್ಲಿ ಕೂಡ ನಾವು ಡ್ಯಾನ್ಸ್ ಮಾಡಿದ್ದೇವೆ. ಬಟ್ ಆಗ ಒಂದು ಒಂದು ಕೂಟ ಮಾಡುವ ಅಂತ ಹೇಳುವಾಗ ಒಂದು ಟೀಚರ್ಸ್ನವರ ಡಿಸೈಡ್ ಆಗಿತ್ತು. ಆ ಟೈಮಲ್ಲಿ ನಾವು ಮಾಡುವ ಅಂತ ಹೇಳಿದ್ವಿ. ಆದರೆ ಈ ಸಲ ಅದು ಸ್ಟೂಡೆಂಟ್ಸ್ನವರಿಂದಲೇ ಬಂತು. ಅದರಲ್ಲೂ ಕೂಡ ಮುಸ್ಲಿಂ ಹುಡುಗಿಯರು ನಾವೊಂದು ಒಂದು ಕೂಟ ಮಾಡುವ ಅಂತ ಮೊದಲು ಹೇಳಿರುವುದೇ ಅವರು. ಹಿಂದೂಗಳು ಯಾರು ಹೇಳಿರಲಿಲ್ಲ ನಾವು ಮಾಡುವ ಅಂತ. ಅದು ನಮ್ಮಲ್ಲಿ ಮೊದಲೇ ಹೇಳಿದ್ರು. ಆದರೆ ನಾವು ಹೇಳಿದ್ವಿ ನಾವು ಹೇಳೋದಕ್ಕಿಂತಲೂ ಕೂಡ ನೀವೇ ಹೋಗಿ ಸರ್ ಹತ್ರ ಹೇಳಿ ಇಲ್ಲಿ ಒಂದು ಪ್ರೋಗ್ರಾಮ್ ಮಾಡುವ ಅಂತ. ಅದಕ್ಕೆ ಒಪ್ಪಿಗೆ ಕೊಡ್ತಾರಂತ ನಮ್ಮ ಹತ್ರ ಕೂಡ ಕೇಳಿದ್ರು. ನೀವು ಕೇಳಿದರೆ ಖಂಡಿತ ಕೊಡ್ತಾರೆ ಅಂತ ಕೂಡ ನಾವು ಹೇಳಿದ್ವಿ. ಹಾಗೆ ಬಂದು ಸರ್ ಹತ್ರ ಕೂಡ ಮಾತಾಡಿದ್ರು, ಅವರು ಕೂಡ ಒಪ್ಪಿಗೆ ಕೊಟ್ಟರು. ಅದರಲ್ಲೂ ಕೂಡ ವಿಶೇಷ ಅಂದರೆ ನಾವು ಒಪ್ಪನ ಮಾಡ್ತೇವೆ ಅಂತ ಕೂಡ ನಾವು ಹೇಳಿರಲಿಲ್ಲ ಅವರಿಗೆ. ಅದು ಕೂಡ ಅವರ ಸ್ವಯಂ ಪ್ರೇರಣೆಯಿಂದಲೇ ಅವರು ಮುಂದೆ ಬಂದಿರೋದು, ನಮ್ಗೊಂದು ಚಾನ್ಸ್ ಕೊಡಿ ಅಂತ ಕೇಳಿರೋದು. ಅದು ಕೂಡ ಖುಷಿಯಾಗಿದೆ. ಯಾಕಂದರೆ ಈಗ ಆಟಿಡೊಂಜಿ ಕೂಟ ಅಂದರೆ ತುಳುವೇರಿಗೆ ಮಾತ್ರ ಅಲ್ಲ, ಎಲ್ಲರೂ ಕೂಡ ಬೇಕು ನಮಗೆ, ಎಲ್ಲರ ಜೊತೆಗೆ ನಾವು ಇರಬೇಕು. ಹಾಗಾಗಿ ಅವರು ಕೂಡ ಬಂದು ನಮ್ಮ ಜೊತೆಗೆ ಒಂದು ಡ್ಯಾನ್ಸ್ ಮಾಡಿರೋದಾಗಿರ್ಬೋದು, ಹಾಡು ಹೇಳಿರೋದು, ಅದೆಲ್ಲ ತುಂಬಾ ಖುಷಿ ತಂದಿದೆ ನನಗೆ. ಹಿಂದಿನಿಗಂತೂ ಕೂಡ ಈ ಸಲ ಮಾಡಿದ್ದು ತುಂಬಾ ವಿಭಿನ್ನವಾಗಿತ್ತು, ನೋಡ್ಲಿಕ್ಕೆ ಕೂಡ ಖುಷಿಯಾಗಿದೆ. ಬಂದಿದ್ದಾರಲ್ಲ ಅದೇ ತುಂಬ ಖುಷಿಯಾಗಿದೆ. ಮತ್ತು ಅಂದರು ಎಲ್ಲರೂ ಒಂದೊಂದು ಬಗೆ ಒಂದು ತಂದಿದ್ದಾರೆ. ಅದು ತುಂಬ ಅಂದರೆ ಎಲ್ಲರೂ ಹಂಚಿ ತಿಂತೀವಲ್ಲ, ಅದರಲ್ಲಿ ಇರುವಂಥ ಒಂದು ಪ್ರೀತಿ ಯಾವುದರಲ್ಲಿ ಇರೋದಿಲ್ಲ. ಹಾಗೆ ನಮಗೆ ಕಳೆದ ವರ್ಷಕ್ಕಿಂತ ಈ ವರ್ಷ ಜಾಸ್ತಿ ಐಟಮ್ ಕಾಣ್ತಾ ಉಂಟು ಇಲ್ಲಿ.
ಆದರೆ ಎಲ್ಲರೂ ತುಂಬ ಅವರು ಮನಸ್ಸು ಸ್ವಇಚ್ಛೆಯಿಂದ ತಂದಿದ್ದಾರೆ ಅವರು. ಯಾಕೆ ನಾವೆಂತ ಮಾಡೋದು, ಏನು ತರಬೇಕಂತ ಕೇಳಿ ತಂದಿದ್ದಾರೆ ಅವರು. ಅಂದರೆ ಈ ಸಲ ಕಳೆದ ವರ್ಷಕ್ಕಿಂತ ಜಾಸ್ತಿಯಾಗಿ ಅವರು ತುಂಬ ಇದರಲ್ಲಿ ಉತ್ಸಾಹದಿಂದ ಈ ಆಟಿಕೂಟಕ್ಕೆ ಭಾಗವಹಿಸಿದ್ದಾರೆ. ಅದರ ಎಲ್ಲ ಡ್ಯಾನ್ಸ್ ಆಗಲಿ ಹಾಡಾಗಲಿ ಯಾವುದಾದ್ರು ತುಂಬ ಮುಂದೆ ಬಂದು ಮಾಡಿದ್ದಾರೆ. ಅದು ಇನ್ನಷ್ಟು ತುಂಬ ಬೆಳಿಬೇಕು. ಅದು ಕಳೆದ ವರ್ಷಕ್ಕಿಂತ ಈ ವರ್ಷ ಒಂದು ಸ್ವಲ್ಪ ಜಾಸ್ತಿ ಆಗಿದೆ, ಈ ವರ್ಷಕ್ಕಿಂತ ಇನ್ನು ಮುಂದಿನ ವರ್ಷ ಇನ್ನಷ್ಟು ಬೆಳಿಬೇಕು. ಹಾಗೆ ಎಲ್ಲರೂ ಇನ್ನೂ ಅಷ್ಟು ಹಳೆ ವಿದ್ಯಾರ್ಥಿಗಳು ಇನ್ನಷ್ಟು ಸೇರಿ ಅವರನ್ನು ಇನ್ನಷ್ಟು ಜಾಸ್ತಿ ಒಂದು ಪ್ರೋತ್ಸಾಹಕರವಾಗಿ ಅವ್ರು ಮಾಡ್ತಾ ಹೋಗಬೇಕು. ಅವರು ಮಾಡಬೇಕು, ಇಲ್ಲಿ ಉಳ್ದ ಇವರಿಗೂ ಒಂದು ಸ್ವಲ್ಪ ಸಹಕಾರ ಆಗಬೇಕದು. ಹಾಗೆ ಇದೊಂದು ಆಟಿಕೂಟದ್ದು ತುಂಬ ಖುಷಿಯಾಗಿದೆ. ಮಕ್ಕಳು ಸ್ವತಃ ತಾವಾಗಿಯೇ ಇಂಟ್ರೆಸ್ಟ್ ತೋರಿಸಿ ಆಟಿ ಇಡೊಂಜಿ ದಿನ ಮಾಡುವ ಅಂತ ತಿಳಿಸಿದ್ರು. ಅದೇ ಪ್ರಜ್ಞವರು ಹೇಳಿದ ಹಾಗೆ ಹಿಂದೂಗಳಿಂದ ಜಾಸ್ತಿ ಮುಸ್ಲಿಮರೇ ಹೇಳಿದ್ರು ಆಟಿಡೊಂಜಿ ದಿನ ಮಾಡುವ ಅಂತ ಹೇಳಿ. ಅಂದ್ರೆ ಇಲ್ಲಿ ಕೆಲವೊಂದು ಪ್ರೋಗ್ರಾಮ್ ಆಗ್ತದೆ, ಬಟ್ ಅವರಿಗೆ ಸ್ವಲ್ಪ ಜಾಸ್ತಿ ಮನರಂಜನೆ ಬೇಕು ಅಂತ ಅನಿಸ್ತದೆ ಕಾಣ್ತದೆ. ಹಾಗಾಗಿ ಒಂದು ಆಟಿಡೊಂಜಿ ದಿನ ಮಾಡುವ ಅಂತ ಆಯ್ತು ಅಂತ ಅವ್ರು ಇಷ್ಟಪಟ್ರು. ಮತ್ತೆ ಕೆಲವೊಂದು ಪ್ರೋಗ್ರಾಮ್ ನಾವು ಫಸ್ಟಿಗೆ ಹೇಳಿದೆ ಆಟಿಡೊಂಜಿ ದಿನ ಅಲ್ವಾ, ತುಳು ಆ ಥರದ್ದು ಬಗ್ಗೆ ಏನಾದ್ರು ಪ್ರೋಗ್ರಾಮ್ ಮಾಡಿ ಅಂತ ಹೇಳಿ. ಅದು ಎಲ್ರಿಗೂ ಬರುವುದಿಲ್ಲ ತುಳು ಮಾತಾಡೋದು ಅಥವಾ ಅದರ ಪದ್ಯ ಡ್ಯಾನ್ಸ್ ಎಲ್ಲ. ಅದಕ್ಕೆ ಹೇಳಿದೆವು ನಿಮ್ಮದು ಏನಾದರೂ ಇದ್ರೆ ಅದನ್ನು ಕೂಡ ಪ್ರತಿಭೆಯನ್ನು ತೋರಿಸ್ಬೋದು ಅಂತ ಹೇಳಿ, ನಿಮ್ಗೆ ಅಂತ ಒಂದು ವೇದಿಕೆ ಇರುವಂಥದ್ದು, ಅದನ್ನು ಬಳಸಿಕೊಳ್ಳಿ ಅಂತ ಹೇಳಿ. ಎಲ್ಲರೂ ಸದುಪಯೋಗ ಪಡಿಸಿಕೊಂಡಿದ್ದೀರಿ, ತುಂಬಾ ಚೆನ್ನಾಗಿ ಬಂದಿದೆ. ಲಾಸ್ಟ್ ಟೈಮ್ ಕೂಡ ಮಾಡಿದ್ವಿ. ಲಾಸ್ಟ್ ಟೈಮ್ ಕೂಡ ನಾವು ಸ್ಟೂಡೆಂಟ್ಸ್ ಜೊತೆ ಸೇರಿಕೊಂಡು ನಾವು ಕೂಡ ಡ್ಯಾನ್ಸ್ ಎಲ್ಲ ಮಾಡಿದ್ವಿ. ಈ ಸಲ ಎಲ್ಲರೂ ಮಾಡಿದ್ದಾರೆ, ಹಿಂದೂ ಮುಸ್ಲಿಂ ಅಂತ ಭೇದ ಇಲ್ಲದೆ ಎಲ್ಲರೂ ಡ್ಯಾನ್ಸ್ ಹಾಡು ಎಲ್ಲರೂ ಮಾಡಿದ್ದಾರೆ. ಅದೊಂದು ಖುಷಿಯಾಗಿದೆ. ಲಾಸ್ಟ್ ಟೈಮ್ ಕೂಡ ತಿಂಡಿ ತಂದಿದ್ರು. ಇವತ್ತು ಈ ಸಲ ತುಂಬಾ ವೆರೈಟಿ ಅಂತ ಕಾಣ್ತಾ ಇದೆ. ಬೇರೆ ಬೇರೆ ತರದ ತಿಂಡಿಯನ್ನ ನೋಡ್ತಾ ಇದ್ದೇವೆ. ಮತ್ತೆ ಹಳೆ ವಿದ್ಯಾರ್ಥಿಗಳು ಬಂದದ್ದು ಕೂಡ ಖುಷಿ ಆಯ್ತು. ಪ್ರೋಗ್ರಾಮ್ ಆಗ್ತಾ ಇರುವಾಗ ನಾನು ಕರಿತಾ ಇರ್ತೇನೆ, ಬನ್ನಿ ಬನ್ನಿ ಅಂತ ಹೇಳಿ, ಮರಿಬೇಡಿ ಅಂತ ಹೇಳಿ. ಮರೀಲಿಲ್ಲ, ಇನ್ನೂ ಜಾಸ್ತಿ ಇಲ್ಲಿರುವಂತಹ ಸ್ಟೂಡೆಂಟ್ಸ್ ಕೂಡ ಇನ್ನು ನೀವು ಹೋಗುವಾಗ ಹಳೆ ವಿದ್ಯಾರ್ಥಿಗಳಾಗ್ತೀರಿ. ಆಗ ಇದನ್ನು ಮರಿಬೇಡಿ. ಏನಾದ್ರು ಪ್ರೋಗ್ರಾಮ್ ಇದೆ ಬರ್ತಾ ಇರಿ, ನಿಮ್ಮ ಅನಿಸಿಕೆಯನ್ನ ಅಭಿಪ್ರಾಯವನ್ನ ಅದೇ ರೀತಿ ನಿಮ್ಮ ಪ್ರತಿಭೆಯನ್ನ ಕೂಡ ತೋರಿಸಿ ಅಂತ ಕೇಳ್ತೇನೆ. ಫರ್ಹಾನ ಮತ್ತೆ ಮಮತಾ ಅವರು. ಫರ್ಹಾನ, ನಮಗೆ ಬಹಳ ಈ ಆಟಿದ ಕೂಟ ನಮ್ಮ ಈಗಾಗಲೇ ಆಗ ಗ್ರೂಪ್ ಅವರು ಪ್ರಸ್ತಾಪ ಮಾಡಿದರು. ಇದೊಂದು ಭಾರತೀಯತೆ ಬೆಳೆಸಲಿಕ್ಕೆ ಪೂರಕ ಆಗಬೇಕು. ಆ ದಿಸೆಯಲ್ಲಿ ಇದೊಂದು ಪ್ರಾರಂಭ ಬಹುಶಃ. ಇದು ಬೇರೆಲ್ಲ ಕಡೆ ನೋಡ್ಲಿಕ್ಕೆ ಆಗುದಿಲ್ಲ ನಮಗೆ, ಇಲ್ಲಿ ಆಗಿದೆ. ಅಂದ್ರೆ ಇಲ್ಲಿ ಮಾತ್ರ ಅಲ್ಲ, ಇದು ವಿಸ್ತಾರ ಆಗ್ಬೇಕು, ಇಷ್ಟೇ ಹೇಳಲಿಕ್ಕಿರುವುದು. ನಿಜವಾದ ಭಾರತ, ವಿಶ್ವದಲ್ಲಿ ಭಾರತ ಅಂತ ದೇಶ ಇನ್ನೊಂದಿಲ್ಲ. ಹಾಗಾಗಿ ಅದನ್ನು ಉಳಿಸಿಕೊಳ್ಳುವುದು ನಮ್ಮ ಭಾರತೀಯರ ಜವಾಬ್ದಾರಿ. ಅದು ಎಷ್ಟರಲ್ಲಿ ಉಳಿಸ್ತೇವೆ ಗೊತ್ತಿಲ್ಲ, ಅದನ್ನು ಹಾಳು ಮಾಡಲಿಕ್ಕೆ ಬಿಡದೆ ಉಳಿಸುವ ಒಂದು ಪ್ರಯತ್ನ ಆಗಲಿ ಅಂತ ಈ ಆಟದ ಕೂಟ ಒಂದು ಏನು ಸಾರ ಈ ರೀತಿ ಮುಂದೆ ಹೋಗಿ ಅಂತ ಆಶಿಸ್ತಾ ಇಲ್ಲಿ ಕಾರ್ಯ ಮುಕ್ತಾಯ ಮಾಡೋದು. ಎಲ್ಲರಿಗೆ ಬಹಳ ವಿಶೇಷವಾಗಿ ಎಲ್ಲ ಶಿಕ್ಷಕರು, ಹಿರಿಯ ಶಿಕ್ಷಕರು, ಎಲ್ಲ ಜನರು ಊರಿನವರು ಬಂದು ಇಷ್ಟೊತ್ತಿಂದ ಕಾರ್ಯಕ್ರಮ ಯಶಸ್ವಿ ಮಾಡಿಕೊಟ್ಟಿದ್ದೀರಿ. ವಿಶೇಷವಾಗಿ ಹೊಸಕುರಲ್ ತಂಡಕ್ಕೆ ವಿದ್ಯಾಧರ ಶೆಟ್ಟರು ಮತ್ತೆ ಗಂಗಾಧರರು ಬೆಳಿಗ್ಗೆ ಬೇಗ ಅವರು ಬರುವುದಿಲ್ಲ. ಮಾಧ್ಯಮದಲ್ಲಿ ಎಲ್ಲ ತಂಡವಿದ್ದಾರೆ, ಅದರಿಂದ ಜನರಿಗೆ ಇಂಥ ವಿಚಾರ, ಒಳ್ಳೆ ವಿಚಾರ ಹೋಗ್ಲಿಕ್ಕೆ ಮಾಡಲಿಕ್ಕೆ ಅವರ ಸಹಕಾರ ಬೇಕು. ಹಾಗಾಗಿ ಗಂಗಾಧರ್ ಅವರಿಗೆ ಕೂಡ ವಿಶೇಷವಾಗಿ ನಮ್ಮ ತಂಡದಲ್ಲಿದ್ದಾರೆ, ಅವರಿಗೆ ವಿಶೇಷವಾದ ಧನ್ಯವಾದಗಳು. ಇವತ್ತಿನೆಲ್ಲ ಆಟಿಯ ಔಷಧಿಯ ಆಹಾರ ತಂದಿದ್ದೀರಿ.